قوم من قوم عسى أن يكونوا خيرا منهم عسى أن يكونوا خيرا منهم ولا نساء نساء عسى أن يكن خيرا منهم ولا تلمزوا أنفسكم ولا تنابزوا بالألقاب بئس الاسم الفسوق بعد الإيمان ومن لم يتب فأولئك هم الظالمون يا أيها الذين آمنوا اجتنبوا كثيرا من الظن إن بعض الظن إثم ولا تجسسوا ولا يغتب بعضكم بعضا أيحب أحدكم أن يأكل لحم أخيه ميتا فكرهتموه واتقوا الله إن الله تواب رحيم يا أيها الناس إنا خلقناكم من ذكر وأنثى وجعلناكم شعوبا وقبائل لتعارفوا إن أكرمكم عند الله أتقاكم إن الله عليم خبير صدق الله العلي العظيم السلام عليكم ورحمة الله ವೇದಿಕೆಯಲ್ಲಿರುವ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲರಿಗೂ ಸಲಾಮು ಅಲೈಕುಂ ವರಹಮತುಲ್ಲಾ. ಎಲ್ಲರ ಮೇಲೆ ದೇವನ ಅನುಗ್ರಹ ಇರಲಿ. ನನ್ನ ಮುಸ್ಲಿಮೇತರ ಗೆಳೆಯರು ಮೊನ್ನೆ ಚರ್ಚೆ ಮಾಡ್ತಾ ಇರುವಾಗ 2-3 ಪ್ರಶ್ನೆಗಳನ್ನು ಕೇಳಿದರು. ರಂಜಾನ್ಗೆ ಸಂಬಂಧಿಸಿ ನಾನು ಬರೆದಿರುವ ಬರಹದ ಮೇಲೆ ಈ ಪ್ರಶ್ನೆಗಳನ್ನ ಅವರು ಕೇಳಿದರು. ಒಂದು, ನೀವು ಮುಂಜಾನೆಯಿಂದ ಮುಸ್ಸಂಜೆಯವರೆಗೆ ಉಪವಾಸ ಮಾಡ್ತೀರಿ, ಆದರೆ ಆ ಮುಸ್ಸಂಜೆಯಿಂದ ಮತ್ತೆ ಮುಂಜಾನೆಯವರೆಗೆ ಭರ್ಜರಿ ಊಟ ಮಾಡ್ತೀರಿ, ಎಷ್ಟು ತಿಂತೀರಿ ಅಂತ ಹೇಳಿದ್ರೆ ನೀವು ತಿಂದದ್ದು ಜೀರ್ಣ ಆಗುವುದಕ್ಕೆ ಸುಮಾರು 12 ಗಂಟೆಗಳು ಬೇಕಾಗುತ್ತೆ. ಅಂದ್ರೆ 14 ಗಂಟೆಯ ಈ ಉಪವಾಸದಲ್ಲಿ 12 ಗಂಟೆಗಳವರೆಗೆ ಎನರ್ಜಿ ಸಿಗುವುದಕ್ಕೆ ಬೇಕಾದಷ್ಟು ನೀವು ತಿಂತೀರಿ. ಆದ್ದರಿಂದ ದೊಡ್ಡ ಮಟ್ಟದಲ್ಲಿ ನಿಮ್ಮ ಉಪವಾಸ ಬಹಳ ಇಫೆಕ್ಟಿವ್ ಏನು ಅಲ್ಲ. ಎರಡನೆಯದು, ಮುಸ್ಲಿಮರು ಉಪವಾಸದ ಸಮಯದಲ್ಲಿ ಹೆಚ್ಚು ಉಗುಳ್ತಾರೆ. ಇದು ಉಪವಾಸದ ಭಾಗವ? ಉಪವಾಸದಲ್ಲಿ ಅಂತಹ ನಿಯಮ ಏನಾದ್ರೂ ಇದೆಯಾ? ಉಪವಾಸ ಹಿಡಿದವರೆಲ್ಲ ಉಗುಳ್ತಾ ಇರಬೇಕು ಅನ್ನುವ ನಿಯಮ ನಿಬಂಧನೆಗಳು ಏನಾದ್ರೂ ಇವೆಯಾ? ಮೂರನೆಯದು, ಉಪವಾಸದ ಉದ್ದೇಶ ನಿಜಕ್ಕೂ ಏನು? ಯಾಕೆ ನೀವು ಉಪವಾಸ ಆಚರಿಸ್ತೀರಿ? ಏನು ಬದಲಾವಣೆಯನ್ನ ಕಾಣ್ತೀರಿ? ಯಾವ ಬದಲಾವಣೆಯನ್ನ ತರುವುದಕ್ಕೆ ನೀವು ಪ್ರಯತ್ನಿಸ್ತೀರಿ ಅನ್ನುವ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳಿದ್ರು. ಈ ಪ್ರಶ್ನೆಗಳನ್ನ ಎತ್ತುವುದಕ್ಕಿಂತ ಮೊದಲು ಒಂದು ಪ್ರಶ್ನೆಯನ್ನು ನಾವು ಕೇಳ್ಕೊಳ್ಬೇಕು. ಮುಖ್ಯವಾಗಿ ಇವತ್ತಿನ ದಿನಮಾನಗಳಲ್ಲಿ ಆ ಬಗೆಯ ಪ್ರಶ್ನೆ ಉತ್ತಮ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾವು ಸಕ್ಸೆಸ್ ಅಂತ ಯಾವುದನ್ನು ಹೇಳ್ತೇವೆ ಅಂತ, ಯಶಸ್ಸು ಅಂತ ಯಾವುದನ್ನು ನಾವು ಹೇಳ್ತೇವೆ, ಯಾವುದು ಯಶಸ್ಸು ಅಂತ? ಸಾಮಾನ್ಯವಾಗಿ ನಮ್ಮಲ್ಲಿ ಸಕ್ಸೆಸ್ ಆದ ವ್ಯಕ್ತಿ ಅಂತ ಯಾರಿಗೆ ಹೇಳ್ತೇವೆ ಮತ್ತು ಅದಕ್ಕೆ ನಾವು ಕೊಡುವಂತಹ ಮಾನದಂಡಗಳು ಏನಿಲ್ಲ?
ನಮ್ಮ ಮಟ್ಟಿಗೆ ಸಾಮಾನ್ಯವಾಗಿ ನಮ್ಮಲ್ಲಿ ಸಕ್ಸಸ್ನ ಮಾನದಂಡಗಳು ಅಥವಾ ಓರ್ವನನ್ನು ಸಕ್ಸಸ್ಫುಲ್ ವ್ಯಕ್ತಿ, ಯಶಸ್ವಿ ವ್ಯಕ್ತಿ ಅಂತ ಹೇಳುವುದಕ್ಕೆ ನಾವು ತೆಗೆದುಕೊಳ್ಳಬಹುದಾದ ಮಾನದಂಡಗಳು ಬಹುತೇಕ ಅವರು ಇಹಲೋಕದಲ್ಲಿ ಪಡ್ಕೊಂಡಿರುವಂತಹ ಲೌಕಿಕ ಯಶಸ್ಸುಗಳು ಮಾತ್ರ ಆಗಿರುತ್ತೆ. ಒಂದು ಸೈಕಲ್ ನಲ್ಲಿ ಹೋಗ್ತಾ ಇರುವ ವ್ಯಕ್ತಿ ಕಾರ್ ತಗೊಂಡ್ರೆ ಅವರು ಸಕ್ಸಸ್ ಆಗಿದ್ದಾರೆ ಅಂತ ನಾವು ಹೇಳ್ತೇವೆ. ಸಾಮಾನ್ಯ ವ್ಯಕ್ತಿಯೋರ್ವ ಒಂದು 2 ಸೆನ್ಸ್ ಅಥವಾ 3 ಸೆನ್ಸ್ ಅಲ್ಲಿ ಮನೆ ಕಟ್ಟಿರುವ ವ್ಯಕ್ತಿ ಒಂದು 10 ಸೆನ್ಸ್ ತೆಗೆದು ಒಂದು ಒಳ್ಳೆಯ ಮನೆ ಕಟ್ಟಿದ್ರೆ ನಾವು ಆತ ಸಕ್ಸಸ್ಫುಲ್ ಅಂತ ಹೇಳ್ತೇವೆ. ಬೇರೆ ಬೇರೆ ರೀತಿಯಲ್ಲಿ ಒಂದು ಸಾಮಾನ್ಯ ವ್ಯಕ್ತಿ ಒಂದು ಒಳ್ಳೆಯ ಉದ್ಯೋಗ ಸೇರಿದ್ರೆ ಓರ್ವ ವ್ಯಕ್ತಿಯ ಭೌತಿಕ ಯಶಸ್ಸುಗಳು ಏನೆಲ್ಲ ಇವೆಯೋ ಅವೆಲ್ಲವನ್ನು ಕೂಡ ನಾವು ಸಕ್ಸಸ್ನ ಮಾನದಂಡವಾಗಿ ಲೆಕ್ಕ ಹಾಕುವುದಿದೆ. ಅವು ತಪ್ಪು ಎಂದು ಹೇಳ್ತಾ ಇರುವುದಲ್ಲ, ಆದರೆ ಸಾಮಾನ್ಯವಾಗಿ ನಮ್ಮ ದೃಷ್ಟಿಕೋನ ಹೇಗಿರುತ್ತೆ ಮತ್ತು ನಾವು ಅಳವಡಿಸುವ ಮಾನದಂಡಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಭೌತಿಕ ಯಶಸ್ಸುಗಳು ಬಹುತೇಕ ಸಕ್ಸಸ್ನ ಭಾಗ ಅಂತ ನಾವು ತಿಳ್ಕೊಂಡಿರ್ತೇವೆ. ಆದ್ರೆ ನಿಜಕ್ಕೂ ಸಕ್ಸಸ್ ಅಂದ್ರೆ ಏನು ಅಂತ ರಂಜಾನ್ಗೆ ಸಂಬಂಧಿಸಿ ಈ ಸಕ್ಸಸ್ ಅನ್ನುವ ಈ ಪರಿಕಲ್ಪನೆ ಬಹಳ ಪ್ರಾಮುಖ್ಯತೆಯನ್ನ ಪಡೆಯುತ್ತೆ. ಪವಿತ್ರ ಕುರ್ಆನ್ ನಲ್ಲಿ ಕದ್ ಅಫ್ಲಹ ಮನ್ ಜಕ್ಕಾಹ ವ ಕದ್ ಖಾಬ ಮನ್ ದಸ್ಸಾಹ ಅಂತ ಹೇಳುತ್ತೆ. ಕುರ್ಆನ್ ಹೇಳುತ್ತೆ, ಯಾರು ಮನಸ್ಸನ್ನ ಶುದ್ಧಗೊಳಿಸಿದ್ದಾರೋ ಅಥವಾ ಯಾರು ಆತ್ಮವನ್ನ ಸಂಸ್ಕರಣೆಗೊಳಿಸಿದ್ದಾರೋ ಅವರು ಯಶಸ್ವಿಗಳು ಅಂತ ಹೇಳುತ್ತೆ, ಅವರು ಸಕ್ಸಸ್ಫುಲ್ ಮನುಷ್ಯರು ಅಂತ ಹೇಳುತ್ತೆ. ಯಾರು ಮನಸ್ಸನ್ನ ಶುದ್ಧೀಕರಣ ಮಾಡಿಲ್ವೋ, ಯಾರು ಸಂಸ್ಕರಣೆ ಮಾಡಿಲ್ವೋ ಅಥವಾ ಯಾರ ಮನಸ್ಸು ಮಲಿನ ಆಗಿದೆಯೋ ಅವರು ಸಕ್ಸಸ್ಫುಲ್ ಅಲ್ಲ ಅಂತ ಹೇಳುತ್ತೆ. ಸಕ್ಸಸ್ ಅಂತ ಹೇಳಿದ್ರೆ, ಯಶಸ್ಸು ಅಂತ ಹೇಳಿದ್ರೆ ಅದು ಭೌತಿಕವಾಗಿ ನೋಡಬಹುದಾದ ಯಶಸ್ಸಿಗಿಂತ ಹೊರಗಡೆ ಕಾಣದಂತಹ ಒಂದು ಯಶಸ್ಸಿದೆ ಅಂತ. ನನ್ನ ಮನಸ್ಸು ಜನರಿಗೆ ಕಾಣಿಸಲ್ಲ, ನನ್ನ ಒಳಗಡೆ ಏನಿದೆ ಅದು ಹೊರಗಿನವರಿಗೆ ಕಾಣಿಸೋದಿಲ್ಲ. ನನ್ನ ವರ್ತನೆಯಲ್ಲಿ ಕೆಲವೊಮ್ಮೆ ಅದು ಬಹಿರಂಗಕ್ಕೆ ಬರಬಹುದು. ನನ್ನ ಒಳಗೆ ಅಸೂಯೆ ಇದೆ, ಅದು ಹೊರಗಡೆ ಕಾಣಬೇಕಾದ ಅಗತ್ಯ ಏನಿಲ್ಲ. ನಾನು ಒಳಗಡೆ ಮೋಸ ಮಾಡಬಹುದಾದ ಒಂದು ಮನಸ್ಸನ್ನ ಇಟ್ಕೊಂಡಿದ್ದೇನೆ, ಅದನ್ನು ಸಂಸ್ಕರಣೆ ಮಾಡಿಲ್ಲ, ಆದ್ರೆ ಹೊರಗಡೆಗೆ ಅದು ಕಾಣಿಸಲ್ಲ. ಆದ್ರೆ ಪವಿತ್ರ ಕುರ್ಆನ್ ಇದನ್ನ ಎತ್ತಿ ಹೇಳುತ್ತೆ, ಯಾರು ಒಳಗಡೆ ಶುದ್ಧೀಕರಣ ಆಗ್ತಾರೋ, ಯಾರು ಸಂಸ್ಕರಣೆಗೆ ಒಳಗಾಗ್ತಾರೋ, ಸಂಸ್ಕರಣೆಯನ್ನ ಯಾರು ಮಾಡ್ಕೊಳ್ತಾರೋ ಅವರು ಯಶಸ್ವಿಗಳು ಅಂತ. ಯಾರು ಅದಕ್ಕೆ ತಯಾರಿಲ್ವೋ ಮತ್ತು ಹೊರಗಡೆಗೆ ಬದುಕ್ತಾ ಇದ್ದಾರೆ, ಆದ್ರೆ ಯಾರು ಒಳಗಡೆಯ ಮಲಿನ ಮನಸ್ಸನ್ನ ಯಾರು ಶುದ್ಧೀಕರಣ ಮಾಡಲು ತಯಾರಿಲ್ವೋ ಅವರು ಪರಾಜಯ ಹೊಂದಿದವರು ಅಂತ ಪವಿತ್ರ ಕುರಾನ್ ಹೇಳುತ್ತೆ. ರಂಜಾನ್ಗೆ ಸಂಬಂಧಿಸಿ ಕೂಡ ಪವಿತ್ರ ಕುರಾನ್ ನಲ್ಲಿ ಹೇಳೋದು ಲಅಲ್ಲಕುಂ ತತ್ತಕೂನ್ ಅಂತ ಹೇಳುತ್ತೆ. ನೀವು ದೇವಭಕ್ತಿಯನ್ನ ಉಳ್ಳವರಾಗುವುದಕ್ಕಾಗಿ ಮಾತ್ರ ನಿಮಗೆ ಉಪವಾಸವನ್ನ ಹೇಳಿದ್ದೇನೆ. ನೀವು ಯಾಕೆ ಉಪವಾಸ ಆಚರಿಸಬೇಕು ಅಂತ ಹೇಳಿದ್ರೆ, ಬೆಳಗಿನಿಂದ ಸಂಜೆಯವರೆಗೆ ಯಾಕೆ ಅನ್ನಾಹಾರವನ್ನು ತೊರೆದು ನೀವು ಬದುಕಬೇಕು ಅಂತ ಹೇಳಿದ್ರೆ ನಿಮ್ಮೊಳಗೆ ಭಯಭಕ್ತಿ ಉಂಟಾಗಬೇಕು ಅಂತ. ಭಯಭಕ್ತಿ ಅಂದ್ರೆ ಏನು ಅಂತ, ಯಾಕೆ ದೇವನ ಭಯವನ್ನ ಇಟ್ಕೊಂಡು ನಾವು ಬದುಕಬೇಕು ಅಂತ. ದೇವನ ಭಯ ಅಂದ್ರೆ ಏನು, ಹೇಗೆ ಅದರ ವ್ಯಾಖ್ಯಾನ ಹೇಗೆ? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಲ್ಲಿ ಪ್ರವಾದಿ ಹೇಳಿದ್ರಂತೆ, ಇನ್ನು ಮುಂದೆ ಯಾರು ಈ ನಮ್ಮ ಸಭೆಗೆ ಬರ್ತಾರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ. ಹಾಗೆ 3 ದಿನ ಹೇಳಿದ್ರ, 3 ದಿನ ಒಬ್ಬನೇ ವ್ಯಕ್ತಿ ಬರ್ತಾರೆ. ಆಗ ಕುಳಿತವರಿಗೆ ಆಶ್ಚರ್ಯ ಆಗುತ್ತೆ, ಆ ವ್ಯಕ್ತಿ ಸ್ವರ್ಗಕ್ಕೆ ಹೋಗ್ಬೇಕಾದಂಥದ್ದು ಏನ್ ಮಾಡ್ಕೊಂಡಿದ್ದಾರೆ ಅಂತ. ಪ್ರವಾದಿ ಯಾಕೆ ಆ ವ್ಯಕ್ತಿಯನ್ನ ಮತ್ತೆ ಮತ್ತೆ ಸ್ವರ್ಗಕ್ಕೆ ಅರ್ಹವಾದ ವ್ಯಕ್ತಿ ಅಂತ ಹೇಳ್ತಾರೆ ಅಂತ ಕುತೂಹಲ ಆಗುತ್ತೆ. ಹಾಗೆ ಅವರ ಜೊತೆಗೆ ಇಲ್ಲಿದ್ದವರು ಒಬ್ರು ಹೋಗ್ತಾರೆ, ಅವರು ಮನೆಗೆ ಹೋಗ್ತಾರಂತೆ. 2-3 ದಿನ ಅವರ ಜೊತೆಗೆ ಅತಿಥಿಯಾಗಿ ಉಳ್ಕೊಳ್ತಾರಂತೆ. ಆದ್ರೆ ಅವರಿಗೆ ಏನೇನು ಕಾಣಿಸೋದಿಲ್ಲ, ಇವರು ಸ್ವರ್ಗಕ್ಕೆ ಹೋಗ್ಬೇಕಾದಂತ ವ್ಯಕ್ತಿ ಮತ್ತು ಸ್ವರ್ಗಕ್ಕೆ ಅರ್ಹವಾದ ಕರ್ಮಫಲಗಳು ಏನು ಅಂತ. ಹಾಗೆ ಕೊನೆಗೆ ಅವರು ಬಾಯಿ ತೆರೆದು ಕೇಳ್ತಾರಂತೆ, ಯಾಕೆ ನೀವು ನಿಮ್ಮನ್ನು ಪ್ರವಾದಿ ಸ್ವರ್ಗಕ್ಕೆ ಅರ್ಹ ಅಂತ ಹೇಳಿದ್ದಾರೆ, ಏನು ವಿಶೇಷ ನಿಮ್ಮಲ್ಲಿ ಅಂತ. ಆಗ ಆ ವ್ಯಕ್ತಿ ಹೇಳಿದ್ರಂತೆ, ನೀವು ಏನ್ ನೋಡಿದ್ದೀರೋ ಅದೇ ನಾನು ಅಂತ. ಆದ್ರೆ ನನ್ನಲ್ಲಿ ಒಂದು ಇರುವಂತಹ ಒಂದು ಗುಣ ಏನು ಅಂತ ಹೇಳಿದ್ರೆ, ನಾನು ರಾತ್ರಿ ಮಲಗುವಾಗ ನನ್ನ ಅವಲೋಕನ ನಡೆಸ್ತೇನೆ. ನಾನು ಏನ್ ಮಾಡಿದ್ದೇನೆ, ಏನ್ ಮಾಡ್ಬೇಕಿತ್ತು, ನನ್ನ ವಿಚಾರಗಳು ಏನಿತ್ತು, ಏನೇನು ಆಲೋಚನೆಗಳು ಬಂದಿತ್ತು, ಇವೆಲ್ಲವನ್ನ ಅವಲೋಕನ ನಡೆಸ್ತೇನೆ ಮತ್ತು ನಾನು ಅವೆಲ್ಲವನ್ನು ಕ್ಷಮಿಸಿ ಬಿಡ್ತೇನೆ ಮತ್ತು ಯಾರ ಬಗ್ಗೆಯೂ ಕೂಡ ನನ್ನ ಅಸೂಯೆ ಇಲ್ಲ ಅಂತ. ಆಗ ಆ ವ್ಯಕ್ತಿ ಹೇಳ್ತಾರಂತೆ, ಇದೇ ಗುಣ ಆಗಿರಬಹುದು, ಬಹುಶಃ ನಿಮ್ಮಲ್ಲಿ ಅಸೂಯೆ ಇಲ್ಲದ ಈ ಗುಣವೇ ನಿಮ್ಮನ್ನು ಸ್ವರ್ಗಕ್ಕೆ ಹತ್ತಿರಗೊಳಿಸಿರಬಹುದು ಅಂತ ಆ ವ್ಯಕ್ತಿ ಹೇಳ್ತಾರಂತೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇನ್ನೊಂದು ಕಡೆ ಹೇಳ್ತಾರೆ, ಪ್ರವಾದಿಯಲ್ಲಿ ಬಂದು ಒಬ್ರು ದೂರ ಹೇಳ್ತಾರಂತೆ, ಒಬ್ಳು ಮಹಿಳೆ
ಅವಳು ಸಾಮಾನ್ಯವಾಗಿ ನಮಾಜ್ ಎಲ್ಲ ಮಾಡ್ತಾಳೆ, ಬಹಳ ದೊಡ್ಡ ಹೆಚ್ಚಿನ ನಮಾಜುಗಳು, ಹೆಚ್ಚಿನ ಉಪವಾಸಗಳು ಹೀಗೇನು ಮಾಡಲ್ಲ, ಸಾಮಾನ್ಯ ಮಹಿಳೆಯಾಗಿ ಆಕೆ ಬದುಕ್ತಾಳೆ. ಆಕೆ ಬಗ್ಗೆ ಏನು ಹೇಳ್ತೀರಿ ಅಂತ ಕೇಳಿದ್ರಂತೆ. ಆಗ ಪ್ರವಾದಿ ಹೇಳಿದ್ರಂತೆ ಆಕೆ ಸ್ವರ್ಗಕ್ಕೆ ಹೋಗ್ತಾಳೆ ಅಂತ. ಇನ್ನೊಂದು ಮಾತನ್ನ ಅದೇ ವ್ಯಕ್ತಿ ಹೇಳಿದ್ರಂತೆ, ಒಬ್ಬಳು ಭಯಂಕರ ನಮಾಜ್ ಮಾಡ್ತಾಳೆ, ಕೇವಲ ನಮಾಜ್ ಮಾತ್ರ ಅಲ್ಲ ಉಳಿದ ಎಲ್ಲ ನಮಾಜ್ಗಳನ್ನು ಮಾಡ್ತಾರೆ, ತುಂಬಾ ದೈವಭಕ್ತೆಯಂತೆ ಇರಬಹುದಾದ ಎಲ್ಲ ಕರ್ಮಗಳನ್ನ ಮಾಡ್ತಾರೆ, ಆದ್ರೆ ಆಕೆ ನಾಳೆಗೆ ಅಷ್ಟು ಒಳ್ಳೇದಿಲ್ಲ ಅಂತ. ಸುತ್ತಮುತ್ತಲಿನವರಿಗೆಲ್ಲ ತುಂಬಾ ಕಿರಿಕಿರಿ ಮಾಡ್ತಾರೆ, ಕೆಟ್ಟದನ್ನ ಆಡ್ತಾರೆ. ಈಕೆ ಬಗ್ಗೆ ಏನ್ ಹೇಳ್ತೀರಿ ಅಂತ ಪ್ರವಾದಿ ಹೇಳಿದ್ರಂತೆ, ಆಕೆ ನರಕಕ್ಕೆ ಹೋಗ್ತಾಳೆ ಅಂತ. ನೀವು ನೋಡಿ, ಒಂದು ವೇಳೆ ನಮಾಜ್ ಮಾತ್ರ ಓರ್ವ ವ್ಯಕ್ತಿಯ ದೇವನು ಬಯಸುವುದು ಅಂತಾದ್ರೆ ಆ ಮಹಿಳೆ ಸ್ವರ್ಗಕ್ಕೆ ಹೋಗ್ಬೇಕಿತ್ತು. ನಮಾಜ್ ಮಾಡ್ತಾಳಲ್ಲ, ಮತ್ತೆ ಏನ್ ಮಾಡಿದ್ರು ಆಗ್ಬಹುದು ಅಂತ. ನಮಾಜ್ ಮಾಡಿದ್ರೆ ಆ ಬಳಿಕ ಏನು ಕೆಟ್ಟ ಕರ್ಮಗಳನ್ನು ಮಾಡಿದ್ರು ಆಕೆ ಸ್ವರ್ಗಕ್ಕೆ ಹೋಗ್ಬೇಕು. ಈ ಬಗೆಯ ಥಾಟ್ಸ್ ಗಿಂತ ಹೊರತಾಗಿ ಪ್ರವಾದಿ ಹೇಳಿದ್ರು, ನಿನ್ನ ನಾಳೆಗೆ ಏನಿದೆ, ನಿನ್ನ ವರ್ತನೆ ಏನಿದೆ, ಅದು ನಿನ್ನನ್ನು ಸ್ವರ್ಗಕ್ಕೆ ಅಥವಾ ನರಕಕ್ಕೆ ಕೊಂಡೊಯ್ಯುತ್ತೆ ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇನ್ನೊಂದು ಕಡೆ ಹೇಳ್ತಾರೆ. ಉಪವಾಸ ಇದ್ದು ಯಾರಾದ್ರೂ ಸುಳ್ಳು ಹೇಳಿದ್ರೆ ಆತ ಉಪವಾಸ ಹಿಡಿಬೇಕಾದ ಅಗತ್ಯ ಇಲ್ಲ ಅಂತ, ಆತ ಉಪವಾಸ ಆಚರಿಸಿ ಪ್ರಯೋಜನ ಇಲ್ಲ ಅಂತ. ನೀವು ನೋಡಿ, ಪ್ರವಾದಿ ಹೇಳಿದ್ರು, ಯಾರ ಮಾತಿನಿಂದ ನೆರೆಕರೆಯವರಿಗೆ ತೊಂದರೆ ಆಗುತ್ತೋ ಆಕೆ ನಮಾಜ್ ಮಾಡಿದ್ರು ನರಕಕ್ಕೆ ಹೋಗ್ತಾರೆ ಅಂತ. ಇನ್ನೊಂದು ಕಡೆ ಪ್ರವಾದಿ ಹೇಳ್ತಾರೆ, ನೀವು ಉಪವಾಸ ಹಿಡಿದು ಆ ಬಳಿಕ ಸುಳ್ಳು ಹೇಳುವುದಾದ್ರೆ ನಿಮಗೆ ಉಪವಾಸ ಹಿಡಿದ ಯಾವ ಪ್ರತಿಫಲವೂ ಸಿಗುವುದಿಲ್ಲ ಅಂತ. ಇಲ್ಲಿ ಎರಡೂ ಇದೆ. ಒಬ್ರು ಉಪವಾಸ ಹಿಡಿತಾರೆ, ಒಳ್ಳೆಯವರು, ನಿಜವಾಗಿ ಹೊರಗೆ ನೋಡುವಾಗ ಬಹಳ ಒಳ್ಳೆಯವರು, ಉಪವಾಸ ಹಿಡಿತಾರೆ. ಇನ್ನೊಬ್ರು ನಮಾಜ್ ಮಾಡ್ತಾರೆ, ಅವರು ಕೂಡ ಬಹಳ ಒಳ್ಳೆಯವರು. ಆದ್ರೆ ಇಬ್ಬರ ನಾಲಗೆಯೂ ಸರಿ ಇಲ್ಲ. ಪ್ರವಾದಿ ಹೇಳಿದ್ರು, ಈ ಇಬ್ಬರ ನಾಲಗೆ ಸರಿ ಇಲ್ಲ, ಆದ್ರಿಂದ ಅವರಿಬ್ರು ಕೂಡ ದೇವನ ಲೆಕ್ಕದಲ್ಲಿ ಒಳ್ಳೆಯವರಲ್ಲ ಅಂತ. ಅವರು ಸ್ವರ್ಗಕ್ಕೆ ಹೋಗಲ್ಲ, ಅಥವಾ ಅವರ ಉಪವಾಸ ಅದು ದೇವನ ಹತ್ತಿರ ಫಲಪ್ರದ ಆಗಲ್ಲ ಅಂತ. ಅಂದ್ರೆ ನೀವು ಒಟ್ಟಾಗಿ ನೋಡಿದ್ರೆ ವರ್ತನೆ ಅನ್ನುವುದು ಉಪವಾಸದ ಬಹಳ ದೊಡ್ಡ ಭಾಗ ಅಂತ ಭಾವಿಸ್ತೇನೆ. ನಿಮ್ಮನ್ನು ಸಂಸ್ಕರಣೆ ಮಾಡಬೇಕು ಹೇಗೆ ಅಂತ ಹೇಳಿದ್ರೆ ನಿಮ್ಮ ವರ್ತನೆಯನ್ನ ಬದಲಿಸಬೇಕು. ಇವತ್ತಿನ ಸಮಾಜದಲ್ಲಿ ಬಹಳ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಸುಳ್ಳು ಹೇಳದೆ ಬದುಕಲು ಸಾಧ್ಯ ಇಲ್ಲ ಅಂತ. ಸುಳ್ಳುಗಾರರು ಬಹಳ ದೊಡ್ಡ ಭಾಷಣಗಾರರಾಗ್ತಾರೆ. ಸುಳ್ಳು ಹೇಳಿದ್ರೆ ಪಾರ್ಲಿಮೆಂಟ್ಗೆ ಹೋಗ್ತೀರಿ, ಸುಳ್ಳು ಹೇಳಿದ್ರೆ 10 ಹಲವು ಪ್ರಯೋಜನಗಳು ಕೂಡ ನಿಮಗೆ ಬರುತ್ತೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ನಾವು ಕೋರ್ಟಿಗೆ ಹೋಗಿ ಭಗವದ್ಗೀತೆಯನ್ನು ಮತ್ತು ಕುರಾನನ್ನು ಮುಟ್ಟಿಯೇ ಹೇಳೋದು, ಸತ್ಯವನ್ನಲ್ಲದೆ ಬೇರೆ ಏನೇನೂ ಹೇಳಲ್ಲ ಅಂತ. ಹಾಗೆ ಹೇಳುವಾಗಲೂ ಮನಸ್ಸಲ್ಲಿ ಸುಳ್ಳನ್ನೇ ಹೇಳ್ತಾ ಇರೋದು. ಅಂದ್ರೆ ಎಲ್ಲ ಸಂದರ್ಭಗಳಲ್ಲಿ ಎಲ್ಲ ಕಡೆಗೆ ಸುಳ್ಳು ಅನ್ನುವುದು ಅತ್ಯಂತ ಸಾಮಾನ್ಯ ಆಗಿರುವ ಸಂದರ್ಭದಲ್ಲಿ ರಮಜಾನ್ ಹೇಳುವುದೇನು ಅಂತ ಹೇಳಿದ್ರೆ, ಸುಳ್ಳು ಹೇಳಿದ್ರೆ ನಿನಗೆ ಉಪವಾಸ ಇಲ್ಲ ಅಂತ. ಸುಳ್ಳು ಹೇಳಿದ್ರೆ ಉಪವಾಸ ಇಲ್ಲ, ಇದು ಸಾಮಾನ್ಯ ಸಂಗತಿ ಆಗಿರ್ತಿದ್ರೆ ಪ್ರವಾದಿ ಅದನ್ನು ಜೋಡಿಸಬೇಕಾಗಿರಲಿಲ್ಲ. ಯಾಕೆಂದ್ರೆ ಉಪವಾಸ ಅನ್ನುವುದು ಹೊಟ್ಟೆಗೆ ಸಂಬಂಧಿಸಿದ್ದು. ಸಾಮಾನ್ಯವಾಗಿ ನೀರು ಕುಡಿಯಲಿಕ್ಕಿಲ್ಲ, ಅನ್ನ ತಿನ್ಲಿಕ್ಕಿಲ್ಲ, ಹೀಗೆ 14 ಗಂಟೆಗಳ ಕಾಲ ಹಸಿದಿರೋದು. ಆದ್ರೆ ಸುಳ್ಳು ಅನ್ನುವುದು ಕೇವಲ ಮಾತಿಗೆ ಸಂಬಂಧಿಸಿದ್ದು, ನಾಲಿಗೆಗೆ ಸಂಬಂಧಿಸಿದ್ದು. ಯಾವ ಕಾರಣಕ್ಕೂ ಕೂಡ ಹೊಟ್ಟೆಗೆ ಸುಳ್ಳು ಹೇಳಿದ್ರೆ ಅನ್ನ ಹೋಗಲ್ಲ, ನೀರು ಹೋಗಲ್ಲ. ಅಥವಾ ನೆರೆಕರೆಯವರನ್ನು ಬೈದ್ರೆ ನಮಾಜು ಹಾಳಾಗುವ ಸಾಧ್ಯತೆಯೇ ಇಲ್ಲ. ಆದ್ರೆ ಈ ಎರಡನ್ನು ಕೂಡ ಪ್ರವಾದಿ ಬಹಳ ಪ್ರಬಲವಾಗಿ ಜೋಡಿಸಿದ್ದಾರೆ. ಅಂದ್ರೆ ಒಂದು ಸಮುದಾಯ ಸಂಸ್ಕರಣೆ ಆಗುವುದು ಅಂತ ಹೇಳಿದ್ರೆ ಸುಳ್ಳು ಹೇಳದಿರುವುದು ಅಂತ. ತನ್ನ ವರ್ತನೆಯಿಂದ ಇತರರಿಗೆ ಕಿರಿಕಿರಿ ಆಗದೇ ಇರುವುದು, ಇತರರು ನಿಮ್ಮನ್ನು ನಿಮ್ಮ ವರ್ತನೆಯ ಕಾರಣಕ್ಕಾಗಿ ದೂರ ಮಾಡದೇ ಇರುವುದು, ಇವು ರಮಜಾನ್ ಬಯಸುವ ಬಹಳ ದೊಡ್ಡ ಗುಣಗಳು. ಮೊನ್ನೆ ಕೇರಳದಲ್ಲಿ ಓರ್ವ ಯುವಕ ಒಂದು 5 ಮಂದಿಯನ್ನ ಕೊಂದ. ನಿಮ್ಗೆ ಗೊತ್ತಿರಬಹುದು. ಆಫಾನ್ ಅನ್ನುವ ಓರ್ವ ಯುವಕ ತನ್ನ ತಾಯಿಗೆ ಹೊಡೆದ, ಅವರು ಪ್ರಜ್ಞೆ ತಪ್ಪಿ ಬಿದ್ರು. ಆ ಬಳಿಕ ಅಜ್ಜಿಯನ್ನು ಕೊಂದ, ತನ್ನ ಪ್ರೇಯಸಿಯನ್ನು ಕೊಂದ, ತನ್ನ ಚಿಕ್ಕಮ್ಮನನ್ನು ಕೊಂದ, ಚಿಕ್ಕಪ್ಪನನ್ನು ಕೊಂದ, ಒಟ್ಟು 5 ಮಂದಿಯನ್ನು ಕೊಂದ ಬಳಿಕ ಆ ತಾಯಿ ಪುಣ್ಯಕ್ಕೆ ಬದುಕಿದ್ರು. ಆ ಬಳಿಕ ಅವರನ್ನ ಸಾಕ್ಷ್ಯ ಸಂಗ್ರಹಿಸುವುದಕ್ಕಾಗಿ ಮ್ಯಾಜಿಸ್ಟ್ರೇಟರ ಬಳಿಗೆ ಕೊಂಡು ಹೋಗಲಾಯಿತು. ಆಗ ಆ ತಾಯಿ ಹೇಳಿದ್ದೇನೆ ಅಂತ ಹೇಳಿದ್ರೆ, ನನ್ನ ಮಗ ಹೊಡೆದು ನಾನು ಪ್ರಜ್ಞೆ ತಪ್ಪಿದ್ದಲ್ಲ, ನಾನು ಮಂಚದಿಂದ ಕೆಳಗೆ ಬಿದ್ದು ಪ್ರಜ್ಞೆ ಕಳ್ಕೊಂಡೆ ಅಂತ. ಅಂದ್ರೆ ಈ ಜಗತ್ತಿನಲ್ಲಿ ಅದನ್ನು ನಾವು ಹೀಗೆ ಹೇಳಿದ್ದೇವೆ ಏನು ಅಂತ ಹೇಳಿದ್ರೆ, ತಾಯಿ ಪ್ರೀತಿ ಅಂದ್ರೆ ಅಷ್ಟು ದೊಡ್ಡದು ಅಂತ. ತಾಯಿ ಯಾವ ಕಾರಣಕ್ಕೂ ಕೂಡ ಮಕ್ಕಳನ್ನ ದ್ವೇಷಿಸಲ್ಲ. ತಾಯಿ ಅತ್ಯಂತ ಅಪಾರವಾಗಿ ಪ್ರೀತಿಸ್ತಾರೆ, ಕಣ್ಣು ಮುಚ್ಚಿ ಪ್ರೀತಿಸ್ತಾರೆ. ಎಂಥ ಸಂದರ್ಭಗಳಲ್ಲಿ ಕೂಡ ಮಕ್ಕಳ ಪರವಾಗಿ ನಿಲ್ಲುವ, ಮಕ್ಕಳ ಕ್ಷೇಮಕ್ಕಾಗಿ ನೋಡುವ, ಮಗ ಜೈಲಿಗೆ ಹೋಗಬಾರದು ಅಂತ ಬಯಸುವ ಆ ಕ್ಷಣದಲ್ಲಿ ಕೂಡ ಅದು ತಾಯಿ ಮಾತ್ರ ಎಂದು ನಾವು ವ್ಯಾಖ್ಯಾನಿಸ್ತೇವೆ. ಆದ್ರೆ ಇನ್ನೊಂದು ಬಹಳ ಅಪಾಯಕಾರಿ ಏನು ಅಂತ ಹೇಳಿದ್ರೆ, ಸುಳ್ಳು ಅನ್ನುವುದಕ್ಕೆ ಈ ಜಗತ್ತಿನಲ್ಲಿ ಬೆಲೆಯೇ ಇಲ್ಲ.
ಸುಳ್ಳು ನೀವು ಎಲ್ಲಿಯೂ ಕೂಡ ಹೇಳ್ಬೋದು, ಯಾವ ಸಂದರ್ಭದಲ್ಲಿ ಕೂಡ ನೀವು ಹೇಳ್ಬೋದು ಅಂತ, ಯಾವ ರೀತಿಯಲ್ಲಿಯೂ ಹೇಳ್ಬೋದು. ಎದುರದ್ರೆ ನೀವು ಸುಳ್ಳು ಹೇಳ್ಬೋದು, ದಕ್ಕಿಸ್ಕೊಳ್ಬಹುದು. ಸಮಾಜದ ಅತ್ಯಂತ ಈ ಸಮಾಜ ಇವತ್ತು ಹಾಳಾಗಿರುವುದಕ್ಕೆ ಬಹಳ ದೊಡ್ಡ ಕಾರಣ ಸುಳ್ಳಿನ ಮೇಲೆ ಈ ಸಮಾಜ ನಿಂತಿರುವುದು ಅಂತ. ನಾವು ವೇದಿಕೆ ಕಟ್ಟಿ ಸುಳ್ಳು ಹೇಳ್ತೇವೆ, ಎದುರೆದುರು ನಿಂತು ಸುಳ್ಳು ಹೇಳ್ತೇವೆ, ಭಾಷಣಗಳಲ್ಲಿ ಸುಳ್ಳು ಹೇಳ್ತೇವೆ, ಸಿಕ್ಕಲ್ಲಿ ಸುಳ್ಳು ಹೇಳ್ತೇವೆ ಮತ್ತು ದಕ್ಕಿಸಿಕೊಳ್ತೇವೆ. ಇದು ಅತ್ಯಂತ ಅಪಾಯಕಾರಿ. ಆದ್ದರಿಂದಲೇ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಸುಳ್ಳು ಹೇಳಿದವನಿಗೆ ಉಪವಾಸ ಇಲ್ಲ ಅಂತ. ಈ ಸಮಾಜ ಸಂಸ್ಕರಣೆಗೊಳ್ಬೇಕಾದ್ರೆ ನೀವು ಸ್ವತಃ ಸಂಸ್ಕರಣೆಗೊಳ್ಬೇಕು, ನಿಮ್ಮ ಒಳಗಿನಿಂದ ನೀವು ಸಂಸ್ಕರಣೆಗೊಳ್ಬೇಕು. ನಿಮ್ಮ ಮನಸ್ಸನ್ನ ಶುದ್ಧಗೊಳಿಸುವುದು ಅದು ಉಪವಾಸದ ಬಹಳ ದೊಡ್ಡ ಗುರಿಯಾಗಿದೆ ಅನ್ನೋದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಈ ಹೇಳಿಕೆಯಿಂದ, ಈ ಮಾತಿನಿಂದ ನಮಗೆ ಅರ್ಥ ಆಗುತ್ತೆ. ನಾನು ನಿಮ್ಮ ಮುಂದೆ ಕೇಳಿರುವಂತಹ 2 ಪ್ರಶ್ನೆಗಳ ಮೇಲೆ ಮಾತ್ರ ನಾನು ಮಾತಾಡ್ತೇನೆ. ನನ್ನ ಗೆಳೆಯರು ನನ್ನಲ್ಲಿ ಕೇಳಿದ್ದು, ನೀವು 12 ಗಂಟೆ ಭರ್ಜರಿಯಾಗಿ ಸಹಿಸಬಹುದಾದಂತ ಊಟ ಮಾಡ್ತೀರಿ, ನಿಮಗೆ ಎನರ್ಜಿ ಸಿಗುತ್ತೆ ಅಂತ. ಹೊರಗಡೆಗೆ ನೋಡುವಾಗ ಸಾಮಾನ್ಯವಾಗಿ ಅದು ಅಲ್ಲ ಅಂತ ಅಲ್ಲ. ಸಾಮಾನ್ಯವಾಗಿ ಹೊರಗಡೆ ಫುಡ್ ಸ್ಟ್ರೀಟ್ ಇದೆ, ಬೇರೆ ಬೇರೆ ಕಾಣ್ತಾ ಇರುವಾಗ ಇವರು ರಂಜಾನ್ ನಲ್ಲಿ ಉದ್ದಕ್ಕೂ ಉಪವಾಸ ಬಿಟ್ರೆ ಇವರು ಆ ಬಳಿಕ ತಿನ್ನುವುದನ್ನೇ ಕೆಲಸ ಮಾಡ್ತಾರೆ ಅಂತ ಭಾವಿಸುವ ಒಂದು ವಾತಾವರಣ ಇರಲೂಬಹುದು. ಆದ್ರೆ 14 ಗಂಟೆ ಉಪವಾಸ ಮಾಡಿದವರಿಗೆ ಅಷ್ಟು ಭರ್ಜರಿಯಾಗಿ ತಿನ್ನಲು ಸಾಧ್ಯವಾ ಅನ್ನುವ ಪ್ರಶ್ನೆ ಉಪವಾಸ ಮಾಡಿದವರು ಒಂದಷ್ಟು ಚೆನ್ನಾಗಿ ಉತ್ತರಿಸಬಹುದು ಅಂತ ನಾನು ಭಾವಿಸ್ತೇನೆ. ಉಪವಾಸ ಇಲ್ಲದವರಿಗೆ ಹೇಳುವುದಕ್ಕೆ ಸುಲಭ, ಆದ್ರೆ ಉಪವಾಸ ಪಾಲನೆ ಮಾಡಿದ ತಕ್ಷಣ ನೀವು ಎಲ್ಲರನ್ನು ನೋಡಿ ಅತ್ಯಂತ ಹೆಚ್ಚು ನೀರು ಕುಡಿತಾರೆ. ಅದು ಈ ಬಿಸಿಲಿನ ಕಾಲದಲ್ಲಿ ಉಪವಾಸ ಪಾಲನೆ ಮಾಡಿದ ಮೇಲೆ 3/4 ಅಂಶ ನೀರೇ ಕುಡಿಬೇಕಾಗತ್ತೆ ಹೊಟ್ಟೆಗೆ. ಅಷ್ಟು ದಾಹ ಆಗಿರುತ್ತೆ, ಅಷ್ಟು ಆಯಾಸ ಆಗಿರುತ್ತೆ, ಮನಸ್ಸು ಕೇವಲ ನೀರನ್ನು ಮಾತ್ರ ಬಯಸುತ್ತೆ. ಉಪವಾಸ ತೊರೆಯುವವರು ಹೆಚ್ಚಿನ ಬಾರಿ 3-4 ಅಥವಾ 4-5 ಗ್ಲಾಸ್ ನೀರು ಕುಡಿತಾರೆ. ಆಮೇಲೆ ದ್ರವಾಹಾರ ತಗೊಳ್ತಾರೆ. ಆ ಬಳಿಕ ದ್ರವಕ್ಕೆ ಸಂಬಂಧಿಸಿದ ಬೇರೆ ಬೇರೆ ಏನಾದ್ರೂ ಬಚ್ಚಂಗಾಯಿ ಅಂತ ನಾವು ಹೇಳ್ತೇವೆ, ಇಂಥದ್ದನ್ನ ತಿಂತಾರೆ. ಅಂತೂ ಹೊಟ್ಟೆಯ 90% ದ್ರವಾಹಾರವೇ ತುಂಬಿರುತ್ತೆ. ಆ ಬಳಿಕ ಎಷ್ಟು ಊಟ ಮಾಡಬಹುದು ಅಂತ ನೀವೇ ಆಲೋಚಿಸಬಹುದು. ಆ ಬಳಿಕ ಅವರು ಮಸೀದಿಗೆ ಹೋಗ್ತಾರೆ, ಬಂದು ಪುನಃ ನೀರು ಕುಡಿತಾರೆ. ಯಾಕಂದ್ರೆ ಡಿಹೈಡ್ರೇಷನ್ ಆಗಬಾರದು. ಡಿಹೈಡ್ರೇಷನ್ ಆಗುವಂತ ದೊಡ್ಡ ಸಮಸ್ಯೆ ಈ ಬಿಸಿಲಲ್ಲಿ ಇರುತ್ತೆ. ಆದ್ದರಿಂದ ಬಂದು ಪುನಃ 2-3 ಗ್ಲಾಸ್ ನೀರು ಕುಡಿತಾರೆ. ಆ ಬಳಿಕ ತಿಂದ್ರೆ ಬಹಳ ಸಣ್ಣದಾಗಿ ಮಾತ್ರ ತಿನ್ಬಹುದು. ಆ ಬಳಿಕ 4:15 5 ಗಂಟೆಯ ಒಳಗಡೆ ಮತ್ತೆ ಹೇಳ್ತಾರೆ, ನಿದ್ರೆ ಮಂಪರಲ್ಲಿ ಇರ್ತಾರೆ, ಆಗ್ಲೂ ಕೂಡ ನೀರು ಕುಡಿತಾರೆ. ಆ ಬಳಿಕ ಸಣ್ಣದಾಗಿ ಆಹಾರ ಸೇವಿಸ್ತಾರೆ. ಆದ್ರೆ ಹೊರಗಡೆಗೆ ಕಾಣುವಾಗ ಇಂಥದ್ದೊಂದು ದೊಡ್ಡ ಸುಳ್ಳು ಇದೆ ಸಮಾಜದಲ್ಲಿ. ಅದೇನಂತ ಹೇಳಿದ್ರೆ ಮುಸ್ಲಿಮರು ತಿನ್ನುವುದಕ್ಕಾಗಿ ಉಪವಾಸ ಮಾಡ್ತಾರೆ. ನಿಜವಾಗಿ ಉಪವಾಸ ಮಾಡಿದವರಿಗೆ ತಿನ್ನುವುದಕ್ಕೆ ಸಾಧ್ಯ ಆಗುವುದು ಬಹಳ ಕಡಿಮೆ. ಹೆಚ್ಚಿನ ಭಾಗ ಅವರ ದೇಹವನ್ನ ನೀರು ಆವರಿಸಿಕೊಂಡಿರುತ್ತೆ ಮತ್ತು ನೀರಿನ ಕಡೆಗೆ ಅವರ ಮನಸ್ಸು ಕೂಡ ವಾಳುತ್ತೆ. ಯಾಕಂತ ಹೇಳಿದ್ರೆ ದಾಹ ಅಷ್ಟಾಗಿರುತ್ತೆ. ನಾನು ಒಂದು ಉಪವಾಸ ತಿಂಗಳ ಕೊನೆಗೊಳ್ಳುವಾಗ ನಾನೊಂದು 3 kg ಆದ್ರೂ ಕಡಿಮೆ ಆಗ್ತೇನೆ. ಪ್ರತಿ ವರ್ಷ ನನ್ನದು ಒಂದು 3 kg ಆದ್ರೂ ಕಡಿಮೆ ಆಗ್ತೇನೆ. ಆದ್ರೆ ಹೊರಗಡೆಯ ಸುಳ್ಳು ನೋಡುವಾಗ ನಾನೊಂದು 3 kg ಜಾಸ್ತಿ ಆಗ್ಬೇಕು. ಆದ್ರೆ ಉಪವಾಸದ ಸಮಸ್ಯೆ ಏನು ಅಂತ ಹೇಳಿದ್ರೆ, ಉಪವಾಸದ ಸಮಯದಲ್ಲಿ ತಿನ್ನುವುದಕ್ಕೆ ಆಗುವುದಕ್ಕಿಂತ ಹೆಚ್ಚು ನಮಗೆ ನೀರು ಕುಡಿಯುವಂತಹ ಆಸೆ ಆಗುತ್ತೆ. ಆದ್ದರಿಂದ ಅಂತ ಸುಳ್ಳುಗಳನ್ನು ಕ್ಲಿಯರ್ ಮಾಡುವುದಕ್ಕಾಗಿ ಮಾತ್ರ ನಾನು ಆ ಪ್ರಶ್ನೆಯನ್ನು ಎತ್ಕೊಂಡಿದ್ದೇನೆ. ಎರಡನೆಯದು, ಮುಸ್ಲಿಮರು ಯಾಕೆ ಕಂಡಲ್ಲಿ ಉಗುಳ್ತಾರೆ ಅನ್ನುವ ಒಂದು ಆರೋಪ ಕೂಡ ಇದೆ. ಮುಸ್ಲಿಮರು ರಂಜಾನ್ ನಲ್ಲಿ ಉಗುಳ್ತಾರೆ ಅಂತ. ನೀವು ಸಾಮಾನ್ಯವಾಗಿ ಕ್ರಿಕೆಟ್ ಪ್ರಿಯರಾದ್ರೆ ನೀವು ಆಸ್ಟ್ರೇಲಿಯಾದ ಕಪ್ತಾನ ಸ್ಟೀವ್ ಸ್ಮಿತ್ ಅನ್ನ ನೋಡಿರ್ಬಹುದು. ಸ್ಮಿತ್ ಮೊನ್ನೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕೂಡ ಕಪ್ತಾನ ಮಾಡಿದ್ರು, ಕಪ್ತಾನಗಿರಿ ಇತ್ತು ಅವರಿಗೆ. ಅವರು ಇಡೀ ಗ್ರೌಂಡ್ ತುಂಬಾ ಉಗುಳ್ತಾ ಇರ್ತಾರೆ, ನೀವು ನೋಡಿದ್ರೆ ಗೊತ್ತಾಗುವುದು. ಅದು ಅವರಿಗೆ ಅಭ್ಯಾಸ ಬಲವಾಗಿ ಬಂದಿರೋದು, ಉಗುಳ್ತಾನೆ ಇರೋದು ಅವರಿಗೆ ಅಭ್ಯಾಸ ಬಲವಾಗಿ ಬಂದಿರೋದು. ರಂಜಾನ್ ನಲ್ಲಿ ಮುಸ್ಲಿಮರು ಯಾಕೆ ಉಗುಳ್ತಾರೆ ಅನ್ನುವ ಪ್ರಶ್ನೆ ಇದೆ. ಸಾಮಾನ್ಯವಾಗಿ ರಂಜಾನ್ ನಲ್ಲಿ ಉಗುಳನ್ನು ನುಂಗಬಾರದು ಅಂತಲ್ಲಿ ಎಲ್ಲೂ ಕೂಡ ನಿಯಮ ಇಲ್ಲ. ನಾನು ಹೀಗೆ ಹೇಳಿದಾಗ ಪುನಃ ನನಗೆ ಕೌಂಟರ್ ಕ್ವಶನ್ ಕೂಡ ಮಾಡಿದ್ರು. ನನಗೆ ಚಿಕ್ಕಂದ್ರಲ್ಲಿ ನಮ್ಮ ಶಾಲೆಯಲ್ಲಿರುವಾಗ ನಮ್ಮ ಜೊತೆಗಿದ್ದ ಮಕ್ಕಳೆಲ್ಲ ಉಗುಳ್ತಾ ಇದ್ರು. ಯಾಕೆಂತ ಹೇಳಿದ್ರೆ ಉಗುಳು ನುಂಗಿದ್ರೆ ಉಪವಾಸ ಹೋಗುತ್ತೆ ಅಂತ ಉಸ್ತಾದ್ರು ಹೇಳಿದ್ದಾರೆ ಅಂತ ಮಕ್ಕಳು ನಮಗೆ ಆನ್ಸರ್ ಕೊಟ್ಟಿದ್ದಾರೆ ಅಂತ ಕೂಡ ನನ್ನ ಗೆಳೆಯರು ಹೇಳಿದ್ರು. ರಂಜಾನ್ ನಲ್ಲಿ ಉಗುಳು ನುಂಗುವುದು, ಎಂಜಲು ನುಂಗುವುದು ಉಪವಾಸ ಹೋಗೋದಿಲ್ಲ. ಕಫ ಮತ್ತು ರಕ್ತ ಇವನ್ ನುಂಗಿದ್ರೆ ಮಾತ್ರ ಉಪವಾಸ ಹೋಗುತ್ತೆ. ಮತ್ತೆ ಯಾಕೆ ಉಗುಳ್ತಾರೆ ಅನ್ನೋ ಪ್ರಶ್ನೆ ಇರಬಹುದು. ಒಂದನೆಯದಾಗಿ ಉಗುಳನ್ನ ವಿಜೃಂಭಿಸಲಾಗಿದೆ. ಯಾರಾದ್ರೂ ಒಬ್ರು ಉಗುಳಿದ್ರೆ 1000 ಮಂದಿ ಉಗುಳಿದ್ದಾರೆ ಅನ್ನುವ ರೀತಿಯಲ್ಲಿ ಪ್ರಚಾರ ಮಾಡುವುದಕ್ಕೆ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಕಷ್ಟ ಏನೂ ಇಲ್ಲ. ಅದು ನಡೀತಾ ಇದೆ. ಎರಡನೆಯದು,
ಮುಸ್ಲಿಮರು ಈ ದೇಶದಲ್ಲಿ ಬದುಕ್ತಾ ಇದ್ದಾರೆ. ಈ ದೇಶದಲ್ಲಿ ಯಾವುದೆಲ್ಲ ಸಂಸ್ಕೃತಿ ಇದೆ, ಅದು ವೀಳ್ಯದೆಲೆ ಜಗಿಯುವ ಸಂಸ್ಕೃತಿ ಆಗಿರಬಹುದು, ಬೀಡಿ ಸೇದುವುದು, ಗುಡ್ಕಾ ತಿನ್ನುವುದು, ಸಿಗರೇಟ್ ಸೇದುವುದು, ಇದು ಈ ದೇಶದ ಎಲ್ಲರ ಜೊತೆಗೆ ಮುಸ್ಲಿಮರು ಕೂಡ ಮಾಡ್ತಾರೆ. ಮುಸ್ಲಿಮರು ಕೂಡ ವೀಳ್ಯದೆಲೆ ತಿಂತಾರೆ, ಸಿಗರೇಟ್ ಸೇರ್ತಾರೆ, ಬೀಡಿ ಸೇರ್ತಾರೆ, ಗುಡ್ಕಾ ತಿಂತಾರೆ. ಆದ್ರೆ ರಂಜಾನ್ ನಲ್ಲಿ ಮುಂಜಾನೆಯಿಂದ ಮುಸ್ಸಂಜೆಯವರೆಗೆ ವೀಳ್ಯದೆಲೆ ತಿನ್ನುವ ಹಾಗಿಲ್ಲ, ಗುಡ್ಕಾ ತಿನ್ನುವ ಹಾಗಿಲ್ಲ, ಸಿಗರೇಟ್ ಸೇದುವ ಹಾಗಿಲ್ಲ, ಬೀಡಿ ಸೇದುವ ಹಾಗಿಲ್ಲ. ಇಂಥ ಯಾವುದು ಕೂಡ ಸಾಧ್ಯ ಇಲ್ಲ. ಈ ಒಂದು ತಿಂಗಳಲ್ಲಿ ಈ ಉಪವಾಸ ಹಿಡಿದವರ ಸಮಸ್ಯೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರಿಗೆ ಅಭ್ಯಾಸ ಆಗಿರುತ್ತೆ. 11 ತಿಂಗಳಲ್ಲಿ ವೀಳ್ಯದೆಲೆ ಜಗಿದು ಉಗಿದು ಅಭ್ಯಾಸ ಆಗಿರುತ್ತೆ. ಈ ತಿಂಗಳಲ್ಲಿ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ. ಆಗ ಅಭ್ಯಾಸ ಬಲದಿಂದ ಉಗುಳುವ ಸಾಧ್ಯತೆ ಇದೆ. ಎರಡನೆಯದ್ದು, ಅವರು ಸಿಗರೇಟ್ ಮತ್ತು ಗುಟ್ಕಾ ಅಥವಾ ಬೀಡಿಯನ್ನು ಬಿಟ್ಟಿರುವ ಕಾರಣಕ್ಕಾಗಿಯೂ ಬಾಯಲ್ಲಿ ರಸ ಬರುವ ಸಾಧ್ಯತೆ ಇದೆ ಅಭ್ಯಾಸ ಬಲದಿಂದ, ಅದರಿಂದ ಉಗುಳುವ ಸಾಧ್ಯತೆ ಇದೆ. ಅದರ ಹೊರತಾಗಿ ಮುಸ್ಲಿಮರು ಉಗುಳ್ತಾ ಇಲ್ಲ. ಆದ್ರೆ ಅಂತದ್ದೊಂದು ಸುಳ್ಳನ್ನು ಕೂಡ ಸಮಾಜದಲ್ಲಿ ಹಬ್ಬಿಸಲಾಗಿದೆ. ಯಾರಾದ್ರೂ ಒಬ್ಳು ಉಗುಳಿದ್ರೆ ಅದನ್ನು ವಿಡಿಯೋ ಮಾಡಿ ಇಡೀ ಮುಸ್ಲಿಂ ಸಮುದಾಯ ಈ ಒಂದು ತಿಂಗಳಲ್ಲಿ ಉಗುಳ್ತಾ ಇದೆ ಅನ್ನುವ ಸುಳ್ಳನ್ನ ವಿಜೃಂಭಿಸಿ ವಿಸ್ತರಿಸಿ ಹೇಳುವ ಪ್ರಯತ್ನ ಕೂಡ ಸಾಮಾಜಿಕವಾಗಿ ನಡೀತಾ ಇದೆ. ಆ ಕಾರಣಕ್ಕಾಗಿ ಕೂಡ ನಾನು ಕ್ಲಿಯರೆನ್ಸ್ಗಾಗಿ ಅದನ್ನು ಹೇಳ್ತಾ ಇದ್ದೇನೆ. ಕೊನೆಯದಾಗಿ ಉಪವಾಸದ ಉದ್ದೇಶ ನಾನು ಹೇಳಿದೆ. ಉಪವಾಸದ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಒಂದು ತಿಂಗಳಲ್ಲಿ ಮುಸ್ಲಿಮರು ಉದ್ದಕ್ಕೂ ಬದಲಾಗಬೇಕು. ನಿಮ್ಗೆ ಈ ಒಂದು ತಿಂಗಳಲ್ಲಿ ನೀರು ಕುಡಿಯದೆ ಬದುಕಲಿಕ್ಕೂ ಸಾಧ್ಯ ಆಗ್ತದೆ ಅಂತ ಆದ್ರೆ, ಊಟ ಮಾಡದೆ ಒಂದು 10-14 ಗಂಟೆ ನಿಮ್ಮನ್ನು ನಿಯಂತ್ರಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ ಅಂತ ಆದ್ರೆ, ಮತ್ತು ಸುಳ್ಳು ಹೇಳದೆ ನೀವು ಈ ತಿಂಗಳಲ್ಲಿ ಬದುಕ್ತೀರಿ ಅಂತ ಆದ್ರೆ, ಯಾಕೆ ಸುಳ್ಳು ಹೇಳದೆ ಅಂತ ನಾನು ಹೇಳಿದ್ದು ಅಂತ ಹೇಳಿದ್ರೆ, ಸುಳ್ಳು ಹೇಳಿದ್ರೆ ಅದನಿಗೆ ಉಪವಾಸ ಇಲ್ಲ, ಅದರಿಂದ ಯಾರು ಕೂಡ ಸುಳ್ಳು ಹೇಳಬಾರ್ದು, ರಂಜಾನ್ ಅಲ್ಲಾದ್ರು. ಹೀಗೆ ನಿಮ್ಮನ್ನು ನಿಯಂತ್ರಿಸಿಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಅಂತ ಆದ್ರೆ, ಮುಂದಿನ 11 ತಿಂಗಳು, ಮುಂದಿನ ಉಪವಾಸ ತಿಂಗಳು ಬರುವವರೆಗೆ ನಿಮ್ಮನ್ನು ನೀವು ನಿಯಂತ್ರಿಸಿಕೊಳ್ಬೇಕು. ಯಾವುದರಿಂದ ಅಂತ ಕೇಳಿದ್ರೆ, ನೀವು ಸುಳ್ಳು ಹೇಳಬಾರ್ದು, ನೀವು ಮೋಸ ಮಾಡಬಾರ್ದು, ನೀವು ವಂಚನೆ ಮಾಡಬಾರ್ದು, ನೀವು ಭ್ರಷ್ಟಾಚಾರ ಎಸಗಬಾರ್ದು, ನೀವು ಯಾವುದೇ ಕೆಡುಕನ್ನು ಮಾಡಬಾರ್ದು, ಅಥವಾ ಕಾನೂನು ಬಾಹಿರವಾದ ಯಾವ ಕೃತ್ಯವನ್ನು ಕೂಡ ನೀವು ಮಾಡಬಾರ್ದು. ಇದಕ್ಕೆ 1 ತಿಂಗಳು ನಿಮಗೆ ತರಬೇತಿ ಕೊಡ್ತಾ ಇದ್ದೇವೆ. ಈ ತರಬೇತಿಯನ್ನು ನೀವು ಮುಂದಿನ 11 ತಿಂಗಳವರೆಗೆ ವಿಸ್ತರಿಸಿಕೊಂಡು ಹೋಗಬೇಕು. ಆ ಮುಖಾಂತರ ಒಂದು ಒಳ್ಳೆಯ ವ್ಯಕ್ತಿ ಆಗಬೇಕು. ನಮ್ಮ ಭಾಷೆಯಲ್ಲಿ ಹೇಳುವುದಾದ್ರೆ ಒಳ್ಳೆಯ ದೇಶ ಪ್ರೇಮಿ ಆಗಬೇಕು, ಒಳ್ಳೆಯ ಸಂವಿಧಾನ ಹೇಳಿದಂತೆ ಬದುಕುವ ವ್ಯಕ್ತಿ ಆಗಿರಬೇಕು, ಕೆಡುಕಿನಲ್ಲಿ ಭಾಗಿಯಾಗದ ವ್ಯಕ್ತಿಯಾಗಿ ನೀವು ಮಾರ್ಪಡಬೇಕು. ಅದಕ್ಕಾಗಿ ನಿಮಗೆ 1 ತಿಂಗಳು ನಾವು ತರಬೇತಿ ಕೊಡ್ತಾ ಇದ್ದೇವೆ ಎಂದು ರಂಜಾನ್ ಅನ್ನು ಸರಳವಾಗಿ ನಮಗೆ ವ್ಯಾಖ್ಯಾನಿಸಬಹುದು. ಅದರ ಆಚೆಗೆ ಈ ರಂಜಾನ್ನ ಕುರಿತಂತೆ ಇನ್ನಷ್ಟು ವಿವರವಾಗಿ ಇಸಾಕ್ ಪುತ್ತೂರು ಕೂಡ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರು ನಿಮಗೆ ಇಲ್ಲಿ ವಿವರಿಸ್ತಾರೆ. ಈ ಹಿನ್ನೆಲೆಯಲ್ಲಿ ರಂಜಾನ್ ಅನ್ನು ಅರ್ಥ ಮಾಡಿಕೊಂಡು ಮತ್ತು ಸುಳ್ಳುಗಳಿಗೆ ಬಲಿ ಬೀಳದೆ ಮತ್ತು ಸುಳ್ಳುಗಳನ್ನು ಹಬ್ಬಿಸದೆ ಹಂಚಿಕೊಳ್ಳದೆ ರಂಜಾನ್ನ ತಿರುಳನ್ನು ಅರಿತುಕೊಂಡು ಬದುಕುವ ಅಲ್ಲಾಹನು ಅನುಗ್ರಹಿಸಲಿ. ವಾಹರು ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಇದೀಗ ಆಲಿಯಬ್ಬ PM ಮಾಜಿ ಅಧ್ಯಕ್ಷರು ಬಾರ್ದಿಲ ಇವರು ನಮ್ಮನ್ನು ಬಂದು ಸೇರಿದ್ದಾರೆ. ಇವರನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮುಂದೆ ಅತಿಥಿ ಭಾಷಣಕ್ಕಾಗಿ ಶ್ರೀ ವಿದ್ಯಾಧರ್ ಶೆಟ್ಟಿ, ಡೈರೆಕ್ಟರ್ ಹೊಸಕುರಲ್ ಬಳಗ ಉಳ್ಳಾಲ, ಇವರನ್ನು ನಾನು ಪೋಡಿಯಂ ಕಡೆಗೆ ಆಹ್ವಾನಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಕಾರ್ಯಕ್ರಮದ ಸಭೆಯ ಅಧ್ಯಕ್ಷತೆ ವಹಿಸಿದಂತಹ ಇಸಾಕ್ ಪುತ್ತೂರವರೇ ಹಾಗೂ ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಗಣ್ಯ ಬಂಧುಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಬಂಧುಗಳೇ, ಕುಪ್ಪೆ ಪದವು ಎಡಪದವು ಘಟಕದ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಆಚರಿಸಿರುತ್ತಿರುವಂತಹ ಒಂದು ಸೌಹಾರ್ದ ಇಫ್ತಾರ್ ಕೂಟ ಸಂಭ್ರಮದ ಕಾರ್ಯಕ್ರಮ. ಇಫ್ತಾರ್ ಎನ್ನುವುದು ಮುಸ್ಲಿಂ ಬಂಧುಗಳಿಗೇನು ಹೊಸತು ಅಲ್ಲ, ಆದರೆ ಅದರಲ್ಲಿ ಸಂಭ್ರಮ ಏನು ಅಂತ ಹೇಳಿದರೆ, ಎಲ್ಲರನ್ನು ಜೊತೆ ಸೇರಿಸಿ ಎಲ್ಲರೊಂದಿಗೆ ಬೆರೆತು ಆಚರಿಸುವಂತಹ ಇಫ್ತಾರ್ ಕೂಟ, ಅದು ಕೂಡ ಸೌಹಾರ್ದಯುತವಾಗಿ ಆಚರಿಸುವಂತಹ ಇಫ್ತಾರ್ ಕೂಟ, ಅದುವೇ ಸಂಭ್ರಮದ ಕಾರಣ. ಯಾಕೆ ಈ ಸಂಭ್ರಮದ ಕಾರಣ ಅಂತ ನಾನು ಅದನ್ನು ವಿಶೇಷವಾಗಿ ಅಂತ ಹೇಳಿದರೆ, ನಾನು ತಿಳಿದ ಹಾಗೆ ನಾವೆಲ್ಲ ಚಿಕ್ಕವರಿರುವಾಗ ಸುಮಾರು 45-50 ವರ್ಷಗಳ ಹಿಂದೆ ಹೋದರೆ, ನಾನಾಗ ನಮ್ಮೊಂದಿಗೆ ಇರುವಂತಹವರೊಡನೆ ಕೆಲವರು ಮಂದಿ ಅದು ಚರ್ಚಿಸುವಾಗ ಇಫ್ತಾರ್ ಎನ್ನುವಂತಹ ಪರಿಕಲ್ಪನೆ ಆಗ ಇರಲಿಲ್ಲ, ಸೌಹಾರ್ದತೆ ಎನ್ನುವ ಶಬ್ದವೇ ಇರಲಿಲ್ಲ. ಎಲ್ಲವೂ ಸಹಜವಾಗಿಯೇ ಇತ್ತು, ಸಹಜತೆಯಿಂದ ಸಮಾಜ ಮುಂದುವರಿತಾ ಇತ್ತು. ಅಲ್ಲಿ ಬೇರೆ ಯಾವುದೇ ರೀತಿಯ ಅಡೆತಡೆಗಳು ಇರಲಿಲ್ಲ. ಒಟ್ಟಾಗಿ ಒಂದಾಗಿ ಬೆರೆಯುತ್ತಾ ಇದ್ದೆವು, ಒಂದಾಗಿ ಎಲ್ಲವನ್ನು ನೋಡ್ತಾ ಇದ್ದೆವು, ಆಚರಿಸ್ತಾ ಇದ್ದೆವು.
ಉದಾಹರಣೆಗೆ ನಾನು ಸಣ್ಣದಿರುವಾಗ 5-6ನೇ ತರಗತಿ ಇರುವಂತಹ ಸಂದರ್ಭದಲ್ಲಿ ನಾವು ಅಂಗಡಿಗೆ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಮನೆಯಿಂದ ಅಂಗಡಿಗೆ ಕಳಿಸ್ತಿರುವಾಗ ಹತ್ತಿರದಲ್ಲಿದ್ದದ್ದು ಹೆಚ್ಚಿನದೆಲ್ಲ ಮುಸ್ಲಿಂ ಬಂಧುಗಳ ಅಂಗಡಿ. ಅಲ್ಲಿ ಹೋದರೆ ಈ ರಂಜಾನ್ ತಿಂಗಳಲ್ಲಿ, ಉಪವಾಸದ ತಿಂಗಳಲ್ಲಿ ಅವ್ರು ಹೇಳ್ತಾ ಇದ್ರು ನಮಗೆ ಉಪವಾಸ ಹೇಳಿಕೊಂಡು. ಆ ಹೊತ್ತಿಗೆ ಅಲ್ಲಿ ಹೋದರೆ ಆಗ ಹತ್ತಿರದಲ್ಲಿ ಬಾಂಗ್ ಕೇಳಿದ ಕೂಡಲೇ ಅವರು 1 ನಿಮಿಷ ಅಂತ ನಿಲ್ಲಿಸ್ತಿದ್ರು. ಒಂದು ಅಂಗಡಿಯಲ್ಲಿರುವಂತಹ ಒಂದು ಚಾಕ್ಲೇಟನ್ನು ಏನಾದರೂ ತೆಗೆದುಕೊಂಡು ಅವರು ಬಾಯಿಗೆ ಹಾಕಿ ನೀರು ಕುಡಿದು ಅಲ್ಲಿರುವಂತಹ ನಮಗೆಲ್ಲರಿಗೂ ಚಾಕ್ಲೇಟ್ ಕೊಡ್ತಾಯಿದ್ರು. ನಮ್ಗೆ ಅದೊಂದು ಖುಷಿ. ಅಂದರೆ ಆ ಹೊತ್ತಿಗೆ ಅಂಗಡಿಗೆ ಹೋದರೆ ಒಂದು ಸಣ್ಣ ಚಾಕ್ಲೇಟ್ ಸಿಗ್ತದಲ್ಲ, ಸಣ್ಣವರಿರುವಾಗ ಆ ಒಂದು ಚಾಕ್ಲೇಟ್ ಕೊಡುವಂತಹ ಖುಷಿ ಅದು ಬೇರೆ ಯಾವುದೂ ಕೊಡುವುದಿಲ್ಲ. ಅದು ಎಲ್ಲ ಮಕ್ಕಳಿಗೆ ಸಂಭ್ರಮದಂತಹ ಒಂದು ಕಾರಣ. ಅದು ಒಂದು ಚಾಕ್ಲೇಟ್. ಈ ಹೊತ್ತಿನಲ್ಲಿ ಎಲ್ಲ ಮಕ್ಕಳಿಗೆ ಚಾಕ್ಲೇಟ್ ಬಿಟ್ಟು ಬೇರೆ ಬೇರೆ ರೀತಿಯ ಅಭ್ಯಾಸ ಆಗಿ ಹೋಗಿದೆ. ಅದು ಪಿಜ್ಜಾ ಬರ್ಗರ್ವರೆಗೂ ತಲುಪಿದೆ. ಚಾಕ್ಲೇಟ್ ಯಾರಿಗೂ ನಾಟುವುದಿಲ್ಲ ಈಗ. ಆ ಕಾಲಘಟ್ಟ ಹಾಗಿತ್ತು. ಆ ಸಮಯದಲ್ಲಿ ಸೌಹಾರ್ದತೆ ನಾನು ಹೇಳಿದೆ, ಅಲ್ಲಿ ಅಂತಹ ಶಬ್ದವೇ ಇಲ್ಲ. ಎಲ್ಲರೂ ಒಟ್ಟಾಗಿರುವುದೇ ಸೌಹಾರ್ದವಾಗಿತ್ತು ಅಲ್ಲಿ. ಆದರೆ ಈಗ ಎಲ್ಲ ಇದನ್ನು ಆಚರಿಸುವಂತಹ, ಅದನ್ನು ವಿಶೇಷವಾಗಿ ಸಂಭ್ರಮಿಸುವಂತಹ ಕಾರಣ ಯಾಕೆ ಅಂತ ಹೇಳಿದರೆ, ಸಮಾಜ ದಿನದಿಂದ ದಿನಕ್ಕೆ ಬೇರೆ ಬೇರೆ ಆಗುತ್ತಾ ಇದೆ. ದಿನದಿಂದ ದಿನಕ್ಕೆ ನಾವು ಪರಸ್ಪರರಿಂದ ದೂರವಾಗುವಂತಹ ಒಂದು ಕಾಲಘಟ್ಟದಲ್ಲಿದ್ದೇವೆ. ನಾವು ಕಾಲವನ್ನು ಹೇಳುವಾಗ ಹೇಳ್ತೇವೆ ಕಾಲ ಬದಲಾಗುತ್ತಾ ಇದೆ ಅಂತ ಹೇಳಿಕೊಂಡು. ಆದರೆ ನಿಜವಾಗಿ ಹೇಳುವುದಿದ್ರೆ ಕಾಲ ಬದಲಾಗುವುದಿಲ್ಲ, ನಾವು ಮನುಷ್ಯರು ಬದಲಾಗುತ್ತಾ ಇದ್ದೇವೆ. ಮನುಷ್ಯತ್ವದ ಆ ಒಂದು ಪರಿಮಿತಿ ಎಲ್ಲಿವರೆಗೆ ಹೋಗಿದೆ ಅಂತ ಹೇಳಿದರೆ, ಎಳವೆಯಿಂದಲೇ ಸರಿಯಾದ ಶಿಕ್ಷಣ ಇಲ್ಲದಂತಹ ಮಕ್ಕಳು, ಅಥವಾ ಶಿಕ್ಷಣ ಇದ್ದರೂ ನೀವು ನೋಡಿ ಒಳ್ಳೆಯದಾಗಿ ಕಲಿತಂತಹ ಮಕ್ಕಳೇ ಸಮಾಜದಲ್ಲಿ ದುಷ್ಕೃತ್ಯಗಳನ್ನು, ದುಶ್ಚಟಗಳನ್ನು ಹೆಚ್ಚಾಗಿ ಮಾಡುತ್ತಿರುವಂತಹ ಕಾಲಘಟ್ಟ ಇದು. ಹಾಗಿದ್ರೆ ಕಾಲ ಬದಲಾದದಲ್ಲ, ಮನುಷ್ಯ ಬದಲಾಗ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ರಂಜಾನ್ ತಿಂಗಳ ಈ 1 ತಿಂಗಳ ಉಪವಾಸ ತುಂಬ ರೀತಿಯ ಮಹತ್ವ ಇದೆ. ಕುತೂಹಲ ನಮಗೂ ಇತ್ತು. ನಾವು ಕೂಡ ಇಂತಹ ಪ್ರಶ್ನೆಗಳನ್ನು, ಈಗ ಏಕೆ ಕೂಕಿಲ್ಲ 2 ಪ್ರಶ್ನೆಗಳನ್ನಿಟ್ಟು ಹೇಳಿದರು. ಈ ಪ್ರಶ್ನೆಗಳನ್ನು ನಾವು ಕೂಡ ಕೇಳ್ತಾ ಇದ್ದೇವೆ. ನೀವು ರಾತ್ರಿ ಇಡೀ ಸರಿ ತಿಂತೀರಿ, ಬೆಳಿಗ್ಗಾಗುವ ಮೊದಲು ಸರಿ ತಿಂದು ಮತ್ತೆ ನೀವು ಉಪವಾಸ ವ್ರತ ಆಚರಿಸ್ತೀರಿ ಅಂತ ಹೇಳಿಕೊಂಡು. ಆದರೆ ಇದರ ಸರಿಯಾದ ಗೊತ್ತಾಗುವುದು ಯಾವಾಗ ಅಂತ ಹೇಳಿದರೆ, ಉಪವಾಸವನ್ನು ಸರಿಯಾಗಿ ಆಚರಿಸಿದವನಿಗೆ ಗೊತ್ತಾಗ್ತದೆ. ಒಂದು ಸಲ ಉಪವಾಸ ಹಿಡಿದು ಆಚರಿಸಿ ಅದನ್ನು ಮುಗಿಸುವಾಗ ಒಮ್ಮೆಲೆ ತಿನ್ನಲಿಕ್ಕೆ ಯಾರಿಂದಲೂ ಆಗುವುದಿಲ್ಲ. ಅದು ನಮ್ಮ ಹಿಂದೂಗಳಲ್ಲಿ ಕೂಡ ಉಪವಾಸ ಇದೆ. ನಮ್ಮ ಹಿಂದೂಗಳಲ್ಲಿ ಕೂಡ ಉಪವಾಸ ಮಾಡುವಾಗ ಕೆಲವರು ಅಪಹಾಸ್ಯ ಮಾಡ್ತಾರೆ, ನಿಮ್ಮದೆಂತಹದ್ದು ಉಪವಾಸ ಮಾಡ್ರೆ, ನೀವು ಸರಿಯಾಗಿ ಅನ್ನ ತಿನ್ನುವುದಿಲ್ಲ, ಆದರೆ ಬೇರೆ ಫಲಾಹಾರವನ್ನು ತಿಂತೀರಿ, ಹಣ್ಣು ಹಂಪಲುಗಳನ್ನು ತಿಂತೀರಿ, ಹಣ್ಣು ಹಂಪಲು ತಿಂದು ನೀರು ಕುಡಿದು ಉಪವಾಸ ಆಚರಿಸ್ತೀರಿ. ಊಟದಷ್ಟೇ ಫಲಾಹಾರ ಅಂತ ನಾವು ಹೇಳುವಾಗ ಹೇಳ್ತೇವೆ. ಊಟದಷ್ಟೇ ಫಲಾಹಾರ ತಿಂದು ಉಪವಾಸ ಹೇಗಾಗುತ್ತದೆ? ಇದೊಂದು ನಮ್ಮನ್ನು ಕೂಡ ಕೆಲವರು ನಮ್ಮಲ್ಲಿಯ ಆ ಪದ್ಧತಿಗಳನ್ನು ಅಪಹಾಸ್ಯ ಮಾಡೋದನ್ನಿದೆ. ಆದರೆ ಹೆಚ್ಚಿನವರಿಗೆ ತಿಳಿಯದಂತಹ ಸಂಗತಿ ಅಂತ ಹೇಳಿದರೆ, ಹಿಂದೂಗಳಲ್ಲಿ ಉಪವಾಸ ಇದೆ, ಮುಸ್ಲಿಂ ಬಂಧುಗಳಲ್ಲಿ ಉಪವಾಸ ಇದೆ, ಕ್ರಿಶ್ಚಿಯನ್ ಬಂಧುಗಳಲ್ಲಿ ಉಪವಾಸ ಇದೆ. ಆದರೆ ಹಿಂದೂಗಳ ಉಪವಾಸದಲ್ಲಿ ಬೇರೆ ಬೇರೆ ರೀತಿಯ ಉಪವಾಸಗಳು, ನಿರಾಹಾರ ಪದ್ಧತಿಯ ಉಪವಾಸ, ಫಲಾಹಾರ ಪದ್ಧತಿಯ ಉಪವಾಸ, ಸೀಮಿತ ಪದ್ಧತಿಯ ಉಪವಾಸ, ಈ ರೀತಿಯ ಬೇರೆ ಬೇರೆ, ಇದಕ್ಕೆ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳಿವೆ. ಅದನ್ನು ನಾನು ಹೇಳುವುದಿಲ್ಲ. ಅದೇ ರೀತಿ ಮುಸ್ಲಿಂಗಳಲ್ಲೂ ಕೂಡ ಕಡ್ಡಾಯ ಉಪವಾಸ, ನಿಷೇಧಿತ ಉಪವಾಸ, ಅನುಮತಿಯೊಂದಿಗೆ ಉಪವಾಸ, ಈ ರೀತಿಯ ಉಪವಾಸಗಳು. ಈಗ ಉದಾಹರಣೆಗೆ ಹೇಳುವುದಿದ್ದರೆ, ರಂಜಾನ್ ತಿಂಗಳದ್ದು 1 ತಿಂಗಳ ಕಡ್ಡಾಯ ಉಪವಾಸ. ಆದರೆ ಈ ಕಡ್ಡಾಯ ಉಪವಾಸದಲ್ಲಿಯೂ ಕೂಡ ಕೆಲವರಿಗೆ ವಿನಾಯಿತಿ ಇದೆ. ಮಕ್ಕಳಿಗೆ, ರೋಗಿಗಳಿಗೆ, ವೃದ್ಧರಿಗೆ. ಅದು ಮುಸ್ಲಿಂ ಬಂಧುಗಳ ಉಪವಾಸದಲ್ಲಿಯೂ ಅಂತಹ ವಿನಾಯಿತಿಗಳು ಇವೆ. ಅದೇ ರೀತಿಯಾಗಿ ಹಿಂದೂಗಳ ಉಪವಾಸದಲ್ಲಿಯೂ ಬೇರೆ ಬೇರೆ ರೀತಿಯ ಕ್ರಮಗಳು. ನಿರಾಹಾರ ಉಪವಾಸ ಅಂತ ಹೇಳಿದರೆ ಹೀಗೆ ಕಠಿಣವಾಗಿ ಯಾವುದನ್ನು ನೀರನ್ನು ಸೇರಿಸದಂತೆ ಮಾಡುವಂತಹ ಉಪವಾಸ. ಅದರಲ್ಲೂ ಮೇಲ್ಮಟ್ಟದ ಉಪವಾಸ ಇದೆ, ಅದು ಯೋಗಿಗಳಿಗೆ ಮಾತ್ರ ಸಾಧ್ಯ. ಅವರು ಯೋಗ ಅಭ್ಯಾಸದ ಉಪವಾಸವನ್ನು ಮಾಡ್ತಾರೆ. ಅಲ್ಲಿ ಅವರು ಯಾವುದನ್ನೂ ಸ್ವೀಕರಿಸುವುದಿಲ್ಲ. ಉದಾಹರಣೆ ಹೇಳುವುದಿದ್ರೆ ಗಾಳಿಯನ್ನು ಸೇವಿಸುವುದಿಲ್ಲ ಅಂತ ಹೇಳುವುದನ್ನು ನಾವು ಕೇಳಿದ್ದೇವೆ. ಅದನ್ನು ಮಾಡಿ ತೋರಿಸುವವರು ಈ ಕಾಲದಲ್ಲಿ ಯಾರೂ ಇರಲಿಕ್ಕಿಲ್ಲ, ಅದು ಬೇರೆ ವಿಷಯ. ಕ್ರಿಶ್ಚಿಯನ್ ಬಂಧುಗಳಲ್ಲಿಯೂ ಅದೇ ರೀತಿಯ ಉಪವಾಸ ಇದೆ. ಅವರಿಗೆ ಈ ಹೊತ್ತು ಕಪ್ಪು ತಿಂಗಳು ನಡೆಯುತ್ತಾ ಇದೆ. ಕ್ರಿಶ್ಚಿಯನ್ ಬಂಧುಗಳಿಗೆ ಕಪ್ಪು ತಿಂಗಳಲ್ಲಿ ಅವರು ಸಾತ್ವಿಕ ಆಹಾರದಲ್ಲಿರ್ತಾರೆ. ಇನ್ನು ಕೆಲವೇ ದಿನಗಳಲ್ಲಿ ಅವರ ಈಸ್ಟರ್ ಹಬ್ಬ, ಪುನರುತ್ಥಾನ ಹಬ್ಬ ಬರಲಿಕ್ಕಿದೆ. ಅಂತಹ ತಿಂಗಳು ಇದು. ವಿಶೇಷವಾಗಿ ರಂಜಾನ್ ತಿಂಗಳೊಂದಿಗೆ ಈ ಎರಡೂ ಕೂಡ ಬಂದಿದೆ.
ಹಾಗಾಗಿ ಉಪವಾಸವನ್ನು ಅವರವರ ಪದ್ಧತಿಯಲ್ಲಿ ಆಚರಿಸುವಾಗ ರಂಜಾನ್ ತಿಂಗಳ 1 ತಿಂಗಳ ಉಪವಾಸ ಕಠಿಣ ಅಂತ ನಾವು ತಿಳ್ಕೊಂಡಿರ್ತೇವೆ. ಯಾಕೆ ಅಂತ ಹೇಳಿದರೆ ಬೆಳಗ್ಗಿನಿಂದ ಅಂದರೆ ಸರಿಸುಮಾರು 13:30 ಗಂಟೆಗಳ ಕಾಲ ಉಪವಾಸ, ನೀರೂ ಸೇರಿಸದೆ ಕಠಿಣವಾಗಿ ದೇಹದಂಡನೆಯ ವ್ರತ ನಿಯಮದ ಉಪವಾಸ ಅದು ಬಹಳ ವಿಶೇಷವಾಗಿ ಕಾಣುತ್ತದೆ. ಅಂತಹ ಉಪವಾಸ ಕೇವಲ 1 ದಿನವಲ್ಲ, 1 ತಿಂಗಳು. ಅದು 29 ದಿನವೂ ಬರಬಹುದು, 30 ದಿನವೂ ಬರಬಹುದು, ಅದು ನಿಮಗೆ ಗೊತ್ತಿರುವಂತಹ ವಿಷಯ. ಅಂತಹ ಉಪವಾಸವನ್ನು ಈ ರೀತಿಯಾಗಿ ದೇಹದಂಡನೆಯೊಂದಿಗೆ ಕಠಿಣ ವ್ರತದೊಂದಿಗೆ ಆಚರಿಸುವುದು ನಿಜಕ್ಕೂ ಅದು ದೇಹವನ್ನು ಶುದ್ಧಿ ಮಾಡಿಕೊಳ್ಳಿಕ್ಕಾಗ್ತದೆ, ದೇಹದ ಜೊತೆಗೆ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳಿಕ್ಕಾಗ್ತದೆ. ಅದರ ಬಗ್ಗೆ ಈಗಾಗಲೇ ಏಕೆ ಕುಕ್ಕಿಲರವರು ಹೇಳಿದರು. ನಾವು ಶಾರೀರಿಕ ಸಮತೋಲನವನ್ನು ಕಾಯ್ದುಕೊಂಡು ಅದರ ಜೊತೆಗೆ ಮಾನಸಿಕ ಸಮತೋಲನವನ್ನು ಇಟ್ಟುಕೊಂಡು ಮಾಡುವಂತಹ ಉಪವಾಸ ಅದು ಖಂಡಿತವಾಗಿಯೂ ಫಲ ನೀಡುತ್ತದೆ. ಅದರ ಬಗ್ಗೆ ಏಕೆ ಕುಕ್ಕಿಲರವರು ಹೇಳಿದರು, ಸುಳ್ಳು ಹೇಳಿ ಮಾಡುವ ಉಪವಾಸ ಅಥವಾ ಇನ್ನೊಂದು ರೀತಿಯಲ್ಲಿ ಮಾಡುವ ಉಪವಾಸ ಅದು ದೇವನಿಗೆ ಫಲಿಸುವುದಿಲ್ಲ ಹೇಳಿಕೊಂಡು. ನಮ್ಮಲ್ಲಿಯೂ ಹಾಗೆ ಯಾವುದೋ ಉಪವಾಸ ಮಾಡುವುದಿದ್ರೂ ಅದು ಮಾನಸಿಕವಾಗಿ ಶಾರೀರಿಕವಾಗಿ ಸಮತೋಲನದಲ್ಲಿ ಇಟ್ಟುಕೊಂಡು ಸಮಪ್ರಜ್ಞೆಯಿಂದ ಸ್ಥಿತಪ್ರಜ್ಞೆಯಿಂದ ಸಮಾಜಕ್ಕೆ ಉಪಕಾರ ಆಗುವ ರೀತಿಯಲ್ಲಿ ಮಾಡುವಂತಹ ಯಾವುದೇ ಕೆಲಸ, ಅದು ಉಪವಾಸವೇ ಆಗಿರಬಹುದು ಅಥವಾ ಯಾವುದೇ ಕೆಲಸವಾಗಿರಬಹುದು, ಅದನ್ನು ಭಗವಂತ ಮೆಚ್ಚುತ್ತಾನೆ ಅಂತ ನಾವು ಹೇಳ್ತೇವೆ. ಆ ರೀತಿಯ ಉಪವಾಸವನ್ನು ಆಚರಿಸುವಾಗ ಅದು ದೇಹಕ್ಕೆ ಒಂದು ರೀತಿಯ 11 ತಿಂಗಳ ಬೇರೆ ಬೇರೆ ರೀತಿಯ ತಿಂಡಿ ತಿನಿಸುಗಳನ್ನು ತಿಂದಲ್ಲಿಗೆ 1 ತಿಂಗಳಲ್ಲಿ ದೇಹದಂಡನೆಯೊಂದಿಗೆ ಎಲ್ಲ ರೀತಿಯ ಸಮತೋಲನವನ್ನು ಕೊಡುತ್ತದೆ. ಅದು ಮುಂದಕ್ಕೆ ಬದುಕಿಗೆ ಸಹಕಾರಿಯಾಗುತ್ತದೆ. ಈ ರೀತಿಯಾಗಿ ಮಾಡುವಂತಹ ಉಪವಾಸ ಖಂಡಿತವಾಗಿಯೂ ಸಮಾಜಕ್ಕೆ ಫಲಪ್ರದವಾಗಲಿ, ಅದು ಎಲ್ಲರಿಗೂ ಶುಭವನ್ನು ಕೊಡಲಿ. ನಮ್ಮ ಹಿಂದೂಗಳಲ್ಲಿ ಪೂಜೆಯನ್ನು ಮಾಡುವಾಗ ಒಂದು ಕೊನೆಯದಾಗಿ ಒಂದು ಪ್ರಾರ್ಥನೆಯನ್ನು ಪುರೋಹಿತರು ಹೇಳ್ತಾರೆ. ಅದು ಯಾವುದು ಅಂತ ಹೇಳಿದರೆ ಈ ಪೂಜೆಯ ಫಲ ಅದು ಎಲ್ಲರಿಗೂ ದೊರಕಲಿ, ಲೋಕಕ್ಕೆ ಒಳ್ಳೆಯದಾಗಲಿ, ಕೇವಲ ಪೂಜೆ ಮಾಡಿದವನಿಗೆ ಒಳ್ಳೆಯದಾಗಲಿ ಅಂತ ಅವರು ಹೇಳುವುದಲ್ಲ. ಆ ಪ್ರಾರ್ಥನೆಯಲ್ಲಿ ಪೂಜೆ ಮಾಡಿದವನಿಗೆ ಒಳ್ಳೆಯದಾಗಲಿ, ಇರುವವರಿಗೂ ಒಳ್ಳೆಯದಾಗಲಿ, ಲೋಕಕ್ಕೆ ಒಳ್ಳೆಯದಾಗಲಿ ಎನ್ನುವಂತಹ ಒಂದು ಪ್ರಾರ್ಥನೆ ಇದೆ. ಅಂತಹ ಪ್ರಾರ್ಥನೆ, ಅಂತಹ ಒಂದು ಉಪವಾಸದ ವ್ರತ ನಿಯಮ ಮುಸ್ಲಿಂ ಬಂಧುಗಳಲ್ಲಿ ಆಚರಿಸುವ ಮೂಲಕವಾಗಿ ಈ ರೀತಿಯಾಗಿ ನಮ್ಮನ್ನು ಒಟ್ಟು ಸೇರಿಸಿದ್ದಾರೆ. ನಾವು ಎಲ್ಲರೂ ಬೇಡುವುದೇನನ್ನು ದೇವರಲ್ಲಿ, ನಾವು ಎಲ್ಲರೂ ಬೇಡುವುದು ಸಾಧಾರಣವಾಗಿ ನಮಗೆ ಒಳ್ಳೆಯದಾಗಲಿ, ನಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ, ಮಕ್ಕಳಿಗೆ ಒಳ್ಳೆಯ ವಿದ್ಯಾಬುದ್ಧಿಯನ್ನು ಕೊಡಿ, ನಮಗೆ ಒಂದಷ್ಟು ಅನುಕೂಲವನ್ನು ಕೊಡಿ ಅಂತ ಕೇಳಿಕೊಳ್ತೇವೆ. ಅದರ ಜೊತೆಗೆ ನಮ್ಮ ಬೇಡಿಕೆಯಲ್ಲಿ ಈ ಸಮಾಜಕ್ಕೂ ಒಳ್ಳೆಯದಾಗಲಿ ಎನ್ನುವಂತಹ ಒಂದು ನಿಸ್ವಾರ್ಥತೆಯ ಪ್ರಾರ್ಥನೆ ಇದ್ದರೆ ಖಂಡಿತವಾಗಿಯೂ ಅದು ಸಮಾಜಕ್ಕೂ ಒಳಿತು ಮಾಡುತ್ತದೆ. ಯಾವ ನಿಸ್ವಾರ್ಥತೆಯಿಂದ ನಾವು ಪ್ರಾರ್ಥಿಸ್ತೇವೆಯೋ ಅದನ್ನು ದೇವರು ನಮಗೂ ಒದಗಿಸ್ತಾನೆ ಎನ್ನುವಂತಹ ಒಂದು ನಂಬಿಕೆ ಹಿಂದೂಗಳಲ್ಲೂ ಇದೆ. ಎಲ್ಲ ಧರ್ಮಗಳು ಬೋಧಿಸುವುದು ಏನನ್ನು? ಒಳ್ಳೆಯದನ್ನು. ಆದರೆ ಮಾಡುವುದು ಯಾರು? ಕೆಟ್ಟದ್ದನ್ನು. ಯಾರೆಲ್ಲ ಕಲಿತು ಒಳ್ಳೆಯದಾಗಿ ತಿಳ್ಕೊಂಡಿದ್ದಾರೋ ಅವರೇ ಸಮಾಜಕ್ಕೆ ಕೆಲವು ಸಲ, ಸಮಾಜದಲ್ಲಿರುವವರು ಎಲ್ಲರೂ ಕೆಟ್ಟವರಲ್ಲ, 95-98% ಸಮಾಜದಲ್ಲಿ ಒಳ್ಳೆಯವರಿದ್ದರೆ ಕೇವಲ 1-2% ಜನರುಗಳಿಂದ ಆದ ತೊಂದರೆ, ಆ ತೊಂದರೆಯೇ ದೊಡ್ಡದಾಗಿ ಕಾಣುತ್ತದೆ ಹೊರತು ಸಮಾಜದಲ್ಲಿ ಮಾಡಿದಂತಹ ಒಳ್ಳೆಯ ಕೆಲಸಗಳು ಅದು ಯಾವಾಗಲೂ ಒಳ್ಳೆಯದಾಗಿ ಕಾಣುವುದಿಲ್ಲ. ಉದಾಹರಣೆಗೆ ನಿನ್ನೆ ದಿನ ಒಂದು ಬಹಳ ದೊಡ್ಡ ಇಫ್ತಾರ್ ಕೂಟ ಇಲ್ಲಿ ಮೂಡಬಿದ್ರೆಯಲ್ಲಿ ಆಳ್ವಾಸ್ನಲ್ಲಿ ನಡೆಯಿತು. ಆಳ್ವರು ಸಂಘಟಿಸಿದಂತಹ ಉಪವಾಸ ಇದು ಇಫ್ತಾರ್ ಕೂಟ. ಆ ಇಫ್ತಾರ್ ಕೂಟಕ್ಕೆ ಎಲ್ಲ ಕಡೆಯಿಂದಲೂ ಶ್ಲಾಘನೆಯ ಮಾತುಗಳು ಬಂದರೂ ಸಹ ಒಂದು ಕಡೆಯಿಂದ ಕೆಲವರು ಒಂದು ಕಡೆಯಲ್ಲಿ ಅವರನ್ನು ಆಕ್ಷೇಪಿಸಿದ್ದನ್ನು ನಾವು ಕಾಣ್ತೇವೆ. ಹಾಗಿದ್ರೆ ಒಳ್ಳೆಯದನ್ನು ಮಾಡಿದ್ರೂ ಸಮಾಜ ಆಕ್ಷೇಪಿಸ್ತದೆ ಎನ್ನುವುದಾದರೆ ಆದರೆ ಒಳ್ಳೆಯದನ್ನು ಯಾಕೆ ಮಾಡಬೇಕು ಎನ್ನುವಂತಹ ಮನೋಭಾವ, ಅಂತಹ ಮನೋಭಾವವನ್ನು ನಾವು ಬೆಳೆಸಬಾರ್ದು. ನಾವು ಮಾಡುವುದು ನಮ್ಮ ಸಂತೃಪ್ತಿಗಾಗಿ, ನಮ್ಮ ದೇವನನ್ನು ಮೆಚ್ಚಿಸಲಿಕ್ಕಾಗಿ, ಸಮಾಜದ ಒಳ್ಳೆಯದಕ್ಕಾಗಿ. ಇಷ್ಟೊಂದನ್ನು ನಾವು ಖಡಾಖಂಡಿತವಾಗಿ ತಿಳಿದಿದ್ದರೆ ಖಂಡಿತವಾಗಿಯೂ ಆ ಒಂದು ನಮ್ಮ ನಂಬಿಕೆ ನಮಗೂ ಒಳ್ಳೆಯದನ್ನು ಮಾಡ್ತದೆ, ಸಮಾಜಕ್ಕೂ ಒಳ್ಳೆಯದನ್ನು ಮಾಡ್ತದೆ. ನಾವೆಲ್ಲರೂ ಪ್ರಾರ್ಥಿಸುವಾಗ ಅಥವಾ ಬೇಡಿಕೊಳ್ಳುವಾಗ ಇಂತಹದನ್ನೇ ಬೇಡಿಕೊಳ್ಬೇಕು. ಸಾಧಾರಣವಾಗಿ ನಾವು ಹೇಳುವಾಗ ಹೇಳ್ತೇವೆ, ನಮ್ಮಲ್ಲಿ ಒಂದು ಮಾತಿದೆ, ಅನ್ಯ ಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಅಂದರೆ ನಾವು ಪುಣ್ಯಕ್ಷೇತ್ರಕ್ಕೆ ಬರ್ತೇವೆ, ಅದು ಮಸೀದಿ ಆಗಲಿ ದೇವಸ್ಥಾನಕ್ಕಾಗಲಿ ಯಾವುದಕ್ಕಾದರೂ ಬರ್ತೇವೆ, ಬಂದು ನಾವು ಪ್ರಾರ್ಥಿಸ್ತೇವೆ. ನಮ್ಮ ಪ್ರಾರ್ಥನೆ ಏನೇ ಇರಲಿ
ಆದರೆ ಆ ಪ್ರಾರ್ಥನೆ ಮಾಡುವಾಗ ನಾವು ಯಾವೆಲ್ಲ ಹೊರಗಡೆ ಏನಾದರೂ ಪಾಪಗಳನ್ನು ಮಾಡಿದರೆ, ಯಾರಿಗಾದರೂ ಬೈದಿದ್ರೆ, ಯಾರಿಗಾದರೂ ನೋವು ಮಾಡಿದರೆ, ಯಾರಿಗಾದರೂ ತೊಂದರೆ ಮಾಡಿದರೆ, ಪಾಪ ಅಂತ ಹೇಳಿದ ಕೂಡಲೇ ನಾವು ಅನ್ಯಾಯವನ್ನೇ ಮಾಡಬೇಕಂತಿಲ್ಲ. ಯಾರಿಂದಾದರೂ ಒಬ್ಬರಿಗಾದರೂ ನಾವು ನೋವಿಸಿದರೆ ಅಂತಹ ನೋವು ಕೂಡ ಅದೊಂದು ರೀತಿಯಾಗಿ ಪಾಪ ಪ್ರಜ್ಞೆಯಾಗಿ ನಮ್ಮನ್ನು ಕಾಡ್ತಾ ಇದ್ದರೆ, ನಾವು ಬೇಡಿದಂತಹ ಪ್ರಾರ್ಥನೆಯಲ್ಲಿ ನಮ್ಮ ಪಾಪ ಹೋಗಲಿ ಅಂತ ಹೇಳಿಕೊಂಡು ಅದು ನಮ್ಮನ್ನು ರಕ್ಷಿಸ್ತದೆ ಅಂತ ಅನ್ನೋ ನಂಬಿಕೆ. ಆದರೆ ನಾವು ದೇವಸ್ಥಾನಕ್ಕೆ ಬಂದು, ಮಸೀದಿಗೆ ಬಂದು ಪಾಪವನ್ನು ಮಾಡಿದರೆ ಆಗ ಏನಾಗ್ತದೆ ಅಂತ ಹೇಳಿದರೆ, ಅಂತಹ ಪಾಪ ಅದು ನಮ್ಮನ್ನು ವಜ್ರಲೇಪ ಅಂತ ಹೇಳಿದರೆ ವಜ್ರ ಯಾವುದಕ್ಕೂ ಕರಗುವುದಿಲ್ಲ ಎನ್ನುವುದು ಎಲ್ಲರಿಗೂ ಗೊತ್ತು. ಅಂತಹ ವಜ್ರಲೇಪವಾಗಿ ನಮ್ಮ ಬದುಕಿನಲ್ಲಿ ಅಂಟಿಕೊಳ್ತದೆ. ನಿಮ್ಮಲ್ಲಿ ಒಂದು ನಂಬಿಕೆ ಇದೆ, ನಮ್ಮಲ್ಲಿಯೂ ನಂಬಿಕೆ ಇದೆ. ನಾವೆಲ್ಲರೂ ನಮ್ಮ ತದನಂತರ ಸ್ವರ್ಗಸ್ಥರಾದ ಅಥವಾ ನಾವು ಮರಣಾನಂತರ ದೇವನಿಗೆ ಉತ್ತರಿಸಬೇಕು ಎನ್ನುವಂತಹ ಒಂದು ಪ್ರಶ್ನೆ. ಆ ದೇವನಿಗೆ ಉತ್ತರಿಸುವಾಗ ಇಂತಹ ವಜ್ರಲೇಪದಂತ ಅಂಟಿಕೊಂಡಂತಹ ಪಾಪಗಳು ಅದನ್ನು ನಮ್ಮನ್ನು ಬಿಟ್ಟು ಹೋಗುವಂತಹ ಒಂದು ಮಾತು ಅದು ನಮ್ಮಲ್ಲೂ ಇದೆ, ನಿಮ್ಮಲ್ಲೂ ಇದೆ. ಆ ರೀತಿಯಾಗಿ ನಾವು ತಿಳಿದುಕೊಂಡು ನಮ್ಮ ಆಚರಣೆಯಲ್ಲಿ ನಾವು ಸರಿಯಾಗಿ ಇದ್ದರೆ ನಾವು ಖಂಡಿತವಾಗಿ ಒಳ್ಳೆಯದನ್ನು ಬಯಸ್ತೇವೆ, ಒಳ್ಳೆಯದನ್ನು ಮಾಡ್ತೇವೆ ಎನ್ನುವಂತಹ ನಂಬಿಕೆ ಇದೆ. ಇದೆಲ್ಲವೂ ಸಾಧ್ಯ ಆಗಬೇಕಿದ್ರೆ ಯಾವ ರೀತಿಯಾಗಿರಬೇಕು? ನಮ್ಮ ಮನಸ್ಸು, ನಮ್ಮ ಹೃದಯ ಶುದ್ಧವಾಗಿರ್ಬೇಕು. ನಾವು ಹೇಳುವಾಗ ಹೇಳ್ತೇವೆ, ಯಾನು ಎಡ್ಡೆ ಮಾತಾಡಲ್ಲ ಪಾತೆರು ಹೇಳಿ, ಎಡ್ಡೆ ಪಾತೆರಲ್ಲ ಯಾವುದು ಮಾತಾಡಲ್ಲ, ಒಳ್ಳೆಯದಾಗಿ ಮಾತನಾಡಿದರೆ ಸಾಕಾಗುವುದಿಲ್ಲ. ಆದರೆ ಆ ಮಾತಿನಲ್ಲಿ ನಾವು ಇನ್ನೊಬ್ಬರನ್ನು ಪ್ರೀತಿಸುವ ರೀತಿಯಲ್ಲಿ, ನಮ್ಮವರನ್ನಾಗಿಸಿಕೊಳ್ಳುವ ರೀತಿಯಲ್ಲಿ ಮಾತಿನಲ್ಲಿ ಇರುವ ಕಲೆ ಅದೇ. ನನ್ನ ಮಾತನ್ನು ಈಗ ನೀವೆಲ್ಲರೂ ಬಿಸಿಲಲ್ಲಿ ಕೂತು ಕೇಳ್ತಾ ಇದ್ದೀರಿ, ಅದು ಅನಿವಾರ್ಯವಾಗಿ ಅಲ್ಲ. ಇಲ್ಲಿ ಒಂದು ಕಾರ್ಯಕ್ರಮವಾಗ್ತಾ ಇದೆ, ಸಂಘಟಕರು ಕರೆದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವು ಪಾಲ್ಪಡೆಯಬೇಕು ಎನ್ನುವಂತಹ ಒಂದು ಕಾರಣಕ್ಕಾಗಿ ನಾವೆಲ್ಲರೂ ಬಂದಿದ್ದೇವೆ. ನಿಮ್ಮಲ್ಲಿಯೂ ಕೂಡ ಇದೇ ರೀತಿಯಲ್ಲಿ ವೇದಿಕೆಯಲ್ಲಿ ಮಾತನಾಡುವಂತಹ ಗಣ್ಯರು ಇರಬಹುದು. ಆದರೆ ಮಾತಾಡುವಾಗ ಯಾವ ರೀತಿಯಲ್ಲಿ ನಾವು ಮಾತನಾಡುತ್ತೇವೆ, ಇನ್ನೊಬ್ಬರನ್ನು ಆಕರ್ಷಿಸುವ ರೀತಿಯಲ್ಲಿ, ಇನ್ನೊಬ್ಬರನ್ನು ಪ್ರೀತಿಸುವ ರೀತಿಯಲ್ಲಿ, ಇನ್ನೊಬ್ಬರನ್ನು ನಮ್ಮವರನ್ನಾಗಿ ಆಡುವ ಮಾತಿನಲ್ಲಿ ಖಂಡಿತವಾಗಿಯೂ ನಾವು ಜಗತ್ತನ್ನು ಗೆಲ್ಲಬಹುದು. ದ್ವೇಷದಿಂದ ಯಾರನ್ನೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಪ್ರೀತಿಯಿಂದ ಎಲ್ಲರನ್ನೂ ಗೆಲ್ಲಬಹುದು. ಈ ಸಂದೇಶವನ್ನು ಮಾತಿನಲ್ಲಿ ನಾವು ಖಂಡಿತವಾಗಿಯೂ ಕೊಡಬಹುದು. ಸರ್ವಜ್ಞ ಕವಿ ಒಂದು ಕಡೆ ಹೇಳಿದ್ದಾನೆ, ಮಾತಿನಿಂ ನಗೆ ನುಡಿಯು, ಮಾತಿನಿಂ ಹಗೆ ಬಗೆಯು, ಮಾತಿನಿಂ ಸರ್ವ ಸಂಪದವು ಲೋಕಕ್ಕೆ ಮಾತೇ ಮಾಣಿಕ್ಯ ಅಂತ ಹೇಳಿದ್ದಾನೆ. ಅಂದರೆ ಮಾತಿನಿಂದ ಯಾವ ರೀತಿಯಾಗೂ ಹಗೆ ಮತ್ತು ಬಗೆಯ ಬೇರೆ ಬೇರೆ ರೀತಿಯ ವೈರುಧ್ಯಗಳನ್ನು ಕಟ್ಟಿಕೊಳ್ಬಹುದು, ಮಾತಿನಿಂದ ಎಲ್ಲವನ್ನೂ ಮಾಡಬಹುದು. ಆದರೆ ಮಾತೆ ಸರ್ವ ಸಂಪದವಾಗಿದ್ದರೆ ಎಲ್ಲರನ್ನೂ ಗೆಲ್ಲಬಹುದು ಎನ್ನುವಂತಹ ಒಂದು ಕವಿವಾಣಿ ಸರ್ವಜ್ಞ ಹೇಳಿದ್ದಾನೆ. ಅಂತಹ ಮಾತುಗಳನ್ನು ನಮ್ಮದಾಗಿಸಿಕೊಂಡು ನಮ್ಮದಾದಂತಹ ಕರ್ತವ್ಯದಲ್ಲಿ ನಾವು ಸರಿಯಾಗಿ ಇದ್ದರೆ ಖಂಡಿತವಾಗಿಯೂ ಲೋಕಕ್ಕೆ ಒಳ್ಳೆಯದಾಗಬಹುದು. ನಾನು ಮತ್ತೊಂದು ಹೇಳಿದೆ, ಹೃದಯಪೂರ್ವಕವಾಗಿ ನಾವು ನಂಬಿಕೆಯೊಂದಿಗೆ ಮಾತಿನಿಂದ ಇನ್ನೊಬ್ಬರನ್ನು ಗೆಲ್ಲಬೇಕು ಅಂತ ಹೇಳುವಾಗ ಇದಕ್ಕೆ ಒಂದು ಸಣ್ಣ ಕತೆ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇದು ಹೈದರಾಬಾದ್ನಲ್ಲಿ ನಡೆದಂತಹ ಒಂದು ನಿಜ ಘಟನೆ. ಇದನ್ನು ಬೇರೆಯವರು ಬೇರೆ ಬೇರೆ ಕಡೆಗಳಲ್ಲಿ ಉಲ್ಲೇಖಿಸ್ತಾರೆ, ಬೇರೆ ಬೇರೆ ರೀತಿಯ ಕಥೆಗಳು ಬರ್ತವೆ. ಒಂದು ಪುಟ್ಟ ಹುಡುಗಿಗೆ ಹೃದಯ ಕಾಯಿಲೆ ಇತ್ತು. ಆ ಹೃದಯ ಕಾಯಿಲೆಯನ್ನು ಸರಿ ಮಾಡಬೇಕಿದ್ರೆ ಅದಕ್ಕೊಬ್ಬರು ವಿಶ್ವವಿಖ್ಯಾತ ಡಾಕ್ಟರ್ ಆ ಕಾಲಘಟ್ಟದಲ್ಲಿ ಅಲ್ಲಿಗೆ ಬಂದಿದ್ರು. ಯಾರಿಂದಲೂ ಸರಿಪಡಿಸಲಾಗದಂತಹ ಹೃದಯ ಕಾಯಿಲೆ ಆ ಹುಡುಗಿಗೆ ಗೊತ್ತಿಲ್ಲ. ಆದರೆ ಆ ಹುಡುಗಿಗೆ ಒಂದು ಗೊತ್ತಿತ್ತು, ನನಗೆ ತೊಂದರೆ ಇದೆ ದೇಹದ ಆರೋಗ್ಯದಲ್ಲಿ, ಅದನ್ನು ಸರಿ ಮಾಡಬೇಕಿದ್ರೆ ಅದಕ್ಕೆ ನನಗೆ ಆಸ್ಪತ್ರೆಗೆ ಹೋಗಬೇಕು ಎನ್ನುವಂತಹ ತಿಳುವಳಿಕೆ. ದೇವರನ್ನು ನಂಬಿದರೆ ನೀನು ಖಂಡಿತವಾಗಿಯೂ ಬದುಕುತ್ತೀಯ ಅಂತ ಹೇಳಿಕೊಂಡು ತಾಯಿ ಮಗುವಿಗೆ ಹೇಳಿಕೊಡ್ತಾಳೆ. ದೇವರು ಅಂತ ಹೇಳಿದರೆ ಎಲ್ಲಿದ್ದಾನೆ? ಅದು ನಮ್ಮೆಲ್ಲರ ಹೃದಯದಲ್ಲಿ ದೇವರಿದ್ದಾನೆ. ನೀನು ಆ ದೇವರನ್ನು ಪ್ರಾರ್ಥಿಸು, ಖಂಡಿತವಾಗಿ ನಿನಗೆ ಏನಾಗುವುದಿಲ್ಲ ಅಂತ ಹೇಳಿ ಮಗುವಿಗೆ ತಾಯಿ ನಂಬಿಕೆಯನ್ನು ಕೊಟ್ಟಿರ್ತಾಳೆ. ಆ ಮಾತನ್ನು ಮಗು ನಂಬಿರ್ತದೆ. ಪುಟ್ಟ ಮಕ್ಕಳು ಯಾವಾಗಲೂ ನಾವು ಹೇಳಿದ ಮಾತನ್ನು ನಂಬಿರ್ತಾರೆ. ಅಂತಹ ಮಾತನ್ನು ಕೇಳಿದಂತಹ ಹುಡುಗಿ ಆಸ್ಪತ್ರೆಗೆ ಬಂದು ಹೃದಯ ಚಿಕಿತ್ಸೆಗೆ ಒಳಗಾಗುವ ಮೊದಲು ಆ ವಿಶ್ವವಿಖ್ಯಾತ ತಜ್ಞರಲ್ಲಿ ಒಂದು ಮಾತು ಕೇಳ್ತಾಳೆ, ಡಾಕ್ಟ್ರೇ ನೀವು ದೇವರನ್ನು ನೋಡಿದ್ದೀರಾ? ಇಲ್ಲ ಅಂತ ಹೇಳ್ತಾರೆ. ಅಲ್ಲ, ನನ್ನ ತಾಯಿ ಹೇಳಿದ್ದಾರೆ ಎಲ್ಲರ ಹೃದಯದಲ್ಲಿ ದೇವರಿದ್ದಾರೆ ಅಂತ ಹೇಳಿಕೊಂಡು. ಇವತ್ತು ನೀವು ನನ್ನ ಹೃದಯವನ್ನು ಆಪರೇಷನ್ ಮಾಡ್ತೀರಿ, ನೀವು ನೋಡ್ತೀರಿ, ಅಲ್ಲಿ ನಿಮಗೆ ದೇವರು ಕಂಡ್ರೆ ನನ್ನನ್ನು ಗುಣಪಡಿಸಿ ಸರಿಪಡಿಸಲಿಕ್ಕೆ ಹೇಳಿ ಅಂತ ಹೇಳಿ ಮಗು ಹೇಳ್ತಾಳೆ.
ಮಗುವಿನ ನಂಬಿಕೆಯನ್ನು ಕಂಡು ಡಾಕ್ಟರ್ಗೆ ಆಶ್ಚರ್ಯ ಆಗ್ತದೆ. ಪುಟ್ಟ ಮಗು ತನ್ನ ಹೃದಯದೊಳಗೆ ಮಗು ಇದೆ ಅಂತ ತಾಯಿ ಹೇಳಿದ ಮಾತನ್ನು ನಂಬುತ್ತಾಳೆ. ಅದನ್ನು ಡಾಕ್ಟರ್ ಹತ್ರ ಹೇಳಿಕೊಳ್ಳುವಾಗ ಡಾಕ್ಟರ್ಗೆ ಕಣ್ಣಂಚಿನಲ್ಲಿ ಒಂದು ರೀತಿಯ ತೇವ ಬರುತ್ತದೆ. ಆಗ ಆ ಡಾಕ್ಟ್ರು ಕೂಡ ಸಾಧಾರಣವಾಗಿ ಡಾಕ್ಟ್ರು ದೇವರನ್ನು ನಂಬುವವರಲ್ಲ, ಅವರು ಕೆಲಸವನ್ನು ನಂಬುವವರು. ನನ್ನ ಕೆಲಸದಲ್ಲಿ ಖಂಡಿತವಾಗಿ ನನಗೆ ನಂಬಿಕೆ ಇದೆ, ಇದು ಒಂದು ರೀತಿಯ ಒಳ್ಳೆಯ ವಿಷಯವೇ. ಆದರೆ ದೇವರ ಅನುಗ್ರಹದಲ್ಲಿ ನಾನು ಮಾಡುವ ಕೆಲಸ ಅದು ಪರಿಶುದ್ಧವಾಗಿರ್ಬೇಕಂತ ಹೇಳಿದರೆ ಅದಕ್ಕೆ ಮತ್ತಷ್ಟು ಒಳ್ಳೆಯದು ಬರ್ತದೆ ಅಂತ ಹೇಳಿಕೊಳ್ತಾ ಈ ಡಾಕ್ಟ್ರು ಹೃದಯದ ಆಪರೇಷನ್ ಮಾಡುವಾಗ ಮಧು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಎಲ್ಲ ಡಾಕ್ಟರ್ಗಳು ತೀರ್ಮಾನಿಸಿ ಆಗಿದೆ. ಕೊನೆಯ ಪ್ರಯತ್ನವಾಗಿ ಇವರು ಆಪರೇಷನ್ ಮಾಡ್ತಾ ಇದ್ದಾರೆ. ಆಪರೇಷನ್ ಮಾಡುವಾಗ ಒಂದರ ಗಳಿಗೆ ಆ ಮಗುವಿನ ಹೃದಯ ಬಡಿತ ನಿಂತು ಹೋಗುತ್ತದೆ. ತೆರೆದ ಹೃದಯದ ಆಪರೇಷನ್ ಅದು. ಆಗ ಡಾಕ್ಟ್ರಿಗೆ ಪುಟ್ಟ ಮಗು ಹೇಳಿದ ಮಾತು ನೆನಪಿಗೆ ಬರ್ತದೆ, ನನ್ನ ಹೃದಯದೊಳಗೆ ದೇವರಿದ್ದರೆ ಆ ದೇವರಲ್ಲಿ ನನ್ನನ್ನು ಗುಣಪಡಿಸಲಿಕ್ಕೆ ಕೇಳಿಕೊಳ್ಳಿ. ಡಾಕ್ಟ್ರಿಗೆ ಹಾಗಾಗ್ತದೆ. ಅದುವರೆಗೆ ದೇವರನ್ನು ಕರೆಯದ ಡಾಕ್ಟ್ರು, ಓ ದೇವರೇ, ಈ ಪುಟ್ಟ ಮಗುವಿನ ನಂಬಿಕೆಗಾದರೂ ಇವಳ ಜೀವವನ್ನು ಉಳಿಸಿ ಅಂತ ಹೇಳಿ ದೇವರ ಉದ್ಗಾರವನ್ನು ಡಾಕ್ಟರ್ ಮಾಡ್ತಾರೆ. ಅದುವರೆಗೆ ದೇವರ ಉದ್ಗಾರ ತೆಗೆಯದ ಡಾಕ್ಟರ್ ಬಾಯಿಂದ ದೇವರ ಶಬ್ದ ಬರ್ತದೆ. ಮುಂದಕ್ಕೆ ನಡೆದದ್ದು ಪವಾಡದ ರೀತಿಯಾಗಿ ಎಲ್ಲ ಡಾಕ್ಟರ್ಗಳು ಕೈ ಬಿಟ್ಟಿದ್ದ, ಬದುಕಲು ಸಾಧ್ಯವೇ ಇಲ್ಲ ಅಂತ ಹೇಳಿದ ಮಗು ಮುಂದಕ್ಕೆ ಯಶಸ್ವಿ ಶಸ್ತ್ರಚಿಕಿತ್ಸೆ ಆಗುತ್ತದೆ, ಬದುಕುತ್ತದೆ. ಇಲ್ಲಿಯ ತಾತ್ವಿಕತೆ ಏನು ಅಂತ ಹೇಳಿದರೆ, ಪುಟ್ಟ ಮಗು ನನ್ನ ಹೃದಯದೊಳಗೆ ದೇವರಿದ್ದಾನೆ ಎನ್ನುವುದನ್ನು ನಂಬಿತ್ತಲ್ವೇ, ಆ ನಂಬಿಕೆಯೇ ಮಗುವನ್ನು ಉಳಿಸಿದ್ದು ಅಂತ ಹೇಳಿಕೊಂಡು ಆ ಡಾಕ್ಟರ್ ಮುಂದೆ ತಾಯಿ ಹತ್ರ ಹೇಳ್ತಾನೆ, ನಾನು ಮಾಡಿದ ಶಸ್ತ್ರಚಿಕಿತ್ಸೆ ಅಲ್ಲ ಮಗುವನ್ನು ಉಳಿಸಿದ್ದು, ಆ ಮಗುವಿನ ನಂಬಿಕೆ. ಆ ಮಗುವಿನ ನಂಬಿಕೆಯನ್ನು ಕೊಟ್ಟದ್ದು ಯಾರು? ತಾಯಿ. ಹಾಗಾಗಿ ನಮ್ಮ ಮಕ್ಕಳಿಗೆ ಅದು ತಂದೆಯಾಗಿರಬಹುದು, ತಾಯಿಯಾಗಿರಬಹುದು, ಒಳ್ಳೆಯ ಸಂಸ್ಕಾರ. ಈಗ ಏಕೆ ಕುಕ್ಕಿಲರವರು ಹೇಳಿದರು, ನಾವೆಲ್ಲರೂ ಸಂಸ್ಕಾರಯುತರಾಗಬೇಕು ಹೇಳ್ತಾ ಹೇಳಿಕೊಂಡು ಅಂತಹ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಮಕ್ಕಳನ್ನು ಪ್ರಜೆಗಳಾಗಿ, ಸಭ್ಯ ಪ್ರಜೆಗಳಾಗಿ, ಒಳ್ಳೆಯ ನಾಗರಿಕರಾಗಿ. ನಾವೆಲ್ಲ ಆಟ ಆಡುವಾಗ ನಾನು ಹಿಂದೆ ಹೇಳಿದ್ದೆ, ಎಲ್ಲವೂ ಸಹಜತೆ ಇತ್ತು. ಈಗೆಲ್ಲ ನಮ್ಮ ಮಕ್ಕಳನ್ನು ಆಟವಾಡುವಾಗಲೇ ಭಾರಿ ಜಾಗ್ರತೆ. ನಮ್ಮ ಧರ್ಮ, ನಮ್ಮ ಜಾತಿ ಅವರೊಟ್ಟಿಗೆ ಮಾತ್ರ. ಅದು ಕೂಡ ಕೆಲವು ಮಕ್ಕಳು ಕಳಿಸುವುದಿಲ್ಲ, ಓದಲಿಕ್ಕೆ ಅಷ್ಟೇ ಸೀಮಿತ ಮಗನಿಗೆ. ಕೇವಲ ಓದು ಎನ್ನುವುದು ಎಲ್ಲವನ್ನು ನಿರ್ಧರಿಸುವುದಿಲ್ಲ. ಮಾನವೀಯ ಮೌಲ್ಯಗಳು ಹೇಳಿಕೆ ಹೋದರೆ ತುಂಬ ವಿಷಯ ಇದೆ. ಮಾನವೀಯ ಮೌಲ್ಯಗಳು, ನಾವು ಮಾಡುವಂತಹ ಸೇವೆಗಳು ಖಂಡಿತವಾಗಿಯೂ ನಮ್ಮ ಮಕ್ಕಳಿಗೆ ಅದು ಪರಿಣಾಮಕಾರಿಯಾಗಿ ಗೊತ್ತಾಗಬೇಕು. ಅಂತಹ ಒಳ್ಳೆಯ ಸಂಸ್ಕಾರವನ್ನು ಮಕ್ಕಳಲ್ಲಿ ತುಂಬಿಸಬೇಕು. ಮಕ್ಕಳನ್ನು ಕೂಡ ನಮ್ಮ ಹಾದಿಯಲ್ಲಿ, ನಮ್ಮ ರೀತಿಯಲ್ಲಿ ನಡೆಯುವ ಹಾಗೆ. ಕೇವಲ ವಿದ್ಯೆ, ಕೇವಲ ಶಿಕ್ಷಣ ಮಗುವನ್ನು ಬೆಳೆಸುವುದಿಲ್ಲ, ನಮ್ಮ ಆಚಾರ ವಿಚಾರಗಳು ಕೂಡ ಮಗುವನ್ನು ಬೆಳೆಸುವಂತಾಗಲಿ. ಅಂತಹ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಸಮಾಜ ಇಂತಹ ಸೌಹಾರ್ದ ಕಾರ್ಯಕ್ರಮಗಳಿಂದ ಮೂಡಿ ಬರಲಿ. ಮಾತಿನಿಂದ ಎಷ್ಟು ಪರಿಣಾಮ ಆಗುತ್ತದೆ ಇಲ್ಲ ಗೊತ್ತಿಲ್ಲ, ಆದರೆ ಎಲ್ಲರೂ ಒಟ್ಟಾಗಿ ಬೆರೆತು ಒಂದಾಗಿ ಕೂತು ಊಟ ಮಾಡುವಾಗ ಒಂದಷ್ಟಾದರೂ ಆತ್ಮೀಯತೆ ಬೆಳೆಯುತ್ತದೆ. ಅಂತಹ ಆತ್ಮೀಯ ವಾತಾವರಣ, ಸೌಹಾರ್ದ ವಾತಾವರಣ ಇಲ್ಲಿ ಮೂಡಿ ಬರಲಿ, ಯಶಸ್ವಿಯಾಗಲಿ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ವಂದನೆಗಳು. ಅಡಕವಾಗಿರುವ ಉಪವಾಸದ ನೈಜ ಉದ್ದೇಶ ಮಾನಸಿಕ ಸಮತೋಲನವೇ ಎಂದು ತಿಳಿಸಿಕೊಟ್ಟಂತಹ ಶ್ರೀ ವಿದ್ಯಾಧರ್ ಶೆಟ್ಟಿ ಇವರಿಗೆ ಅಭಿನಂದನೆಗಳು. ಇದೇ ರೀತಿಯಲ್ಲಿ ಈಗ ಸತೀಶ್ ಬಳ್ಳಾಜೆ ಮಾಜಿ ಅಧ್ಯಕ್ಷರು ಮುತ್ತೂರು ಪಂಚಾಯತ್ ಹಾಗೂ ಪ್ರವೀಣ್ ಇರುವೈಲು KVC ಸದಸ್ಯರು ಮೂಡಬಿದ್ರೆ ಇವರಿವರು ನಮ್ಮನ್ನು ಬಂದು ಸೇರಿದ್ದಾರೆ. ಇವರನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಅತಿಥಿ ದಯಾನಂದ್ ಶೆಟ್ಟಿ ಕುಳ್ಳೂರು, ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೆ. ಅದೇ ರೀತಿಯಲ್ಲಿ ನವೀನ್ ಇರುವೈಲು ಪಂಚಾಯತ್ ಸದಸ್ಯರು, ಇವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೂ ನಾಗೇಶ್ ಇರುವೈಲು ಪಂಚಾಯತ್ ಸದಸ್ಯರು, ಇವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಸಹೋದರರೇ, ರಂಜಾನ್ ತಿಂಗಳು ಮುಸ್ಲಿಂ ಬಾಂಧವರಿಗೆ ಒಂದು ಪವಿತ್ರ ತಿಂಗಳು. ಉಪವಾಸ, ದಾನ ಧರ್ಮವನ್ನು ಮಾಡುವ ಮೂಲಕ ಈ ರಂಜಾನ್ ಪವಿತ್ರ ತಿಂಗಳನ್ನು ಅವರು ಆಚರಿಸುತ್ತಾರೆ. ಇವತ್ತು ಈ ಇಫ್ತಾರ್ ಕೂಟ ಸಹಬಾಳ್ವೆ, ಎಲ್ಲರೊಂದಿಗೆ ಸ್ನೇಹದಿಂದ ಎಲ್ಲ ಜಾತಿ ಧರ್ಮದವರನ್ನು ಒಗ್ಗೂಡಿಸಿ ಇವತ್ತಿನ ಈ ಇಫ್ತಾರ್ ಕೂಟವನ್ನು ಆಯೋಜಿಸಿದ್ದಾರೆ. ಈ ಇಫ್ತಾರ್ ಕೂಟದ ಆಯೋಜಕರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಸಮಾಜದಲ್ಲಿ ನಾವು
ಶಾಂತಿ, ಸೌಹಾರ್ದತೆ, ಪ್ರೀತಿ, ಸಹಬಾಳ್ವೆ ಎಲ್ಲವನ್ನು ಒಗ್ಗಟ್ಟಾಗಿ ನಾವು ಇವತ್ತು ಸಮಾಜದಲ್ಲಿ ನಡ್ಕೊಂಡು ಹೋಗ್ಬೇಕಂತಾದ್ರೆ ಎಲ್ಲ ಧರ್ಮವನ್ನು ನಾವು ಪ್ರೀತಿಸುತ್ತಾ ಅವರವರ ಧರ್ಮವನ್ನು ನಾವು ಗೌರವಿಸುತ್ತಾ ನಮ್ಮ ಮಕ್ಕಳಿಗೆ ಅವರವರ ಧರ್ಮವನ್ನು ಗೌರವಿಸುವಂತ ಒಳ್ಳೆಯ ನುಡಿಗಳನ್ನು ನಾವು ಇವತ್ತು ಹೇಳಬೇಕು. ಶಾಂತಿ, ಸೌಹಾರ್ದತೆ, ಪ್ರೀತಿ, ವಿಶ್ವಾಸದ ಒಂದು ಕೊಂಡಿಯಾಗಿ ಇವತ್ತಿನ ಈ ಇಫ್ತಾರ್ ಕೂಟ ಮಾರ್ಪಡಲಿ. ಎಲ್ಲರನ್ನು ಒಗ್ಗೂಡಿಸಿ ಸಮಾಜದಲ್ಲಿ ಶಾಂತಿ ನೆಲೆಸುವಂತಾಗಲಿ. ಮುಂದಿನ ಪೀಳಿಗೆಗೆ ನಾವೆಲ್ಲ ಧರ್ಮವನ್ನು ಪ್ರೀತಿಸುವ ಮೂಲಕ ಅವರವರ ಧರ್ಮವನ್ನು ಗೌರವಿಸುವಂತ ಒಳ್ಳೆಯ ಸಮಾಜ ಕಟ್ಟುವಂತ ಕೆಲಸವನ್ನು ಮಾಡುವ. ಸಮಾಜದಲ್ಲಿ ನಾವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದರೂ ದ್ವೇಷಿಸುವವರು ತುಂಬಾ ಬಂದಿರ್ತಾರೆ. ಯಾಕೆಂತ ಹೇಳಿದ್ರೆ, ನಾನು ಸಣ್ಣ ಒಂದು ಕತೆ ಹೇಳ್ತೇನೆ. ಒಬ್ಬ ಕತ್ತೆಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದ. ಗಂಡ ಹೆಂಡತಿ ಇಬ್ಬರು ಇದ್ರು. ಒಂದು ಕತ್ತೆಯನ್ನು ಇಟ್ಕೊಂಡು ಹೋಗ್ತಾ ಇದ್ರು. ಸ್ವಲ್ಪ ಮುಂದೆ ಹಳ್ಳಿಯಲ್ಲಿ ಹೋಗುವಾಗ ಆ ಜನರೆಲ್ಲ ಹೇಳಿದ್ರು, ಎಂತ ಜನ ಮಾರೆ, ಅವನು ಹುಚ್ಚ, ಕತ್ತೆಯನ್ನು ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾನೆ, ಸುಮ್ಮನೆ ಕೈಯನ್ನು ಇಲ್ಲಿ ಕತ್ತೆಯನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ, ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಸ್ವಲ್ಪ ಮುಂದೆ ಹೋಗುವಾಗ ಇನ್ನೊಂದು ಹಳ್ಳಿಗೆ ಹೋದ. ಅಲ್ಲಿಗೆ ಹೋಗುವ ಈ ಗಂಡ ಕತ್ತೆಯ ಮೇಲೆ ಕುತ್ಕೊಂಡ. ಅಲ್ಲಿ ಹೋಗುವಾಗ ಜನರು ಹೇಳಿದ್ರು, ಎಂತ ಜನ ಮಾರ, ಇವನು ಹುಚ್ಚ, ಇವನು ಕತ್ತೆಯ ಮೇಲೆ ಕುತ್ಕೊಂಡಿದ್ದಾನೆ, ಹೆಂಡತಿ ನಡ್ಕೊಂಡು ಹೋಗ್ತಾ ಇದ್ದಾಳೆ, ಹುಚ್ಚ ಅಂತ ಹೇಳಿದ್ರು. ಅದನ್ನು ನೋಡಿದ ಇವನು ಸ್ವಲ್ಪ ಮುಂದೆ ಹೋಗುವಾಗ ಇವನು ಇಳಿದ, ಹೆಂಡತಿಯನ್ನು ಕುತ್ಕೊಳಿಸಿದ ಕತ್ತೆಯ ಮೇಲೆ. ಇನ್ನೊಂದು ಹಳ್ಳಿ ಮುಂದೆ ಬಂತು. ಅಲ್ಲಿಯ ಜನರು ಇವನನ್ನು ನೋಡಿದ್ರು. ಇವನನ್ನು ನೋಡಿ ಹೇಳಿದ್ರು, ಹುಚ್ಚ ಮಾರ, ಹೆಂಡತಿಯನ್ನು ಕತ್ತೆಯ ಮೇಲೆ ಕುತ್ಕೊಳಿಸ್ತಾನೆ, ಇವನು ನಡ್ಕೊಂಡು ಹೋಗ್ತಾನೆ ಅಂತ. ಸ್ವಲ್ಪ ಮುಂದೆ ಹೋಗುವ ಇನ್ನೊಂದು ಹಳ್ಳಿ ಸಿಕ್ಕಿತು. ಇವನಿಗೆ ತುಂಬಾ ಬೇಸರ ಆಯ್ತು. ಹೀಗೆ ಹೇಳುವಾಗ ಜನರು ಇಬ್ಬರು ಕೂಡ ಕತ್ತೆಯ ಮೇಲೆ ಕುತ್ಕೊಂಡು ಹೋದ್ರು. ಮುಂದೆ ಹೋಗುವ ಹಳ್ಳಿಯ ಜನರು ಹೇಳಿದ್ರು, ಹುಚ್ಚ ಮಾರ, ಕತ್ತೆಯ ಮೇಲೆ ಇಬ್ಬರು ಕುತ್ಕೊಂಡು ಎಷ್ಟು ಭಾರ ಆಗ್ತಾ ಉಂಟು ಕತ್ತೆಗೆ ಅಂತ. ಸಮಾಜದಲ್ಲಿ ನಾವು ಏನು ಒಳ್ಳೆಯ ಕೆಲಸ ಮಾಡಿದ್ರು ದ್ವೇಷಿಸುವಂತ ವ್ಯಕ್ತಿ ತುಂಬಾ ಜನರು ಇದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮ ಮಾಡುವಂತ ಕೆಲಸ, ಒಳ್ಳೆಯ ಕೆಲಸ, ನಾವು ಎಲ್ಲರನ್ನು ಪ್ರೀತಿಸಿ ಎಲ್ಲಾ ಧರ್ಮವನ್ನು ಗೌರವಿಸುವಂತ ಕೆಲಸ ನಾವು ಮಾಡಬೇಕು. ಎಲ್ಲಾ ಧರ್ಮದಲ್ಲಿ ನೋಡಿ, ಎಲ್ಲಾ ಪವಿತ್ರವಾದ ಧರ್ಮಗ್ರಂಥಗಳು ಹೇಳುವಂತ ಸಂದೇಶ ಒಂದೇ, ಎಲ್ಲರನ್ನು ಪ್ರೀತಿಸು, ಹಸಿತು ಬಂದವನಿಗೆ ಅವನ ಅನ್ನವನ್ನು ಹಾಕು, ಬಳಲಿ ಬಂದವನಿಗೆ ನೀರು ಕೊಡು, ಎಲ್ಲರನ್ನು ಪ್ರೀತಿಯಿಂದ ಕಾಣು, ಎಲ್ಲರ ಕಷ್ಟದಲ್ಲಿ ನೀನು ಅವನಿಗೆ ಸಹಾಯವನ್ನು ಮಾಡು. ಯಾಕೆಂತ ಹೇಳಿದ್ರೆ, ನಾವು ನಮ್ಮ ಜೀವನದಲ್ಲಿ ಯಾರೊಬ್ಬ ವ್ಯಕ್ತಿ ಆಸ್ಪತ್ರೆಯಲ್ಲಿ ಅವನು ಹುಷಾರಿಲ್ಲದೆ ಮಲಗುವಾಗ ನೋಡಿ, ಅವನು ರಕ್ತ ಬೇಕಂತಾದ್ರೆ ಅವನು ಆ ಜಾತಿಯ ರಕ್ತ ಬೇಕು, ಈ ಜಾತಿಯ ರಕ್ತ ಬೇಕಂತ ಯಾವತ್ತೂ ಹೇಳುವುದಿಲ್ಲ. ಅವನು ಖಾಲಿ ಅದರ ಗ್ರೂಪ್ ಯಾವುದು ಆ ರಕ್ತವನ್ನು ಮಾತ್ರ ತಗೊಳ್ತಾನೆ. ಜಾತಿ, ಆ ಜಾತಿ, ಈ ಜಾತಿ ಅಂತ ಯಾವುದೇ ಇಲ್ಲ. ಹಾಗೆ ಅಂಗಾಂಗ ದಾನದಲ್ಲಿ ಕೂಡ ಹಾಗೆ ನೋಡಿ, ನನಗೆ ಆ ಜಾತಿಯದೇ ಅಂಗಾಂಗ ಬೇಕು, ಈ ಜಾತಿ ಅಂಗಾಂಗ ಬೇಕಂತ ಯಾರು ಹೇಳುವುದಿಲ್ಲ. ಅಲ್ಲಿ ಜಾತಿ ಧರ್ಮ ಯಾವುದೂ ಇಲ್ಲ. ಎಲ್ಲರನ್ನು ಸಹಬಾಳ್ವೆಯಲ್ಲಿ ನಾವು ಎಲ್ಲರನ್ನು ಪ್ರೀತಿಸುತ್ತಾ ಈ ಇಫ್ತಾರ್ ಕೂಟವು ಎಲ್ಲರಿಗೂ ಸಮಾಜದಲ್ಲಿ ಒಳಿತನ್ನು ಮಾಡುತ್ತಾ, ಸಮಾಜದಲ್ಲಿ ಪರರಿಗೋಸ್ಕರ ನಾವು ಕಷ್ಟದಲ್ಲಿರುವ ನಮ್ಮ ಅಣ್ಣ ತಮ್ಮಂದಿರಿಗೆ ಸಹಾಯ ಮಾಡುತ್ತಾ, ಯಾಕೆಂದ್ರೆ ಒಬ್ಬರ ಕಷ್ಟದಲ್ಲಿ ಇದ್ದಾರೆ ಅಂತಾದ್ರೆ ಅವರ ಕಷ್ಟದಲ್ಲಿ ನಮಗೆ ಅವರಿಗೆ ಸಹಾಯ ಮಾಡಲು ಹಣ ಇಲ್ಲದ್ರೂ ಪರವಾಗಿಲ್ಲ, ಅವರಿಗೆ ಹೋಗಿ ಒಂದು ಸಮಾಧಾನ ಹೇಳಿದ್ರೆ ನಾವು ಹೋಗಿ ಸಮಾಧಾನ ಮಾಡಿ ಇನ್ನೊರು ವ್ಯಕ್ತಿಯಲ್ಲಿ ಹೇಳುವಾಗ ಅವನ ಕಷ್ಟದಲ್ಲಿದ್ದಾನೆ ಅಂತ ಹೇಳುವಾಗ ಅಂಥದ್ದೇ ಒಂದು 20 ಜನರು ಆ ವ್ಯಕ್ತಿಯ ಬಳಿ ಬರುವಾಗ ಅದರಲ್ಲಿ 10 ಜನರಾದ್ರೂ ಸ್ವಲ್ಪ ಹಣ ಇದ್ದ ವ್ಯಕ್ತಿಗಳು ಅವರನ್ನು ಸಹಾಯ ಮಾಡಿ ಅವನ ಕಷ್ಟ ಕಾಲದಲ್ಲಿ ಅವನಿಗೆ ಒಂದು ಉಪಕಾರ ಮಾಡುತ್ತಾರೆ. ಅಂತ ಸಮಾಜದಲ್ಲಿ ಇವತ್ತು ನಾವು ಜಾತಿ ಜಾತಿ ಎಂದುಕೊಂಡು ಈ ಅಂದಿನ ಸಮಾಜ ಹಾಗೂ ಇಂದಿನ ಸಮಾಜಕ್ಕೆ ಅಜಗದಾಂತರ ಉಂಟು.
ಯಾಕಂದ್ರೆ ಅಂದಿನ ಸಮಯದಲ್ಲೂ ಜಾತಿ ಯಾವುದಂತ ನಾವು ಜಾತಿ ಧರ್ಮ ಅಂತ ಯಾವುದು ನೋಡ್ತಾ ಇರಲಿಲ್ಲ. ನಮ್ಮದು ಜಾತಿ ಮಾನವ ಜಾತಿ, ಮಾನವ ಧರ್ಮ. ನಮ್ಮಲ್ಲಿ ಜಾತಿ ಅಂತ ಎಲ್ಲ ಜಾತಿಯವರು, ಎಲ್ಲ ಸಂದೇಶಗಳು ಒಂದೇ, ಎಲ್ಲರನ್ನು ಪ್ರೀತಿಸುವಂತ ಸಂದೇಶ. ಇಷ್ಟು ಹೇಳುತ್ತಾ ಇವತ್ತಿನ ಈ ಇಫ್ತಾರ್ ಕೂಟಕ್ಕೆ ನನಗೆ ಒಂದೆರಡು ಮಾತನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಆಯೋಜಕರಿಗೆ ವಂದನೆಗಳನ್ನು ಸಲ್ಲಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಸಹಬಾಳ್ವೆಯ ಸಂದೇಶವನ್ನು ನೀಡಿದಂತಹ ಶ್ರೀ ಥೋಮಸ್ ರೊಜಾರಿಯೋ, ಅಧ್ಯಕ್ಷರು, ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಕುಪ್ಪೆಬದವು ಘಟಕ, ಇವರಿಗೆ ಪ್ರಕಾಶ್ ಭಟ್ ಇರ್ವೇಲು ನಮ್ಮನ್ನು ಬಂದು ಸೇರಿದ್ದಾರೆ. ಇವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮದ ಮುಖ್ಯ ಭಾಗವಾಗಿರುವಂತಹ ಅಧ್ಯಕ್ಷೀಯ ಭಾಷಣಕ್ಕಾಗಿ ಜಮಾತೆ ಇಸ್ಲಾಮಿ ಹಿಂದ್ ಮಂಗಳೂರು ನಗರಾಧ್ಯಕ್ಷರಾಗಿರುವಂತಹ ಜನಾಬ್ ಇಸ್ಹಾಕ್ ಪುತ್ತೂರ್ ಇವರನ್ನು ನಾನು ಭಾಷಣ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ ಕರೀಂ ವ ಅಲಾ ಆಲಿಹಿ ವ ಅಸ್ಹಾಬಿ ಅಜ್ಮೈನ್. ಇಂದಿನ ಈ ಇಫ್ತಾರ್ ಸ್ನೇಹಕೂಟ, ಇದರಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಮ್ಮನ್ನು ಅಭಿಸಂಬೋಧಿಸಿ ಮಾತನಾಡಿದಂತಹ ಜನಾಬ್ ಅಬ್ದುಲ್ ಖಾದರ್ ಕುಕ್ಕಿಲ ಅವರೇ, ಶ್ರೀ ವಿದ್ಯಾಧರ್ ಶೆಟ್ಟಿ ಅವರೇ, ಶ್ರೀ ಥಾಮಸ್ ರೊಸಾರಿಯೋ ಅವರೇ ಮತ್ತು ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯ ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ. ಸರ್ವಶಕ್ತನ ಶಾಂತಿ ಅನುಗ್ರಹಗಳು ನಮ್ಮೆಲ್ಲರ ಮೇಲೆ ವರ್ಷಿಸುತ್ತಿರಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಫ್ತಾರ್ ಎನ್ನುವಂತಹ ಒಂದು ಸಂತೋಷದ ಗಳಿಗೆಯಲ್ಲಿ ನಾವಿದ್ದೇವೆ. ಉಪವಾಸ ತೊರೆಯುವ ಒಂದು ಸನ್ನಿವೇಶ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದರ ಬಗ್ಗೆ ಹೇಳಿದ್ರು, ಉಪವಾಸ ಆಚರಿಸಿದವರಿಗೆ ಎರಡು ಸಂತೋಷ ಇದೆ ಅಂತ ಹೇಳಿ. ಒಂದು ಉಪವಾಸ ತೊರೆಯುವ ಸಂದರ್ಭದಲ್ಲಿ ಉಂಟಾಗುವಂತಹ ಸಂತೋಷ, ಅದು ಈ ಲೋಕದಲ್ಲಿ ನಾವು ಅನುಭವಿಸುವಂತಹದ್ದು. ಇನ್ನೊಂದು ಸಂತೋಷ, ನಾಳೆ ಪರಲೋಕದಲ್ಲಿ ನಮ್ಮನ್ನು ಸೃಷ್ಟಿಸಿದಂತಹ ನಮ್ಮ ಸೃಷ್ಟಿಕರ್ತನ ನಾವು ಕಾಣುವಂತಹ ಒಂದು ಸಂತೋಷ ಅಂತ ಹೇಳಿದ್ದಾರೆ. ಅದರಲ್ಲಿ ಒಂದನೆಯ ಸಂತೋಷದ ಸಂದರ್ಭದಲ್ಲಿ ನಾವಿದ್ದೇವೆ. ಈ ಸಂತೋಷವನ್ನು ಆಚರಿಸುತ್ತಿರುವಂತಹ ಸಂದರ್ಭದಲ್ಲಿ ಸಹೋದರ ಸಮುದಾಯದ ಬಂಧುಗಳನ್ನು ಕೂಡ ಒಟ್ಟು ಸೇರಿಸಿಕೊಂಡು ನಮ್ಮ ಸಂತೋಷದಲ್ಲಿ ಪಾಲ್ಗೊಳ್ಳಿಸುವಂತಹದ್ದು, ಪರಸ್ಪರ ಒಟ್ಟು ಸೇರಿ ಸಿಹಿತಿಂಡಿಗಳನ್ನು ಶೇರ್ ಮಾಡಿಕೊಳ್ಳುವಂತಹದ್ದು, ಇದು ನಿಜವಾಗಿಯೂ ನಮ್ಮಲ್ಲಿ ಸೌಹಾರ್ದತೆಯನ್ನು, ಆತ್ಮೀಯತೆಯನ್ನು ಬೆಳೆಸಲಿಕ್ಕಿರುವಂತಹ ಒಂದು ಮಾರ್ಗವಾಗಿದೆ. ಆದ್ದರಿಂದ ಇದು ಶ್ಲಾಘಿಸಲ್ಪಡಬೇಕಾದಂತಹ ಒಂದು ವಿಚಾರ. ಈಗಾಗಲೇ ಹಿಂದಿನ ಭಾಷಣದಲ್ಲಿ ಸೂಚಿಸಲಾದಂತೆ ಉಪವಾಸ ವ್ರತ ಬಹಳ ಕಟ್ಟುನಿಟ್ಟಾಗಿ ಪಾಲಿಸಲ್ಪಡುವಂತಹ ಒಂದು ಆರಾಧನಾ ಕರ್ಮ. ಉಪವಾಸದ ಬಗ್ಗೆ ಕುರ್ಆನ್ನಲ್ಲಿ ಹೇಳಿರುವಂತಹದ್ದು, ವಿಶ್ವಾಸಿಗಳನ್ನು ಅಭಿಸಂಬೋಧಿಸಿ ಕುರ್ಆನ್ ಹೇಳಿರುವುದು, ನಿಮಗಿಂತ ಮುಂಚಿನವರಿಗೆ ಉಪವಾಸ ವ್ರತ ಕಡ್ಡಾಯಗೊಳಿಸಲಾದಂತೆ ನಿಮ್ಮ ಮೇಲೂ ಉಪವಾಸ ವ್ರತವನ್ನು ಕಡ್ಡಾಯಗೊಳಿಸಲಾಗಿದೆ ಅಂತ ಹೇಳಿ. ಅದರ ಅರ್ಥ, ಈ ಭೂಮಿಯಲ್ಲಿ ಮನುಷ್ಯನ ಜೀವನದ ಆರಂಭದಿಂದ ಕಡ್ಡಾಯವಾಗಿರುವಂತಹ ಒಂದು ಆರಾಧನಾ ಕರ್ಮ ಆಗಿತ್ತು ಉಪವಾಸ ವ್ರತ ಅಂತ ಹೇಳ್ಬೋದು. ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಲ್ಲಿ ಮಾತ್ರ ಇದು ಆರಂಭಗೊಂಡಂತಹ ಒಂದು ಆರಾಧನಾ ಕರ್ಮ ಅಲ್ಲ, ಅದಕ್ಕಿಂತ ಮುಂಚೆ ಅಸ್ತಿತ್ವದಲ್ಲಿದ್ದಂತಹ ಒಂದು ಆರಾಧನಾ ಕರ್ಮ ಇದು ಅಂತ ಹೇಳಿ ಕುರ್ಆನ್ ಸ್ಪಷ್ಟಪಡಿಸ್ತದೆ. ಆದ್ದರಿಂದಲೇ ಇತರ ಧರ್ಮಗಳಲ್ಲಿಯೂ ಕೂಡ ನಮಗೆ ಕಾಣಬಹುದು, ಉಪವಾಸ ವ್ರತ ಎನ್ನುವಂತಹ ಒಂದು ಆರಾಧನಾ ಕರ್ಮ ಅಸ್ತಿತ್ವದಲ್ಲಿ ಇದೆ. ಅದರಲ್ಲಿ ಸ್ವಲ್ಪ ಭಿನ್ನತೆ ಇದೆ ಅಷ್ಟೇ. ಕ್ರೈಸ್ತರು ಆಚರಿಸ್ತಾರೆ 40 ದಿನಗಳು 50 ದಿನಗಳೇನೋ, ಅದರಲ್ಲಿ ಭಿನ್ನತೆ ಇದೆ. ಹಿಂದೂ ಸಹೋದರರು ಕೂಡ ಆಚರಿಸ್ತಾರೆ, ಅದು ವಿವಿಧ ರೀತಿಯದ್ದಿದೆ. ಅದನ್ನು ಕೂಡ ಶ್ರೀ ವಿದ್ಯಾಧರ್ ಶೆಟ್ಟಿ ಅವರು ಈಗಾಗಲೇ ತಮ್ಮ ಮುಂದೆ ವಿವರಿಸಿದ್ದಾರೆ.
ಮುಸ್ಲಿಮರು ಆಚರಿಸುವಂತಹ ಈ ಉಪವಾಸ ವ್ರತ ಬಹಳ ಕಟ್ಟುನಿಟ್ಟಾಗಿ ಅನ್ನಪಾನೀಯವನ್ನು ಸಂಪೂರ್ಣವಾಗಿ ತೊರೆದು ನಿರ್ವಹಿಸುವಂತಹ ಒಂದು ಆರಾಧನಾ ಕರ್ಮ. ಇದರ ಉದ್ದೇಶ ಬರೀ ಹಸಿವೆ ಅಲ್ಲ ಎನ್ನುವಂತಹದ್ದು ಈಗಾಗಲೇ ನಿಮಗೆ ತಿಳಿಸಿಕೊಡಲಾಯಿತು. ಯಾವ ಉದ್ದೇಶಕ್ಕಾಗಿ ಉಪವಾಸ ವ್ರತವನ್ನು ಆಚರಿಸಲಾಗ್ತದೆ, ಅದರಿಂದ ನಾವು ಏನನ್ನು ಗಳಿಸಬೇಕು, ನಮ್ಮ ಜೀವನದಲ್ಲಿ ಯಾವ ರೀತಿಯ ಪರಿವರ್ತನೆ ಆಗಬೇಕು, ಅದರ ಬಗ್ಗೆ ಈಗಾಗಲೇ ನಿಮಗೆ ಹೇಳಲಾಯಿತು. ನಿಜವಾಗಿ ಹಸಿವೆ ಮಾತ್ರ ಅದರ ಉದ್ದೇಶ ಆಗಿದ್ದರೆ ಹೆಚ್ಚು ಹೊತ್ತು ಉಪವಾಸ ಆಚರಿಸುವ ಹೆಚ್ಚು ಪುಣ್ಯ ಅಂತ ನಿಶ್ಚಯಿಸಲಾಗ್ತಾ ಇತ್ತು. ಹಾಗೆ ಆಗಿಲ್ಲ. ಒಬ್ಬನು ರಾತ್ರಿ ಊಟ ಮಾಡಿ ಮಲಗ್ತಾನೆ. ಅದರ ನಂತರ ಬೆಳಗಿನ ಜಾವ ಮುಂಜಾವ ನಾವು ಸಹರಿ ಅಂತ ಹೇಳ್ತೇವೆ. ಆ ಸಂದರ್ಭದಲ್ಲಿ ಹೇಳದೆ ಅವನು ಒಂದು ವೇಳೆ ಉಪವಾಸ ಆಚರಿಸ್ತಾನೆ ಅಂತ ಹೇಳಿದ್ರೆ ಅವನ ಉಪವಾಸ ವ್ರತ ಆಗ್ತದೆ. ಆದರೆ ಹೆಚ್ಚು ಪುಣ್ಯ ಸಿಗುವುದು ಆ ಬೆಳಗಿನ ಜಾವ ಸಹರಿ ಅಂತ ಹೇಳುವಂತಹ ಸಂದರ್ಭದಲ್ಲಿ ಸಹರಿ ಮಾಡುವಂತಹದ್ದು. ಅದಕ್ಕೆ ಪುಣ್ಯ ಇದೆ ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ರು. ನೀವು ಆ ಸಂದರ್ಭದಲ್ಲಿ ಆಹಾರ ಸೇವಿಸಬೇಕು. ನಿಜವಾಗಿ ಆ ಬೆಳಗಿನ ಜಾವ ಆ ನಿಶ್ಚಯಿಸಲ್ಪಟ್ಟಂತಹ ಸಮಯ ಯಾರು ಊಟ ಮಾಡುವಂತಹ ಒಂದು ಸಮಯ ಅಲ್ಲ. ಅದು ಒಳ್ಳೆ ನಿದ್ದೆ ಮಾಡಬೇಕು ಅಂತ ಆಗ್ರಹ ಇರುವಂತಹ ಒಂದು ಸಂದರ್ಭ, ನಿದ್ದೆಯಿಂದ ಏಳಲಿಕ್ಕೆ ಬಹಳ ಕಷ್ಟವಾಗುವಂತಹ ಒಂದು ಸಂದರ್ಭ. ಆದ್ರೂ ಆ ಸಂದರ್ಭದಲ್ಲಿ ಎದ್ದು ಆಹಾರ ಸೇವಿಸುವುದಕ್ಕೆ ಪುಣ್ಯ ಇದೆ ಅಂತ ಕಲಿಸಿಕೊಡಲಾಯಿತು. ಇನ್ನು ಅದರ ನಂತರ ದಿನಪೂರ್ತಿ ಉಪವಾಸ ಆಚರಿಸಿ ಕೊನೆಗೆ ಸಾಯಂಕಾಲ ಇನ್ನು ಕೆಲವು ಹೊತ್ತುಗಳಲ್ಲಿ ಈಗಿನ ಇವತ್ತು ಸಮಯ 6:45 ಆ ಸಂದರ್ಭದಲ್ಲಿ ಆಜಾನ್ ಕೊಡಲಾಗ್ತದೆ. ಆ ಸಂದರ್ಭ ಆದ ಉಡನೆ ಉಪವಾಸ ತೊರೆಯಬೇಕು, ತಡ ಮಾಡಬಾರ್ದು ಅಂತ ಕಲಿಸಿಕೊಡಲಾಗಿದೆ. ನನಗೆ ಶಕ್ತಿ ಇದೆ, ನಾನು ಯುವಕನಾಗಿದ್ದೆ, ನನಗೆ ಇನ್ನೂ 1-2 ಗಂಟೆ ನನಗೆ ಉಪವಾಸ ವ್ರತ ಮುಂದುವರಿಸಲಿಕ್ಕೆ ನನಗೆ ಶಕ್ತಿ ಇದೆ ಅಂತ ಹೇಳಿ ಒಬ್ಬನು ಇನ್ನೊಂದು 2 ಗಂಟೆ ಮುಂದುವರಿಸಿದ್ರೆ ಅವನಿಗೆ ಉಪವಾಸದ ಪ್ರತಿಫಲ ನಷ್ಟ ಆಗ್ತದೆ ಅಂತ. ಅಂದ್ರೆ ಅದರ ಉದ್ದೇಶ ದೇವನಿಗೆ ವಿಧೇಯನಾಗಿದ್ದು ನಿರ್ವಹಿಸಲ್ಪಡಬೇಕು ಎನ್ನುವಂತ. ನನ್ನ ಸೃಷ್ಟಿಕರ್ತನು ಯಾವಾಗ ನನಗೆ ತಿನ್ನಲಿಕ್ಕೆ ಆದೇಶಿದ್ದಾನೆಯೋ ಆ ಸಂದರ್ಭದಲ್ಲಿ ನಾನು ತಿನ್ನುತ್ತೇನೆ, ಯಾವ ಸಂದರ್ಭದಲ್ಲಿ ತಿನ್ನಬಾರ್ದು ಅಂತ ಹೇಳಿದ್ದಾನೆಯೋ ಆ ಸಂದರ್ಭದಲ್ಲಿ ನಾನು ತಿನ್ನದೇ ಇರುವಂತಹದ್ದು. ಆ ಸೃಷ್ಟಿಕರ್ತನಿಗೆ ನಾನು ವಿಧೇಯನಾಗಿ ಜೀವಿಸ್ತೇನೆ ಎನ್ನುವುದನ್ನು ಇದರ ಮೂಲಕ ಒಬ್ಬನು ತೋರಿಸಿಕೊಡ್ತಾನೆ. ಅದೇ ಸಂದರ್ಭದಲ್ಲಿ ನಿರ್ದಿಷ್ಟವಾದ ಅವಧಿಯಲ್ಲಿ ನಿಮಗೆ ಆಹಾರವನ್ನು ಸೇವಿಸಬಾರದು ಅಂತ ಹೇಳಿದಾಗ ನಿಮ್ಮ ಬಳಿಯಲ್ಲಿ ಧಾರಾಳ ಆಹಾರಕ್ಕೆ ಅವಕಾಶ ಇದ್ದು ಕೂಡ, ನೀರು ಇದ್ದು ಕೂಡ ನೀವು ಅದನ್ನು ಸೇವಿಸುವುದಿಲ್ಲ ಎಂದಾದರೆ ನಿಮ್ಮ ಜೀವನದಲ್ಲಿ ತೊರೆಯಬೇಕು ಅಂತ ಹೇಳಿದಂತ ಇನ್ನು ಹಲವಾರು ಕೆಟ್ಟ ಗುಣಗಳಿವೆ. ಅದನ್ನು ತೊರೆಯಲಿಕ್ಕೆ ಕೂಡ ನೀವು ಸಿದ್ಧರಾಗಬೇಕು. ಅದೇ ಸಂದರ್ಭದಲ್ಲಿ ನೀವು ಮಾಡಬೇಕು ಅಂತ ಹೇಳಿದಂತ ಹಲವಾರು ವಿಷಯಗಳಿಗೆ ಅದನ್ನು ಮಾಡಲಿಕ್ಕೆ ನೀವು ಸಿದ್ಧರಾಗಬೇಕು. ಹಾಗಿದ್ರೆ ಮಾತ್ರ ಉಪವಾಸ ವ್ರತ ಅರ್ಥಪೂರ್ಣ ಆಗ್ತದೆ. ನಿಮ್ಮ ಮನಸ್ಸು ಶುದ್ಧಿಗೊಳ್ಳಬೇಕು. ಉಪವಾಸದಿಂದ ನಿಮಗೆ ಸಿಗುವಂತಹ ತರಬೇತಿಯಲ್ಲಿ ನಿಮ್ಮ ಮನಸ್ಸು ಶುದ್ಧಿಗೊಳ್ಳಬೇಕು. ಮನಸ್ಸಿನಲ್ಲಿ ಕೆಲವೊಂದು ರೋಗಗಳಿರ್ತದೆ. ಈಗಾಗಲೇ ಹೇಳಿರುವಂತೆ ಒಂದು ಅಸೂಯೆ ಎನ್ನುವಂತಹದ್ದು. ಇನ್ನೊಬ್ಬನಲ್ಲಿ ಏನಾದರೂ ಒಳ್ಳೆಯದನ್ನು ಕಾಣುವಾಗ, ಅವನಲ್ಲಿ ಅಭಿವೃದ್ಧಿ ಕಾಣುವಾಗ, ಅವನಿಗೆ ಹೆಚ್ಚು ಸವಲತ್ತುಗಳು ಸಿಗುವಾಗ, ಅದನ್ನು ಕಾಣುವಾಗ ಒಂದು ರೀತಿಯ ಮನಸ್ಸಿನಲ್ಲಿ ಅಸ್ವಸ್ಥತೆ ಉಂಟಾಗುವಂತಹದ್ದು. ಅದು ಅವನಿಗೆ ನಷ್ಟವಾಗಬೇಕು, ಅವನು ಕಷ್ಟಕ್ಕೀಡಾಗಬೇಕು ಎನ್ನುವಂತಹ ಒಂದು ಆಗ್ರಹ ಮನಸ್ಸಿನಲ್ಲಿ ಉಂಟಾಗುವಂತಹದ್ದು ಅಸೂಯೆ. ಅದು ತೊರೆಯಬೇಕು, ಇಲ್ಲದ್ರೆ ಉಪವಾಸ ಅರ್ಥಪೂರ್ಣ ಆಗುವುದಿಲ್ಲ. ಅದೇ ರೀತಿ ಅಹಂಭಾವ ಎನ್ನುವಂತಹದ್ದು, ನಾನು ಶ್ರೇಷ್ಠ ಎನ್ನುವಂತಹ ಒಂದು ಭಾವನೆ ಮನುಷ್ಯನಲ್ಲಿ, ಇತರೆಲ್ಲರೂ ಕೀಳು, ನಾನು ಮಾತ್ರ ಶ್ರೇಷ್ಠ ಎನ್ನುವಂತಹ ಒಂದು ಭಾವನೆ, ಇದು ನಮ್ಮ ಮನಸ್ಸಿನಿಂದ ತೊಲಗಬೇಕು. ನಾವು ಪ್ರತಿನಿತ್ಯ ಕನಿಷ್ಠ ಪಕ್ಷ 5 ಬಾರಿ ನಾವು ನಮಾಜ್ ನಿರ್ವಹಿಸ್ತೇವೆ. ಆ ನಮಾಜ್ ಮಾಡುವಂತಹ ಸಂದರ್ಭದಲ್ಲಿ ನಾವು ಮಾಡುವಂತಹ ಒಂದು ಘೋಷಣೆ ಇದೆ, ಅಲ್ಲಾಹು ಅಕ್ಬರ್ ಅಂತ. ಆಜಾನ್ನಲ್ಲಿಯೂ ಕೂಡ ಈ ಘೋಷಣೆಯನ್ನು ನಾವು ಕೇಳುತ್ತೇವೆ. ಅಲ್ಲಾಹನು ಶ್ರೇಷ್ಠನು, ಸಕಲ ಲೋಕಗಳ ಸೃಷ್ಟಿಕರ್ತನು, ಅವನು ಶ್ರೇಷ್ಠನಾಗಿದ್ದಾನೆ. ನಾನು ಅವನ ಮುಂದೆ ಅವನ ದಾಸನು ಮಾತ್ರ. ನಾನು ಸಣ್ಣವನು, ನಾನು ದೊಡ್ಡವನು ಅಂತ ಹೇಳುವಂತಹ ಆ ಅಹಂಭಾವ ತೋರಿಸುವಂತಹ ಅವಕಾಶ ನನಗಿಲ್ಲ. ಈ ಘೋಷಣೆಯ ಮೂಲಕ ಅದು ನಮ್ಮ ಮನಸ್ಸಿನಲ್ಲಿ ಬರಬೇಕು. ನಾವು ನಮಾಜಿಗೆ ನಿಲ್ಲುವಂತಹ ಸಂದರ್ಭದಲ್ಲಿ ಇದನ್ನು ಆಗಾಗ ನಾವು ಹೇಳ್ತಾ ಇರ್ತೇವೆ. ನಾನು ಅವನ ವಿನೀತ ದಾಸನಾಗಿ ಬಾಳ್ಲಿಕ್ಕೆ ಸಿದ್ಧನಿದ್ದೇನೆ, ಅವನ ಆದೇಶದಂತೆ ಜೀವನ ಮಾಡಲಿಕ್ಕೆ ನಾನು
ತಯಾರಿದ್ದೇನೆ ಎನ್ನುವುದನ್ನು ಅವನು ಅದರ ಮೂಲಕ ತೋರಿಸಿಕೊಡ್ತಾನೆ. ಆ ನಮಾಜ್ ಎನ್ನುವಂತಹದ್ದು ಅದೊಂದು ರೀತಿಯಲ್ಲಿ ಧ್ಯಾನವೂ ಹೌದು, ಅದರಲ್ಲಿ ಶರೀರಕ್ಕೆ ವ್ಯಾಯಾಮವೂ ಸಿಗ್ತದೆ. ಆದರೆ ಅದು ಮಾತ್ರ ಅದರ ಉದ್ದೇಶ ಅಲ್ಲ. ತನ್ನ ಸೃಷ್ಟಿಕರ್ತನೊಂದಿಗೆ ಸಂಬಂಧವನ್ನು ಜೋಡಿಸುವಂತಹ ಒಂದು ಆರಾಧನಾ ಕರ್ಮ ಅದು. ಆ ನಮಾಜನ್ನು ಪೂರ್ಣಗೊಳಿಸುವಾಗಲೂ ಈಗಾಗಲೇ ಶ್ರೀ ವಿದ್ಯಾಧರ ಶೆಟ್ಟಿ ಅವರು ಹೇಳಿದ ಹಾಗೆ ಎಲ್ಲರಿಗಾಗಿ ಪ್ರಾರ್ಥಿಸುವಂತಹ ಒಂದು ಪ್ರಾರ್ಥನೆ ಅದರಲ್ಲಿ ಇದೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ನಾವು ಆಗ ಪ್ರಾರ್ಥಿಸುವಂತಹದ್ದು ನಮ್ಮ ಬಲಭಾಗದಲ್ಲಿರುವವರಿಗಾಗಿ ಪ್ರಾರ್ಥಿಸುವಂತಹದ್ದು, ಎಡಭಾಗದಲ್ಲಿರುವವರಿಗಾಗಿ ಪ್ರಾರ್ಥಿಸುವಂತಹದ್ದು, ಶಾಂತಿಗಾಗಿ, ಕಾರುಣ್ಯಕ್ಕಾಗಿ. ನಾವು ಆಗಾಗ ಪರಸ್ಪರ ಸಿಗುವಾಗ ಹೇಳುವಂತಹ ಒಂದು ಮಾತು ಅಸ್ಸಲಾಮು ಅಲೈಕುಂ, ನಿಮ್ಮ ಮೇಲೆ ದೇವನ ಶಾಂತಿ ಇರಲಿ, ನಿಮ್ಮ ಶಾಂತಿಯನ್ನು ಕೆಡಿಸುವವನಲ್ಲ ನಾನು. ಇದನ್ನು ನಾವು ಆಗಾಗ ನೆನಪಿಸಿಕೊಳ್ತಾ ಇರ್ತೇವೆ. ನೀವು ಶಾಂತಿಯ ವಕ್ತಾರರಾಗಬೇಕು, ಶಾಂತಿಗಾಗಿ ನೆಲೆಗೊಳ್ಳುವವರಾಗಬೇಕು, ನ್ಯಾಯಕ್ಕಾಗಿ ಮಾತನಾಡುವವರಾಗಬೇಕು, ನ್ಯಾಯದ ಪಕ್ಷ ವಹಿಸುವವರಾಗಬೇಕು. ನೀವು ಅನ್ಯಾಯದ ಪಕ್ಷ ವಹಿಸುವವರಾಗಬಾರದು. ಈ ರಮದಾನ್ ಉಪವಾಸ ವ್ರತ ಅದಕ್ಕೆ ತರಬೇತಿ ನೀಡುವಂತಹ ತಿಂಗಳು. ನಿಮ್ಮ ನಾಲಿಗೆಯನ್ನು ನೀವು ನಿಯಂತ್ರಿಸಬೇಕು. ಸುಳ್ಳಿನ ಬಗ್ಗೆ ಅವರು ಹೇಳಿದ್ರು, ಸುಳ್ಳು ಎನ್ನುವಂತಹ ಮಹಾಪಾಪದಿಂದ ನೀವು ದೂರ ಆಗುವುದಿಲ್ಲ ಅಂತ ಹೇಳಿ ಆದ್ರೆ, ಅದನ್ನು ಬಿಟ್ಟು ನಿಲ್ಲುವುದಿಲ್ಲ ಅಂತ ಹೇಳಿ ಆದ್ರೆ ನಿಮ್ಮ ಉಪವಾಸ ವ್ರತ ಅರ್ಥಪೂರ್ಣ ಆಗುವುದಿಲ್ಲ. ಅದೇ ರೀತಿ ಪರನಿಂದೆಯಿಂದ ದೂರ ಇರಬೇಕು. ನೀವು ಇತರನ್ನು ಹೀಯಾಳಿಸುವಂತಹದ್ದು, ಅಪಮಾನಿಸುವಂತಹ ಸ್ವಭಾವ, ಅದಕ್ಕಾಗಿ ನಿಮ್ಮ ನಾಲಿಗೆಯನ್ನು ನೀವು ಬಳಸಬಾರದು. ನಿಮ್ಮ ನಾಲಿಗೆಯು ಉಪವಾಸದಲ್ಲಿ ಪಾಲ್ಗೊಳ್ಳಬೇಕು. ಅಸಭ್ಯವಾದ ಅಶ್ಲೀಲವಾದಂತಹ ಮಾತುಗಳು ಆ ನಾಲಿಗೆಯಿಂದ ಬರಬಾರದು. ನಿಮ್ಮ ದೃಷ್ಟಿಗಳನ್ನು ನೀವು ನಿಯಂತ್ರಿಸಬೇಕು. ನೋಡಬಾರದನ್ನು ನೋಡಬಾರದು, ಕೇಳಬಾರದನ್ನು ಕೇಳಬಾರದು, ನಿಷಿದ್ಧವಾದುದರಿಂದ ದೂರ ಇರಬೇಕು. ತಿನ್ನುವಂತ ಆಹಾರ ಶುದ್ಧವಾದದ್ದಾಗಿರಬೇಕು. ಅಕ್ರಮ, ಮೋಸ, ವಂಚನೆಗಳಿಂದ ಗಳಿಸಿದ್ದಂತಹ ಆಹಾರ ನಿಮ್ಮದಾಗಿರಬಾರದು. ಬೆಳಗಿನಿಂದ ಸಾಯಂಕಾಲ ತನಕ ಅನ್ನ ಪಾನೀಯವನ್ನು ತೊರೆದು ಉಪವಾಸ ತೊರೆಯುವಂತಹ ಸಂದರ್ಭ ನಿಷಿದ್ಧವಾದ ಆಹಾರವನ್ನು ಸೇವಿಸುತ್ತಾನೆಂದಾದರೆ, ನಿಷಿದ್ಧವಾದ ಸಂಪಾದನೆಯ ಮೂಲಕ ಆತನ ಆಹಾರ ಸೇವಿಸ್ತಾನೆ ಅಂತ ಹೇಳಿದ್ರೆ ಆತನ ಉಪವಾಸ ವ್ರತಕ್ಕೆ ಬೆಲೆ ಇಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ರು, ಒಬ್ಬನು ಸುಳ್ಳಾಡುವುದನ್ನು, ಸುಳ್ಳು ವರ್ತನೆಯನ್ನು, ಅಸಭ್ಯವಾದ ವರ್ತನೆಯನ್ನು ತೊರೆಯುವುದಿಲ್ಲ ಅಂತ ಹೇಳಿ ಆದ್ರೆ ಅವನು ಹಸಿವೆ ದಾಹವನ್ನು ಸಹಿಸಬೇಕು ಎನ್ನುವಂತಹ ಯಾವ ಅಗತ್ಯವೂ ದೇವನಿಗಿಲ್ಲ. ಅಂತಹ ಉಪವಾಸ ವ್ರತವನ್ನು ಅವನು ಕಲಿಸಿಕೊಟ್ಟಿಲ್ಲ. ಈ ಉಪವಾಸ ವ್ರತ ಈ ಒಂದು ತಿಂಗಳಿನಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ಕಠಿಣವಾದ ಬೇಸಿಗೆಯ ಸಂದರ್ಭ. ಈ ತಿಂಗಳಲ್ಲಿ ಇದನ್ನು, ರಂಜಾನ್ ತಿಂಗಳಿನಲ್ಲಿ ಅದನ್ನು ಮಾಡಬೇಕು ಅಂತ ಹೇಳಿ, ಇದನ್ನು ಆಚರಿಸಬೇಕು ಅಂತ ತೀರ್ಮಾನಿಸಿದ್ದು ವಿದ್ವಾಂಸರಲ್ಲ, ಪ್ರವಾದಿಗಳು ಅಲ್ಲ. ಇದರ ಆದೇಶ ಸಿಕ್ಕಿದ್ದು ಸೃಷ್ಟಿಕರ್ತನ ಕಡೆಯಿಂದ. ವಿಶ್ವದಾದ್ಯಂತ ಎಲ್ಲರೂ ಒಂದೇ ತಿಂಗಳಿನಲ್ಲಿ ಇದನ್ನು ಆಚರಿಸ್ತಾರೆ. ಈಗ ಬೇಸಿಗೆ ಕಾಲವಾಗಿರುವುದರಿಂದ ನಾವು ಇದನ್ನು ಮಳೆಗಾಲಕ್ಕೋ ಚಳಿಗಾಲಕ್ಕೋ ಇದನ್ನು ಬದಲಾವಣೆ ಮಾಡುವ ಅಂತ ಹೇಳುವ ಯಾವ ಅವಕಾಶವೂ ನಮಗೆ ಇಲ್ಲ. ಸೃಷ್ಟಿಕರ್ತನ ಆದೇಶವಾಗಿದ್ದರೆ ರಮಲಾನ್ ತಿಂಗಳಿನಲ್ಲಿ ಅದನ್ನು ಆಚರಿಸಬೇಕು. ತಿಂಗಳನ್ನು ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದ್ರೆ ಪವಿತ್ರ ಕುರಾನ್ ಹೇಳುವಂತಹದ್ದು, ಶಹರು ರಮಲಾನ್ ಅಲ್ಲದಿ ಉಂದಿಲ ಫೀಹಿಲ್ ಕುರಾನ್ ಹುದಲ್ ಲಿನ್ನಾಸಿ ವ ಬಯ್ಯಿನಾತಿನ್ ಮಿನಲ್ ಹುದಾ ವಲ್ ಫುರ್ಖಾನ್. ಪವಿತ್ರ ಕುರಾನ್ ಅವತೀರ್ಣಗೊಂಡಂತಹ ತಿಂಗಳು ರಮಲಾನ್ ತಿಂಗಳು. ಕುರ್ಆನ್ ಎನ್ನುವಂತಹದ್ದು ಸಕಲ ಮನುಷ್ಯರ ಮಾರ್ಗದರ್ಶನಕ್ಕಾಗಿ ಅವತೀರ್ಣಗೊಂಡಂತಹ ದಿವ್ಯ ಗ್ರಂಥ ಅದು. ಅದರಲ್ಲಿ ಎಷ್ಟು ವಚನಗಳಿವೆಯೋ ಆ ಎಲ್ಲ ವಚನಗಳು, ಎಲ್ಲ ಸೂಕ್ತಗಳು ಅದು ದೈವಿಕವಾದದ್ದು. ಅದರಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಾತುಗಳಿಲ್ಲ. ಯಾವುದೇ ವಿದ್ವಾಂಸರ ಮಾತುಗಳು ಅದರಲ್ಲಿ ಸೇರಿಸಲ್ಪಟ್ಟಿಲ್ಲ. 114 ಅಧ್ಯಾಯಗಳು, 6000ಕ್ಕಿಂತ ಹೆಚ್ಚು ಸೂಕ್ತಗಳಿರುವಂತಹ ಈ ಗ್ರಂಥ ಸಂಪೂರ್ಣವಾಗಿ ಅದು ದೈವಿಕವಾದಂತಹ ವಚನಗಳ ಸಮಾಹಾರ ಆಗಿದೆ. ಪವಿತ್ರ ಕುರಾನ್ ಮಾತ್ರ ಅಲ್ಲ, ಪವಿತ್ರ ಕುರಾನಿಗಿಂತ ಮುಂಚೆಯೂ ದೈವಿಕ ಗ್ರಂಥಗಳು ಅವತೀರ್ಣಗೊಂಡಿದೆ ಮನುಷ್ಯರ ಮಾರ್ಗದರ್ಶನಕ್ಕಾಗಿ. ಅದು ಕೂಡ ಅವತೀರ್ಣಗೊಂಡಿರುವಂತಹದ್ದು ರಮಲಾನ್ ತಿಂಗಳಿನಲ್ಲಿ ಅಂತ ಹೇಳಲಾಗ್ತದೆ. ಪವಿತ್ರ ಕುರಾನ್ ಅವತೀರ್ಣಗೊಳ್ಳುವ ಆ ಕಾಲಘಟ್ಟದಲ್ಲಿ ಅಲ್ಲಿದ್ದಂತಹ ಯಹೂದಿಗಳು ಮತ್ತು ಕ್ರೈಸ್ತರು ಅವರ ಬಳಿಯಲ್ಲಿಯೂ ದೈವಿಕ ಗ್ರಂಥಗಳಿತ್ತು.
ಆದ್ದರಿಂದಲೇ ಕುರ್ಆನ್ ಅವರನ್ನು ಅಭಿಸಂಬೋಧಿಸಿದ್ದು ಗ್ರಂಥದವರು ಅಂತ ಹೇಳಿ. ಈಗಾಗಲೇ ದೈವಿಕ ಗ್ರಂಥಗಳು ನಿಮ್ಮ ಬಳಿಯಲ್ಲಿ ಇದೆ. ಆ ಗ್ರಂಥಗಳನ್ನು ದೃಢೀಕರಿಸುವಂತಹ ಗ್ರಂಥವಾಗಿ ಪವಿತ್ರ ಕುರಾನ್ ಅವತೀರ್ಣಗೊಂಡಿದೆ ಅಂತ ಕುರಾನ್ ತನ್ನ ಬಗ್ಗೆ ಪ್ರತಿಪಾದಿಸಿದ್ದು. ಈಗಾಗಲೇ ನಿಮ್ಮ ಕೈಯಲ್ಲಿರುವಂತಹ ದೈವಿಕ ಗ್ರಂಥ ಏನಿದೆಯೋ ಅದರಲ್ಲಿರುವಂತಹ ಸಂದೇಶವನ್ನು ದೃಢಪಡಿಸುವಂತಹ, ಹಿಂದೆ ಬಂದಂತಹ ವೇದ ಗ್ರಂಥಗಳನ್ನು ದೃಢಪಡಿಸುವಂತಹ ಗ್ರಂಥ, ಅದರ ಸಂದೇಶವನ್ನು ಪುನಃ ನಿಮಗೆ ನೆನಪಿಸಿಕೊಡುವಂತಹ ಗ್ರಂಥ ಪವಿತ್ರ ಕುರ್ಆನ್. ಮನುಷ್ಯನನ್ನು ಅಂಧಕಾರಗಳಿಂದ ಹೊರತೆಗೆದು ಪ್ರಕಾಶದ ಕಡೆ ಕೊಂಡೊಯ್ಯುವಂತಹ, ಮನುಷ್ಯನಿಗೆ ಬೆಳಕು ತೋರಿಸುವಂತಹ ಒಂದು ಗ್ರಂಥ. ಆದ್ದರಿಂದ ಇದು ಒಂದು ಮಹಾ ಅನುಗ್ರಹ. ನಿಮ್ಮ ಸೃಷ್ಟಿಕರ್ತನ ಪ್ರೀತಿಯನ್ನು ಆಗ್ರಹಿಸಿಕೊಂಡು ನೀವು ಯಾವ ರೀತಿ ಕೆಲಸ ಮಾಡಬೇಕು ಅದಕ್ಕೆ ಮಾರ್ಗದರ್ಶನ ನೀಡುವಂತಹ ಗ್ರಂಥ ಇದು. ಈ ಅನುಗ್ರಹ ದಯಪಾಲಿಸಲ್ಪಟ್ಟಂತಹ ಈ ತಿಂಗಳಿನಲ್ಲಿ ನೀವು ಉಪವಾಸ ವ್ರತ ಆಚರಿಸಿರಿ. ಇದು ಕೃತಜ್ಞತೆಯ ಒಂದು ವಿಧಾನ ಅಂತ ಕಲಿಸಿಕೊಡಲಾಯಿತು. ಈ ಗ್ರಂಥವನ್ನು ಈ ತಿಂಗಳಿನಲ್ಲಿ ಹೆಚ್ಚಾಗಿ ಓದಲಾಗ್ತದೆ. ಒಂದು ಬಾರಿಯೋ ಎರಡು ಬಾರಿಯೋ ಹಲವಾರು ಬಾರಿ ಇದನ್ನು ಓದಿ ಮುಗಿಸ್ತಾರೆ. ಹಲವಾರು ಮಸೀದಿಗಳಲ್ಲಿ ರಾತ್ರಿ ನಮಾಜ್ಗಳಲ್ಲಿ ಇದನ್ನು ಒಂದಾವರ್ತಿ ಓದಿ ಪೂರ್ತಿಗೊಳಿಸುವಂತಹ ಒಂದು ಪರಿಪಾಠವೂ ಕೂಡ ಇದೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಓದಲ್ಪಡುವಂತಹ ಗ್ರಂಥ ಅದು. ಅತಿ ಹೆಚ್ಚು ಕಂಠಪಾಠ ಮಾಡಲ್ಪಟ್ಟಿರುವಂತಹ ಗ್ರಂಥ ಅದು. ಅದರ ಭಾಷೆ ತಿಳಿದವರು ತಿಳಿಯದೇ ಇರುವವರು ಕೂಡ ಅದನ್ನು ಧಾರಾಳವಾಗಿ ಪಾಠ ಮಾಡಿದವರಿದ್ದಾರೆ. ಅದರ ಅರ್ಥ ಅರಿತರು ಅರಿಯದೇ ಇದ್ದರೂ ಅದನ್ನು ಧಾರಾಳವಾಗಿ ಮನುಷ್ಯರು ಓದ್ತಾರೆ. ಆದರೆ ಕೇವಲ ಓದಲಿಕ್ಕಾಗಿ ಬಂದಿರುವಂತಹ ಗ್ರಂಥ ಅಲ್ಲ. ಈ ರಂಜಾನ್ ತಿಂಗಳಿನಲ್ಲಿ ಅದನ್ನು ಹೆಚ್ಚಾಗಿ ಓದುವ ಮೂಲಕ ಅದರ ಸಂದೇಶವನ್ನು ಮೈಗೂಡಿಸಿಕೊಳ್ಳುವಂತಹ ಸ್ಫೂರ್ತಿಯನ್ನು ಗಳಿಸಬೇಕು. ಆದ್ದರಿಂದ ಕುರ್ಆನ್ ನಿರಂತರವಾಗಿ ಅದರಲ್ಲಿ ಕರೆ ಕೊಡುವಂತಹದ್ದು ನೀವು ನಿಮ್ಮ ಸೃಷ್ಟಿಕರ್ತನಿಗೆ ವಿಧೇಯರಾಗಿ ಜೀವಿಸಬೇಕು ಎನ್ನುವಂತಹದ್ದು. ನಿಮ್ಮ ಕಣ್ಣ ಮುಂದೆ ಕಾಣುತ್ತಿರುವಂತಹ ವಸ್ತುಗಳು, ನೀವು ಬಳಸುತ್ತಿರುವಂತಹ ವಸ್ತುಗಳು, ಇದರ ಬಗ್ಗೆಲ್ಲ ನೀವು ಚಿಂತನೆಯನ್ನು ನಡೆಸಿ ಅದರ ಬಗ್ಗೆ ಸಂಶೋಧನೆಯನ್ನು ಮಾಡಿ ನಿಮಗೆ ನಿಮ್ಮ ಸೃಷ್ಟಿಕರ್ತನ ಮಹಾನತೆಯ ಅರಿವಾಗ್ತದೆ. ಎಷ್ಟು ಉತ್ತಮವಾಗಿ ಅವನು ಈ ಭೂಮಿ ಆಕಾಶಗಳ ಸೃಷ್ಟಿಯನ್ನು ಮಾಡಿದ್ದಾನೆ. ಸೂರ್ಯ ಚಂದ್ರ ನಕ್ಷತ್ರಗಳ ಬಗ್ಗೆ ನೀವು ಅಧ್ಯಯನ ಮಾಡಿ ಅದೆಲ್ಲವೂ ಆ ದೈವಿಕ ದೃಷ್ಟಾಂತಗಳಾಗಿವೆ. ಆದ್ದರಿಂದ ನಿಮ್ಮ ಪ್ರಭುವನ್ನು ನೀವು ಆರಾಧಿಸಬೇಕು, ಅವನಿಗೆ ವಿಧೇಯನಾಗಿ ಜೀವಿಸಬೇಕು. ಯಾ ಅಯ್ಯುಹನ್ನಾಸು ಉಬ್ದು ರಬ್ಬಕುಂ ಅಲ್ಲದೀ ಖಲಕಕುಂ ಅಲ್ಲದೀನ ಮಿನ್ ಕಬ್ಲಿಕುಂ ಲಅಲ್ಲಕುಂ ತತ್ತಖೂನ್. ಹೇ ಜನರೇ, ನಿಮ್ಮನ್ನು ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದಂತಹ ನಿಮ್ಮ ಆ ಪ್ರಭುವಿನ ಆರಾಧನೆಯನ್ನು ಮಾಡಿರಿ. ಅಲ್ಲದೀ ಜಅಲಕುಮುಲ್ ಅರ್ದ ಫಿರಾಶಂ ವಸ್ಸಮಾ ಬಿನಾಅ ವಅನ್ಜಲ ಮಿನಸ್ ಸಮಾಇ ಮಾಅನ್. ಅವನು ನಿಮಗೆ ಭೂಮಿಯನ್ನು ಹಾಸನ್ನಾಗಿ ಮಾಡಿದ್ದಾನೆ, ನಿಮಗೆ ಜೀವಿಸಲು ಯೋಗ್ಯವಾಗುವಂತಹ ರೀತಿಯಲ್ಲಿ ಭೂಮಿಯ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಆಕಾಶವನ್ನು ಮೇಲ್ಛಾವಣಿಯಾಗಿ ಮಾಡಿದ್ದಾನೆ, ಆಕಾಶದಿಂದ ನಿಮಗೆ ಮಳೆಯ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಅದರ ಮೂಲಕ ನಿಮಗೆ ಭೂಮಿಯಲ್ಲಿ ಧಾರಾಳವಾಗಿ ಸಸ್ಯಗಳು ಬೆಳೆಯುತ್ತದೆ, ನಿಮಗೆ ಧಾನ್ಯಗಳು ಸಿಗ್ತದೆ, ನಿಮ್ಮ ಆಹಾರಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ ಇದೆಲ್ಲವೂ ಆ ದೇವನ ಕೊಡುಗೆಗಳಾಗಿವೆ. ಆದ್ದರಿಂದ ಅವನನ್ನು ನೀವು ಗುರುತಿಸಬೇಕು, ಅವನ ದೃಷ್ಟಾಂತಗಳನ್ನು ಒಪ್ಪಬೇಕು. ಇದೆಲ್ಲದರ ಬಗ್ಗೆ ನೀವು ಅಧ್ಯಯನ ಮಾಡಿ ಎಷ್ಟು ಅದ್ಭುತವಾಗಿ ಇದನ್ನು ಸೃಷ್ಟಿ ಮಾಡಲಾಗಿದೆ. ಇದರ ವ್ಯವಸ್ಥೆ, ನಿಮ್ಮ ಶರೀರದ ಅಂಗಾಂಗಗಳ ಬಗ್ಗೆ ನೀವು ಅಧ್ಯಯನ ಮಾಡಿ, ನೀರಿನ ಬಗ್ಗೆ ಅಧ್ಯಯನ ಮಾಡಿ, ಗಾಳಿಯ ಬಗ್ಗೆ ಅಧ್ಯಯನ ಮಾಡಿ, ಎಲ್ಲವೂ ಅವನಿಂದ ಸೃಷ್ಟಿಸಲ್ಪಟ್ಟದ್ದು. ಸಕಲ ಮನುಷ್ಯರನ್ನು ಸೃಷ್ಟಿಸಿದವನು ಅವನೇ ಆಗಿದ್ದಾನೆ. ಆದ್ದರಿಂದ ಕುರ್ಆನ್ ನಿರಂತರವಾಗಿ ಕರೆ ಕೊಡುವಂತಹದ್ದು ನೀವು ರಿಸರ್ಚ್ ಮಾಡಿ, ಅಧ್ಯಯನ ಮಾಡಿ, ಚಿಂತನೆ ನಡೆಸಿ. ಪ್ರಥಮವಾಗಿ ಅವತೀರ್ಣಗೊಂಡಂತಹ ಸೂಕ್ತ ಹೇಳುವುದು ಓದಿರಿ ಅಂತ ಹೇಳಿ. ನೀವು ಓದಬೇಕು, ಅಧ್ಯಯನ ಮಾಡಬೇಕು, ಕಲಿಯಬೇಕು, ಜ್ಞಾನವನ್ನು ಪಡೆಯಬೇಕು, ಚಿಂತಿಸುವವರಾಗಬೇಕು, ಸೃಷ್ಟಿಕರ್ತನ ಮಹಾನತೆಯನ್ನು ಅರಿಯಬೇಕು, ನಿಮ್ಮ ಜೀವನವನ್ನು ಸರಿಪಡಿಸಿಕೊಳ್ಬೇಕು, ಅವನ ಪ್ರೀತಿಯನ್ನು ಗಳಿಸುವಂತಹ ಜೀವನ ನಿಮ್ಮದಾಗಬೇಕು. ಆ ಸೃಷ್ಟಿಕರ್ತನೊಂದಿಗಿನ ಸಂಬಂಧವನ್ನು ಸುದೃಢಪಡಿಸುವಂತಹ ಆರಾಧನಾ ಕರ್ಮಗಳನ್ನು ಕಳಿಸಿಕೊಳ್ಳುವುದರ ಜೊತೆಗೆ ಆ ಸೃಷ್ಟಿಕರ್ತನೊಂದಿಗಿನ ಸಂಬಂಧ ಸುದೃಢ ಆಗಬೇಕು ಅಂತ ಹೇಳಿ, ಆದರೆ ಮನುಷ್ಯರೊಂದಿಗೆ ನಿಮ್ಮ ಸಂಬಂಧ ಉತ್ತಮ ಆಗಬೇಕು ಅಂತ ಕಲಿಸಿಕೊಡಲಾಯಿತು. ಜನರೊಂದಿಗೆ ಸದ್ವರ್ತನೆಯನ್ನು ತೋರುವವರು ನೀವು ಆಗಬೇಕು.
ಕುಟುಂಬ ಸಂಬಂಧವನ್ನು ನೀವು ಬಲಪಡಿಸಬೇಕು. ನೀವು ಸಂಬಂಧವನ್ನು ಕಡಿಯುವವರಾಗಬಾರದು, ಸಂಬಂಧವನ್ನು ಜೋಡಿಸುವವರಾಗಬೇಕು. ಮಾತಾಪಿತರನ್ನು ಗೌರವಿಸುವವರಾಗಬೇಕು, ಅವರ ಸೇವೆ ಮಾಡುವವರಾಗಬೇಕು. ಅವರನ್ನು ನೀವು ಕಡೆಗಣಿಸಬಾರದು. ಅವರು ನಿಮ್ಮ ಸ್ವರ್ಗ ಅಥವಾ ನರಕ ಆಗಿರ್ತಾರೆ ಅಂತ ಹೇಳಿದ್ರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನೀವು ಅವರ ಸೇವೆ ಮಾಡುವ ಮೂಲಕ ನಿಮಗೆ ಸ್ವರ್ಗವನ್ನು ಗಳಿಸಬಹುದು. ನೀವು ಅವರೊಂದಿಗೆ ಕೆಟ್ಟ ವರ್ತನೆಯನ್ನು ತೋರಿಸುವ ಮೂಲಕ ನೀವು ನರಕದ ಶಿಕ್ಷೆಯನ್ನು ಅನುಭವಿಸಬೇಕಾಗಿ ಬರಬಹುದು. ಹಾಗೆ ನೀವು ಒಳ್ಳೆಯ ವ್ಯಕ್ತಿಗಳಾಗಬೇಕು. ನಿಮ್ಮ ಕುಟುಂಬ ಸಂಬಂಧವನ್ನು ನೀವು ಬಲಿಷ್ಠಗೊಳಿಸಬೇಕು. ಮನುಷ್ಯರೊಂದಿಗಿನ ಸಂಬಂಧ ಉತ್ತಮ ಆಗಬೇಕು. ನಿಮ್ಮ ನೆರೆಕರೆಯವರೊಂದಿಗಿರುವಂತಹ ಸಂಬಂಧ ನಿಮ್ಮ ಧರ್ಮನಿಷ್ಠೆಯನ್ನು ಅಳೆಯುವ ಮಾನದಂಡ ಅಂತ ಕಲಿಸಿಕೊಡಲಾಯಿತು. ಉಪವಾಸ ವ್ರತದಿಂದ ನೀವು ಗಳಿಸಬೇಕಾಗಿರುವಂತಹದ್ದು ಧರ್ಮನಿಷ್ಠೆ ಅಂತ ಹೇಳಲಾಯಿತು. ಧರ್ಮನಿಷ್ಠೆ ಏನು? ನಿಮ್ಮ ಸಂಬಂಧದಲ್ಲಿಯೂ ಕೂಡ ಧರ್ಮನಿಷ್ಠೆ ಪ್ರಕಟ ಆಗಬೇಕು. ನಿಮ್ಮ ನೆರೆಕರೆಯವನು ಯಾವ ಧರ್ಮದವನೇ ಆಗಿರಲಿ, ಅವನೊಂದಿಗೆ ಸದ್ವರ್ತನೆಯನ್ನು ತೋರಬೇಕು. ನಾನು ನಿಜವಾಗಿ ಒಬ್ಬ ಒಳ್ಳೆಯ ಧಾರ್ಮಿಕ ವ್ಯಕ್ತಿ ಅಂತ ಗುರುತಿಸಲ್ಪಡಬೇಕಾದ್ರೆ ನನ್ನ ನೆರೆಕರೆಯಲ್ಲಿರುವಂತಹ ಹಿಂದೂ ಆಗಲಿ, ಕ್ರೈಸ್ತನಾಗಲಿ ಅಥವಾ ಯಾವುದೇ ಧರ್ಮದವನಾಗಿರಲಿ, ಅವನು ನನ್ನ ಬಗ್ಗೆ ಒಳ್ಳೆಯ ಮಾತನ್ನಾಡುವಂತಾಗಬೇಕು. ನನ್ನ ಬಗ್ಗೆ ಅವನು ನಿರ್ಭೀತನಾಗಿರ್ಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಟ್ಟರು, ನಿಮ್ಮ ನೆರೆಕರೆಯವರು ನಿಮ್ಮ ಬಗ್ಗೆ ನಿರ್ಭೀತರಾಗಿದ್ದರೆ ಇವನಿಂದ ಏನು ನನಗೆ ಮೋಸ ಆಗಲಿಕ್ಕಿಲ್ಲ, ನನ್ನ ಮೇಲೆ ಇವನು ಆಕ್ರಮಣ ಮಾಡಲಿಕ್ಕಿಲ್ಲ, ನನಗೇನು ತೊಂದರೆ ಕೊಡ್ಲಿಕ್ಕಿಲ್ಲ ಎನ್ನುವಂತಹ ಭಾವನೆ ನಿಮ್ಮ ನೆರೆಕರೆಯಲ್ಲಿ ನಿಮ್ಮ ಬಗ್ಗೆ ಇದೆ ಅಂತ ಹೇಳಿ ಆದ್ರೆ ನಿಮ್ಮಲ್ಲಿ ಧರ್ಮ ಇದೆ ಅಂತ ಅರ್ಥ. ಸಣ್ಣ ಸಣ್ಣ ಉಪಕಾರಗಳನ್ನು ತಡೆಯುವವನಲ್ಲಿ ಧರ್ಮ ಇಲ್ಲ ಅಂತ ಕುರ್ಆನ್ನ ಒಂದು ಸಣ್ಣದಾದಂತಹ ಅಧ್ಯಾಯದ ಹೆಸರು ಸಣ್ಣ ಉಪಕಾರ ಅಂತ, ಅಲ್ ಮಾವೂನ್ ಎಂದು ಆ ಅಧ್ಯಾಯದ ಹೆಸರು. ಅದರಲ್ಲಿ ಹೇಳಲಾಗಿದೆ, ಅರೈತಲ್ಲದಿ ಯುಕದ್ದಿಬು ಬಿದ್ದೀನ್, ಧರ್ಮವನ್ನು ನಿರಾಕರಿಸುವವನು ಯಾರು ಅಂತ ನಿಮಗೆ ಗೊತ್ತೇ? ಫದಾಲಿಕಲ್ಲದಿ ಯದುಲ್ ಯತೀಮ್, ಅವನು ಅನಾಥರನ್ನು ಹೊರದಬ್ಬುವವನಾಗಿದ್ದಾನೆ. ಅನಾಥ ಮಕ್ಕಳಿಗೆ ಸಹಾಯ ಮಾಡುವ ಬದಲು ಅವನನ್ನು ಅಟ್ಟಿ ಓಡಿಸುವಂತಹ ವ್ಯಕ್ತಿ ಅವ ಧರ್ಮ ಇಲ್ಲದವನು. ವಲಾ ಯಹುವ್ವ ಅಲಾ ತುಆಮಿಲ್ ಮಿಸ್ಕೀನ್, ಬಡವರಿಗೆ ಆಹಾರ ನೀಡಲಿಕ್ಕೆ ಪ್ರೇರೇಪಿಸದೇ ಇರುವಂತಹವನು, ಬಡವರ ಕಷ್ಟಗಳಿಗೆ ಸ್ಪಂದಿಸದೇ ಇರುವಂತಹ ಒಂದು ಮನಸ್ಥಿತಿ ಇರುವ ವ್ಯಕ್ತಿ. ಮತ್ತೆ ಅದರಲ್ಲಿ ಕೊನೆಯದಾಗಿ ಹೇಳಿರುವಂತಹದ್ದು ವಯಮ್ನಊನಲ್ ಮಾಊನ್, ಸಣ್ಣ ಸಣ್ಣ ಉಪಕಾರಗಳನ್ನು ಕೂಡ ತಡೆಯುವವನಾಗಿರ್ತಾನೆ. ಪರೋಪಕಾರದ ಗುಣ ಇಲ್ಲದವನು, ಅವನಲ್ಲಿ ಧರ್ಮ ಇಲ್ಲ. ಆದ್ದರಿಂದ ಕುರ್ಆನ್ ನಿರಂತರವಾಗಿ ಬೋಧಿಸುವಂತಹದ್ದು ನಿಮ್ಮಲ್ಲಿ ಮಾನವೀಯತೆ ಬೆಳೆಯಬೇಕು, ಮಾನವೀಯ ಗುಣಗಳಿರಬೇಕು. ಜನರೊಂದಿಗೆ ಸತ್ಯ, ನ್ಯಾಯ, ಪ್ರಾಮಾಣಿಕತೆಯೊಂದಿಗೆ ವರ್ತಿಸುವವರು ನೀವು ಆಗಬೇಕು. ಕುರ್ಆನ್ನ ಒಂದು ವಿಶೇಷತೆ ಏನು ಅಂತ ಹೇಳಿದರೆ ಅದರಲ್ಲಿ ಅಧ್ಯಾಯಗಳು ವಿಷಯಾಧಾರಿತವಾಗಿ ಕ್ರೋಢೀಕರಣಗೊಂಡಿರುವುದಲ್ಲ. ಅದರಲ್ಲಿ ಒಂದೇ ವಿಷಯಗಳನ್ನು ಹಲವಾರು ರೀತಿಯಲ್ಲಿ ಮನದಟ್ಟು ಮಾಡುವಂತಹ ಶೈಲಿ ಇದೆ. ಒಂದು ಸತ್ಕರ್ಮವನ್ನು ಹೇಳಿದ ಬಳಿಕ ಅದಕ್ಕೆ ವಿರುದ್ಧವಾಗಿರುವಂತಹ ಕೆಡುಕಿನ ಬಗ್ಗೆ ಹೇಳಲಾಗ್ತದೆ. ಸತ್ಕರ್ಮವನ್ನು ಮಾಡಲಿಕ್ಕೆ ಆದೇಶ ಕೊಡುತ್ತದೆ, ಅದರಿಂದ ಸಿಗುವಂತಹ ಪ್ರತಿಫಲದ ಬಗ್ಗೆ ಹೇಳಲಾಗ್ತದೆ. ಅದೇ ರೀತಿ ಕೆಡುಕಿನ ಬಗ್ಗೆ ಎಚ್ಚರಿಕೆ ನೀಡಲಾಗ್ತದೆ. ಉದಾಹರಣೆಗೆ ಬಡ್ಡಿ ಎನ್ನುವಂತಹ ಶೋಷಣೆಯ ಬಗ್ಗೆ ಎಚ್ಚರಿಕೆ ನೀಡುತ್ತದೆ, ಇದರಿಂದ ನೀವು ದೂರ ಇರಿ ಅಂತ ಹೇಳುತ್ತದೆ. ಅದರ ನಂತರ ಹೇಳ್ತದೆ ನೀವು ದಾನ ಧರ್ಮ ಮಾಡಿ ಅಂತ ಹೇಳಿ. ಒಬ್ಬ ಬಡಪಾಯಿಗೆ ಅವನ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದಂತಹ ಸಂದರ್ಭದಲ್ಲಿ ಅವನಿಗೆ ಸಾಲವನ್ನು ನೀಡಿ ಮತ್ತೆ ಅವನಿಂದ ಪಡೆಯುವಾಗ ಹೆಚ್ಚಿನ ಮೊತ್ತವನ್ನು ವಸೂಲು ಮಾಡುವಂತಹದ್ದು ಇದೊಂದು ಶೋಷಣೆಯ ವಿಧಾನ. ಇದರಿಂದ ನೀವು ದೂರ ಇರಬೇಕು. ಅದರ ಬದಲಿಗೆ ಬಡವನಿಗೆ ಸಹಾಯ ಮಾಡುವಂತಹ, ದಾನ ಧರ್ಮ ಮಾಡುವಂತಹ ಗುಣವನ್ನು ನೀವು ಬೆಳೆಸಿಕೊಳ್ಬೇಕು. ಹೀಗೆ ಕೆಡುಕಿನಿಂದ ನೀವು ದೂರ ಇರಿ, ಒಳಿತನ್ನು ಮಾಡಿ ಅಂತ ಕಲಿಸಿಕೊಡಲಾಗಿದೆ. ಇದೆಲ್ಲದರ ಅಂತಿಮ ಪರಿಣಾಮ ನಾವು ಎಲ್ಲರೂ ಒಂದು ದಿವಸ ಮರಣ ಹೊಂದುವವರಾಗಿದ್ದೇವೆ. ನಮ್ಮ ಆಯುಷ್ಯ ಎಷ್ಟು ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಆಯುಷ್ಯವನ್ನು ತೀರ್ಮಾನಿಸುವ ನಮ್ಮನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತನು. ಈ ಜಗತ್ತಿನಲ್ಲಿರುವಂತಹ ಎಲ್ಲ ಮನುಷ್ಯರು ಒಂದು ಕುಟುಂಬದವರು. ಪ್ರಥಮ ಮನುಷ್ಯ ಹಜರತ್ ಆದಮ್ ಮತ್ತು ಹವ್ವಾ ದಂಪತಿಗಳ ಮಕ್ಕಳಾಗಿದ್ದಾರೆ ಈ ಜಗತ್ತಿನ ಎಲ್ಲ ಮನುಷ್ಯರು. ಆರಂಭದಲ್ಲಿ ಓದಿದಂತಹ ಸೂಕ್ತದಲ್ಲಿ ಹೇಳಿರುವಂತಹದ್ದು, ನೀವು ಬೇರೆ ಬೇರೆ ಗೋತ್ರಗಳಾಗಿರಬಹುದು, ಆದರೆ ನೀವು ಒಂದೇ ಜನಾಂಗದವರಾಗಿದ್ದೀರಿ, ಒಂದೇ ಕುಟುಂಬದವರಾಗಿದ್ದೀರಿ.
ನಿಮ್ಮ ಮೇಲು ಕೀಳನ್ನು ನಿಶ್ಚಯಿಸುವಂತಹದ್ದು ನಿಮ್ಮ ಶರೀರದ ಚರ್ಮದ ಬಣ್ಣವಲ್ಲ, ನಿಮ್ಮ ಹಣ ಅಲ್ಲ, ನಿಮ್ಮಲ್ಲಿರುವಂತಹ ಸೊತ್ತು ಅಲ್ಲ, ಬದಲಾಗಿ ನಿಮ್ಮಲ್ಲಿರುವಂತಹ ಧರ್ಮನಿಷ್ಠೆ, ನಿಮ್ಮಲ್ಲಿರುವಂತಹ ಚಾರಿತ್ರ್ಯ, ನಿಮ್ಮಲ್ಲಿರುವಂತಹ ಗುಣ, ಅದು ನಿಮ್ಮ ಸ್ಥಾನಮಾನವನ್ನು ನಿರ್ಣಯಿಸುತ್ತದೆ. ನಾವೆಲ್ಲರೂ ಒಂದು ದಿವಸ ಮರಣ ಹೊಂದಲಿಕ್ಕಿದ್ದೇವೆ. ಆ ಮರಣದ ಬಳಿಕ ಇನ್ನೊಂದು ಶಾಶ್ವತವಾದಂತಹ ಜೀವನ ಇದೆ. ಇದು ಕರ್ಮಗಳ ಲೋಕ, ಒಂದು ಪರಿಣಾಮದ ಲೋಕ ಅಂತ ಹೇಳುವಂತಹದ್ದಿದೆ. ನಮ್ಮ ಸೃಷ್ಟಿಕರ್ತನ ಮುಂದೆ ನಾವು ಹಾಜರುಗೊಳ್ಳಲಿಕ್ಕಿದ್ದೇವೆ. ಈಗಾಗಲೇ ಶ್ರೀ ವಿದ್ಯಾಧರ ಶೆಟ್ಟಿ ಅವರು ಹೇಳಿದ್ರು, ಆ ವಿಶ್ವಾಸ ನಮ್ಮಲ್ಲಿಯೂ ಇದೆ. ನಾವೆಲ್ಲರೂ ದೇವನ ಮುಂದೆ ಹಾಜರುಗೊಳ್ಳಲಿಕ್ಕಿದ್ದೇವೆ. ನಮ್ಮ ಜೀವನದ ಲೆಕ್ಕಾಚಾರವನ್ನು ಅವನ ಮುಂದೆ ಸಮರ್ಪಿಸಲಿಕ್ಕಿದ್ದೇವೆ. ನಾವು ಮಾಡಿದಂತಹ ಸತ್ಕರ್ಮಗಳಿಗೆ ಅವತ್ತು ನಾವು ಪ್ರತಿಫಲವನ್ನು ಪಡೆಯಲಿಕ್ಕಿದ್ದೇವೆ. ನಾವು ಮಾಡಿದಂತಹ ಕೆಡುಕುಗಳಿಗೆ ಶಿಕ್ಷೆಯನ್ನು ಪಡೆಯಲಿಕ್ಕಿದ್ದೇವೆ. ಆದ್ದರಿಂದ ನಾವು ಈ ಜಗತ್ತನ್ನು ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ಇಲ್ಲಿ ಜನರಿಗೆ ಒಳಿತನ್ನು ನಾವು ಬಿಟ್ಟು ಹೋಗುವಂತಾಗಬೇಕು. ಜನರಿಗೆ ಪ್ರಯೋಜನಕಾರಿಯಾದದನ್ನು ಬಿಟ್ಟು ಹೋಗುವಂತಾಗಬೇಕು. ಅದಕ್ಕೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿದ್ರು, ನೀವು ಈ ಜಗತ್ತಿನಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ನೀವು ಮರಣ ಹೊಂದುವುದಾದರೆ ನೀವು ಮಾಡಿದಂತಹ ಒಳ್ಳೆಯ ಕೆಲಸಗಳ ಪ್ರಯೋಜನ ಸಮಾಜದಲ್ಲಿ ಎಲ್ಲಿಯವರೆಗೆ ಜನರಿಗೆ ಅದರ ಪ್ರಯೋಜನ ಸಿಗ್ತಾ ಇರ್ತದೆಯೋ ಅಲ್ಲಿಯ ತನಕ ನಿಮ್ಮ ಮರಣದ ಬಳಿಕವೂ ನಿಮ್ಮ ಖಾತೆಗೆ ಅದರ ಪುಣ್ಯ ಫಲಗಳು ಜಮೆ ಆಗ್ತಾ ಇರ್ತದೆ ಅಂತ ಹೇಳಿದ್ರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಜನರಿಗೆ ಪ್ರಯೋಜನಕಾರಿಯಾದಂತಹ ಒಂದು ಶಾಲೆಯನ್ನು ಕಟ್ಟಿಕೊಟ್ಟರೆ, ಜನರಿಗೆ ಪ್ರಯೋಜನಕಾರಿ ಆಗುವಂತಹ ಒಂದು ಸಾರ್ವಜನಿಕ ಓಡಿ ಹೋದರೆ, ಅದನ್ನು ತೋಡಿಕೊಟ್ಟವ ಅವನು ಮರಣ ಹೊಂದಿದ್ದರು. ಆ ಮರಣದ ಬಳಿಕವೂ ಹಲವಾರು ಮಂದಿ ಅದರಿಂದ ಪ್ರಯೋಜನ ಪಡೆಯುತ್ತಾ ಇರ್ತಾರೆ. ಆದ್ದರಿಂದ ಎಲ್ಲಿಯ ತನಕ ಜನರು ಅದರ ಪ್ರಯೋಜನವನ್ನು ಪಡೆಯುತ್ತಾ ಇರ್ತಾರೆಯೋ ಅಲ್ಲಿಯ ತನಕ ಆ ಮರಣ ಹೊಂದಿದ ವ್ಯಕ್ತಿಗೆ ಅದರ ಪುಣ್ಯ ಫಲಗಳು ಜಮೆ ಆಗ್ತಾ ಇರ್ತದೆ. ಅದೇ ರೀತಿ ಒಬ್ಬನು ಸಮಾಜಕ್ಕೆ ಹಾನಿಕಾರಕವಾದನ್ನು ಬಿಟ್ಟು ಹೋದರೆ ಎಲ್ಲಿಯ ತನಕ ಸಮಾಜ ಅದರಿಂದ ನಷ್ಟವನ್ನು ಅನುಭವಿಸ್ತಾ ಇರ್ತದೆಯೋ ಅಲ್ಲಿಯ ತನಕ ಅವನ ಖಾತೆಗೆ ಅದರ ಪಾಪ ಫಲಗಳು ಜಮೆ ಆಗ್ತಾ ಇರ್ತದೆ ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಚ್ಚರಿಕೆ ನೀಡಿದರು. ನಮ್ಮ ಸಮಾಜದಲ್ಲಿ ಹಲವಾರು ಮಂದಿ ಇದ್ದಾರೆ ದ್ವೇಷ ಭಾಷಣ ಮಾಡುವವರು. ಅವರ ಕೆಲಸವೇ ಸಮಾಜದಲ್ಲಿ ದ್ವೇಷವನ್ನು ಹರಡುವಂತಹದ್ದು. ಅವರು ದ್ವೇಷ ಭಾಷಣ ಮಾಡಿ ಹೋಗಿರ್ತಾರೆ. ಅವರ ಆರಾಮದಲ್ಲಿ, ಅವರ ಎಸಿ ರೂಮಿನಲ್ಲಿ ಅವರು ಆರಾಮವಾಗಿರ್ತಾರೆ. ಆದರೆ ಬಡಪಾಯಿಗಳು ಪರಸ್ಪರ ಕಚ್ಚಾಡ್ತಾರೆ. ಅದು ಕೆಲವೊಮ್ಮೆ ಆ ದ್ವೇಷ ತಲೆತಲಾಂತರಗಳ ತನಕ ಮುಂದುವರಿಯುತ್ತದೆ. ಹೀಗೆ ದ್ವೇಷ ಹಬ್ಬಿಸಿದಂತಹ ವ್ಯಕ್ತಿ ಅವನು ಒಂದು ವೇಳೆ ಮರಣ ಹೊಂದಿ ಹೋಗಬಹುದು. ಆದರೆ ಮರಣ ಹೊಂದಿದ ಬಳಿಕವೂ ಈ ಸಮಾಜದಲ್ಲಿ ಆ ದ್ವೇಷದ ಅಗ್ನಿ ಹಾಗೆಯೇ ಉರಿತಾ ಇದೆ ಅಂತ ಹೇಳಿ, ಆದ್ರೆ ಎಲ್ಲಿಯ ತನಕ ಸಮಾಜ ಅದರಿಂದ ನಷ್ಟವನ್ನು ಅನುಭವಿಸ್ತಾ ಇರ್ತದೆಯೋ ಅಲ್ಲಿಯ ತನಕ ಅವನ ಖಾತೆಗೆ ಅದರ ಪಾಪ ಫಲಗಳು ಜಮೆ ಆಗ್ತಾ ಇರ್ತದೆ. ತನ್ನ ಸೃಷ್ಟಿಕರ್ತನ ಮುಂದೆ ಅವನು ಅದಕ್ಕೆ ಶಿಕ್ಷೆಯನ್ನು ಅನುಭವಿಸಲಿಕ್ಕಿದ್ದಾನೆ ಎನ್ನುವಂತಹ ಕಠಿಣವಾದ ಎಚ್ಚರಿಕೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನೀಡಿದ್ದಾರೆ. ಆದ್ದರಿಂದ ನಾವು ಮಾಡಬೇಕಾದಂತಹ ತೀರ್ಮಾನ, ನಾವು ಈ ಜಗತ್ತಿನಲ್ಲಿ ನಮಗೆ ಆಯುಷ್ಯ ಇದ್ದಷ್ಟು ದಿನ ನಾವು ಒಳ್ಳೆಯದನ್ನು ಮಾಡಿ ಜೀವಿಸುವ, ಜನರಿಗೆ ಪ್ರಯೋಜನಕಾರಿಯಾದದ್ದನ್ನು ಮಾಡಬೇಕು. ಆ ತೀರ್ಮಾನವನ್ನು ನಾವು ಕೈಗೊಳ್ಳಬೇಕು. ನಾವು ಈ ಜಗತ್ತನ್ನು ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ಒಳ್ಳೆಯದನ್ನು ಬಿಟ್ಟು ಹೋಗುವಂತಹ ತೀರ್ಮಾನವನ್ನು ಮಾಡಬೇಕು. ಅದಕ್ಕೆ ಸ್ಫೂರ್ತಿ ನೀಡುವಂತಹ ಒಂದು ಆರಾಧನಾ ಕರ್ಮ ಆಗಿದೆ ಉಪವಾಸ ವ್ರತ ಎನ್ನುವಂತಹದ್ದು. ಆ ಉಪವಾಸ ವ್ರತದಿಂದ ನಾವು ಈ ಸ್ಫೂರ್ತಿಯನ್ನು ಗಳಿಸಿಕೊಳ್ಬೇಕು. ಈ ತಿಂಗಳಲ್ಲಿ ವಿಶೇಷವಾಗಿ ಕುರ್ಆನನ್ನು ಹೆಚ್ಚಾಗಿ ಓದಲಿಕ್ಕೆ ಪ್ರೋತ್ಸಾಹ ನೀಡಿರುವಂತಹದ್ದು ಇದರ ಶಿಕ್ಷಣವನ್ನು ನೀವು ಮೈಗೂಡಿಸಿಕೊಳ್ಬೇಕು ಎನ್ನುವಂತಹ ಉದ್ದೇಶ ಆಗಿದೆ. ನಿಮ್ಮ ಮನಸ್ಸು ಕೋಮುವಾದದಿಂದ ಮುಕ್ತವಾಗಿರಬೇಕು. ದ್ವೇಷ ಅಸೂಯೆ ಬೆಳೆಸುವಂತಹದ್ದು ಧರ್ಮ ಇರುವವರ ಕೆಲಸ ಅಲ್ಲ. ಧರ್ಮವಿರುವವರು ಅದನ್ನೆಲ್ಲವನ್ನು ತೊರೆಯಬೇಕು ಅಂತ ಕಲಿಸಿಕೊಡಲಾಗಿದೆ. ಧರ್ಮದ ಹೆಸರಲ್ಲಿ ದ್ವೇಷವನ್ನು ಬೆಳೆಸುವ ಮೂಲಕ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದನ್ನು ನಾವು ತಿಳಿದುಕೊಳ್ಬೇಕು. ಧರ್ಮವನ್ನು ಧರ್ಮದ ಮೌಲ್ಯಗಳ ಮೂಲಕ ರಕ್ಷಣೆ ಮಾಡಬೇಕೇ ಹೊರತು ಪರಸ್ಪರ ಕಚ್ಚಾಡಿಸುವ ಮೂಲಕ ಅಲ್ಲ. ಆದ್ದರಿಂದ ಈ ರಂಜಾನ್ ತಿಂಗಳು ಇದರ ಉಪವಾಸ ವ್ರತ ನಮಗೆ ಕೊಡುವಂತಹ ಸಂದೇಶ ಸಹನೆಯ ಗುಣವನ್ನು ಮೈಗೂಡಿಸಿಕೊಳ್ಳುವಂತಹದ್ದು ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವಂತಹದ್ದು ಮತ್ತು ಹೆಚ್ಚು ಹೆಚ್ಚು ಸತ್ಕರ್ಮಗಳನ್ನು ಮಾಡುವಂತಹ ಸ್ಫೂರ್ತಿ ಗಳಿಸುವಂತಹದ್ದು ಮತ್ತು ಏನೆಲ್ಲ ಕೆಟ್ಟ ಗುಣಗಳು ನಮ್ಮಲ್ಲಿವೆಯೋ ಆ ಕೆಟ್ಟ ಗುಣಗಳನ್ನು ತೊರೆಯಲಿಕ್ಕಿರುವಂತಹ ಒಂದು ಒಳ್ಳೆಯ ಅವಕಾಶ. ನಿರಂತರವಾಗಿ 29 ದಿವಸವೋ 30 ದಿವಸವೋ ನಾನು ಬಹಳ ಕಟಿಬದ್ಧವಾಗಿ ಈ ವಿಷಯದಲ್ಲಿ ನಿಂತುಕೊಂಡರೆ ನನ್ನ ಎಲ್ಲ ದುರ್ಗುಣಗಳನ್ನು ಬಿಟ್ಟುಕೊಂಡು ನಾನು ಸತ್ಕರ್ಮಗಳನ್ನು ಮಾಡ್ತೇನೆ ಅಂತ ಎನ್ನುವ ತೀರ್ಮಾನದೊಂದಿಗೆ ಈ ಉಪವಾಸ ವ್ರತವನ್ನು ನಾವು ಆಚರಿಸುತ್ತೇವೆಂದಾದರೆ ನಮಗೆ ಆ ಉಪವಾಸದ ತಿಂಗಳಿನ ನಂತರವೂ ಕೂಡ
ಆ ಒಳ್ಳೆಯ ಗುಣಗಳನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ, ಮತ್ತು ಯಾವ ಕೆಟ್ಟ ಗುಣಗಳನ್ನು ತೊರೆದಿದ್ದೇವೆಯೋ ಅದನ್ನು ಶಾಶ್ವತವಾಗಿ ತೊರೆದು ಮುಂದುವರಿಯಲಿಕ್ಕೂ ಸಾಧ್ಯ. ಈ ನಿಟ್ಟಿನಲ್ಲಿ ಈ ಉಪವಾಸ ವ್ರತ ನಮಗೆಲ್ಲರಿಗೂ ಶುಭವಾಗಲಿ, ಪ್ರಯೋಜನಪ್ರದ ಆಗಲಿ, ಮತ್ತು ಇದಕ್ಕಾಗಿ ಅವಕಾಶ ಮಾಡಿಕೊಟ್ಟಂತಹ ಸಂಘಟಕರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಈಗಾಗಲೇ ಬಹಳ ಉತ್ತಮವಾಗಿ ಇಲ್ಲಿ ತಮ್ಮಲ್ಲಿರುವಂತಹ ಮೌಲ್ಯಗಳನ್ನು ಇಲ್ಲಿ ಹಂಚಿಕೊಂಡಂತಹ ಎಲ್ಲ ಅತಿಥಿಗಳಿಗೂ ನಾನು ಕೃತಜ್ಞತೆಗಳನ್ನು ಹೇಳುತ್ತಾ, ನನ್ನ ಮಾತುಗಳನ್ನು ಸಹನೆಯಿಂದ ಆಲಿಸಿದಂತಹ ಎಲ್ಲ ಸಹೋದರ ಸಹೋದರಿಯರಿಗೆ ಕೃತಜ್ಞತೆ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಸರ್ವಸ್ತುತಿ ಸ್ತೋತ್ರಗಳು ಸರ್ವಲೋಕಗಳ ಒಡೆಯನಿಗೆ ಮೀಸಲು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಈ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಅಲಂಕರಿಸಿರುವ ಅತಿಥಿ ಭಾಷಣದ ಮೂಲಕ ಸೌಹಾರ್ದದ ಸಂದೇಶವನ್ನು ಸಾರಿದಂತಹ ಹೊಸಕೊರಲ್ ಚಾನೆಲ್ ಇದರ ಡೈರೆಕ್ಟರ್ ಆಗಿರುವಂತಹ ಶ್ರೀ ವಿದ್ಯಾಧರ್ ಶೆಟ್ಟಿ ಇವರಿಗೆ, ಜಮಾತೆ ಇಸ್ಲಾಮಿ ಹಿಂದ್ ಎಡಪದ ಇದರ ಸಂಚಾಲಕರಾಗಿರುವ ಜಾಕಿರ್ ಹಸನ್ ಇವರು ಗೌರವ ಸ್ಮರಣಿಕೆ ನೀಡಿ ಗೌರವಿಸಬೇಕಂತ ಕೇಳಿಕೊ. ಅದೇ ರೀತಿ ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಕುಪ್ಪೆಪದವು ಘಟಕ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಥೋಮಸ್ ರೋಸಾರಿಯೋ ಇವರಿಗೂ ಕೂಡ ಗೌರವ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಐನೋರ್ವ ಅತಿಥಿ ಸನ್ಮಾರ್ಗ ವಾರಪತ್ರಿಕೆ ಮತ್ತು ಸನ್ಮಾರ್ಗ ಚಾನೆಲ್ನ ಪ್ರಧಾನ ಸಂಪಾದಕರಾಗಿರುವಂತಹ ಎ.ಕೆ. ಕುಕ್ಕಿಲ ಇವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ಬಹಳ ಉತ್ತಮವಾದ ಅರ್ಥಗರ್ಭಿತ ಮಾತುಗಳನ್ನಾಡಿದ ಜಮಾತೆ ಇಸ್ಲಾಮಿ ಹಿಂದ್ ಮಂಗಳೂರು ಇದರ ಅಧ್ಯಕ್ಷರಾಗಿರುವಂತಹ ಜನಾಬ್ ಇಸಾಕ್ ಪುತ್ತೂರಿ ಇವರಿಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಿವೃತ್ತ ನ್ಯಾಯವಾದಿಗಳು ಮುಂಬೈ ಎ ಕುಲವರು ಇವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿ ಮಸ್ಜಿದುರ್ ರಹಮಾನ್ ಬಾರ್ದಿರದ ಮಾಜಿ ಅಧ್ಯಕ್ಷರಾಗಿರುವಂತಹ ಆಲಿ ಅಬ್ಬಾ PM ಇವರಿಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಮುತ್ತೂರು ಪಂಚಾಯತ್ ಇದರ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀ ಸತೀಶ್ ಬಲ್ಲಾಜಿ ಅವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ KVC ಸದಸ್ಯರಾಗಿರುವಂತಹ ಮೂಡುಬಿದ್ರೆ ಪ್ರವೀಣ್ ಇರ್ವೈಲು ಇವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊತಾ ಇದ್ದೇನೆ. ಹಾಗೆ ಹಮ್ದ್ ಎಜುಕೇಶನಲ್ ಚಾರಿಟೇಬಲ್ ಟ್ರಸ್ಟ್ ಇದರ ಟ್ರಸ್ಟಿ ಆಗಿರುವಂತಹ ಅಬ್ದುಲ್ ರಹೀಂ ಉಸ್ತಾದ್ ಇವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತೆ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀ ದಯಾನಂದ ಇರ್ವೈಲು ಇವರಿಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ, ಅದೇ ರೀತಿ ಪ್ರಕಾಶ್ ಭಟ್ ಇರ್ವೈಲು, ಶ್ರೀ ಪ್ರಕಾಶ್ ಭಟ್ ಇರ್ವೈಲು ಇವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ದಯಾನಂದ ಶೆಟ್ಟಿ ಕುಳವರು ಇವರಿಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತೆ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಯುವ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಗಿರೀಶ್ ಆಲ್ವಾ ಇದ್ದಾರೆ, ಅವರನ್ನು ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇರುವೆಲು ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀ ನವೀನ್ ಇರುವೆಲು ಇವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತೆ ಕೇಳ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಇಂದಿನ ಇಫ್ತಾರ್ ಸ್ನೇಹಕೂಟ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸಮಯವನ್ನು ನೀಡಿದಂತಹ ಶ್ರೀ ವಿದ್ಯಾಧರ್ ಶೆಟ್ಟಿ ಇವರಿಗೆ ಧನ್ಯವಾದಗಳು. ಅದೇ ರೀತಿ ಶ್ರೀ ಥೋಮಸ್ ರೋಸಾರಿಯೋ ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ನಮ್ಮ ಇನ್ನೋರ್ವ ಅತಿಥಿಯಾಗಿರುವಂತಹ ಶ್ರೀ ಜನಾಬ್ ಎ.ಕೆ. ಕುಕ್ಕಿಲ ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಜನಾಬ್ ಇಸಾಕ್ ಪುತ್ತೂರ್ ಇವರಿಗೂ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯ ಅತಿಥಿಗಳಿಗೂ ಒಂದೇ ಮಾತಿನಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ತಾ, ನೆರೆದಿರುವಂತಹ ಎಲ್ಲ ಸಹೋದರ ಸಹೋದರಿಯರಿಗೂ, ಸರ್ವಧರ್ಮ ಸಹೋದರ ಸಹೋದರಿ ಬಾಂಧವರಿಗೂ ನಾನು ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಇಫ್ತಾರ್ ಪಾರಣೆಯನ್ನು ಮಾಡಿಯೇ ಎಲ್ಲರೂ ತೆರಳಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ತಮ್ಮನ್ನು ಇಫ್ತಾರ್